ಇವತ್ತು ನಾನು ನಿಮಗೆ ಪರಿಚಯ ಮಾಡಲಿಕ್ಕೆ ಹೋಗ್ತಾ ಇರುವಂಥದ್ದು ನಮ್ಮ ಹೆಮ್ಮೆಯ ಒಬ್ಬ ರೈತನ ಬಗ್ಗೆ. ಎಲ್ಲಿ ನೋಡಿದ್ರಲ್ಲಿ ಕಲ್ಲುಗಳು, ಒಂದೇ ಒಂದು ತೊಟ್ಟು ಹನಿ ನೀರು ಕೂಡ ಸಿಗದಂತಹ ಈ ಪ್ರದೇಶ ಸಂಪೂರ್ಣವಾಗಿ 150 ಎಕರೆ ಕೃಷಿ ಪ್ರದೇಶವಾಗಿ ಮಾರ್ಪಾಡಾಗಿದೆ ಅಂತ ಬಂದಾಗ ಒಬ್ಬ ವ್ಯಕ್ತಿ ಜೊತೆಗೆ ಚಿಂತನೆ, ಆಲೋಚನೆಗಳು ಎಲ್ಲ ಕ್ರಾಂತಿಯನ್ನ ಮಾಡಿದೆ. ಅಂತಹ ಒಂದು ಅತ್ಯದ್ಭುತವಾಗಿರುವಂತಹ ಮಾದರಿ ಕೃಷಿಕ ಇವತ್ತಿನ ನಮ್ಮ ಕುಳ್ಳ ರಿಯಲ್ ಹೀರೋಸ್ ಕಾರ್ಯಕ್ರಮದಲ್ಲಿ ಕೆಲವು ಹಸುಗಳನ್ನ ಸಾಕಿದಂತಹ ವ್ಯಕ್ತಿ ಇದೀಗ 200ಕ್ಕೂ ಕೂಡ ಅಧಿಕ ಹಸುಗಳನ್ನ ಸಾಕ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರೋಬ್ಬರಿ 1000 ಲೀಟರ್ ಹಾಲುಗಳನ್ನ ಉತ್ಪಾದಿಸುವಂತಹ ಅತ್ಯದ್ಭುತವಾದಂತಹ ಸಂಸ್ಥೆಗಳಲ್ಲಿ ಈ ಒಂದು ಫಾರ್ಮ್ ಕೂಡ ಸೇರಿದೆ. ಇವರು ಗೋಬರ್ ಗ್ಯಾಸ್ ಅನ್ನ ಮಾಡಿದ್ರು, ಇದರಲ್ಲೇ CNG ಅನ್ನ ಮಾಡಿ ನಮ್ಮ ಪ್ರಕೃತಿಗೂ ಕೂಡ ಬಹಳಷ್ಟು ಶಕ್ತಿಯನ್ನು ಕೊಡ್ತಾ ಇರುವಂತಹ ಅತ್ಯದ್ಭುತವಾಗಿರುವಂತಹ ಕೃಷಿಕ ಸಾಧಕರು. 150 ಎಕರೆ ಪ್ರದೇಶವನ್ನ ಬರಡು ಭೂಮಿಯನ್ನ ಕೃಷಿ ಭೂಮಿಯಾಗಿ ಮಾಡಿದಂತಹ ಕರಾವಳಿ ಭಾಗದ ಏಕೈಕ ರೈತ ಅಂತ ಹೇಳಿದ್ರೆ ಅದು ಇವರೊಬ್ರು ಮಾತ್ರ. ಡೆವಲಪ್ ಮಾಡುವ ಸಂದರ್ಭದಲ್ಲಿ ಫಸ್ಟಿಗೆ ನಾನು ಮಾಡಿದ ಕೆಲಸ ಅಂದರೆ ಈ ಕೊಡಮಂತಾನದ ದೈವಸ್ಥಾನವನ್ನು ನಾನು ಪುನಃ ಮಾಡಿ ರೀಪ್ರತಿಷ್ಠೆ ಮಾಡಿದ್ದು. ಅಲ್ಲಿಂದ ಶುರುವಾಯಿತು ಈ ಒಡ್ಡೂರಿನ ಎಲ್ಲ ಡೆವಲಪ್ಮೆಂಟ್. ಇಲ್ಲಿ ಆಗಿರುವಂತಹ ಈ ಕೆರೆಯಿಂದಲೇ ನಮ್ಮ ಮಂಗಳೂರಿಗೆ ನೀರು ಕೊಟ್ಟಂತಹ ಘಟನೆಗಳು ಕೂಡ ಇದೆ. ಸೊ ಹಾಗಿದ್ದಾಗ ಸರ್ ಏನ್ ಹೇಳ್ತೀರಾ ಈ ಒಂದು ಕೆರೆ ಬಗ್ಗೆ? ಆ ಒಂದು ಹಕ್ಕಿಗಳು ಸ್ವಚ್ಛಂದವಾಗಿ ಹಾಡ್ತಾ ಇದೆ, ಜೊತೆಗೆ ಮೀನನ್ನ ಹಿಡಿತಾ ಇದೆ, ಬದುಕ್ತಾ ಇದೆ ಅಂತ ಬಂದಾಗ ಅದಕ್ಕೂ ಕೂಡ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ಬೆಳಗ್ಗೆ ಎದ್ದು ಹೊರಡಬೇಕು ಅಂತ ಕಸಗಳೇ ನಮ್ಗೆ ಇನ್ನು ಬೇಕು. ಜನಗಳು ಬೇಕಾದ್ರೆ ದಾರಿಯಲ್ಲಿ ಬಿಸಾಕ್ತಾರೆ, ಆದ್ರೆ ನಮ್ಗೆ ಕಸಗಳನ್ನು ತಂದು ಕೊಡ್ತಾ ಇಲ್ಲ. ಬೆಂಕಿ ಬೆದ್ರೆ ಅದರಲ್ಲಿ ಲಕ್ಷ್ಮಿನಿಯಲ್ಲಿ ಕೂರಿಸಿದ್ದಾರೆ ಅಂತ ಹೇಳಿದ್ರೆ ಸಗಣಿ ಮತ್ತು ನೆಲ ಬರುವಲ್ಲಿ ಕೂರಿಸಿದ್ದಾರೆ ಲಕ್ಷ್ಮಿನ. ಯಾಕೆಂದ್ರೆ ಜಸ್ಟ್ ಎಜುಕೇಟ್ ಪೀಪಲ್, ಮನಿ ಇಸ್ ದೇರ್ ಅಂತ, ದುಡ್ಡಲ್ಲಿದೆ ಅಂತ, ಹಾಲಲ್ಲಿ ಅಲ್ಲ ಅಂತ. ಹಾಲು ಲಕ್ಷ್ಮಿ ಸರಸ್ವತಿಯನ್ನು ಕೂರಿಸಿದ್ದಾರೆ ಹಾಲು ಬರುವಲ್ಲಿ. ನೋಡಿ ಇದು ಬದನೆ ಅಲ್ಲ, ಇದು ಸರ್ ಟೊಮೆಟೊ. ಇದು ಆ ರೀತಿ ಸಾರಿ ಪರಂದರೆ ಉಂಡು. ಕಂಚಲ ಒಂದು ಪೂರ ಕಂಚಲ ಎಂಚಲವನ್ನು ಅಲ್ಲಿ ರಾತ್ರಿ 7:09 ಬಟ್ ಸ್ಟಿಲ್ ಲೈಕ್ ಒಡ್ಡೂರು ಫಾರ್ಮ್ ನಲ್ಲಾತು ಬಾರಿ ಪೊರ್ಲೂರು ತೋಜೊಂದುಂಡು ಈ ಕಿಯಾ ಒಂಜಿ ಪೋಲೋ ಅಣ್ಣ ಸೋತು ಒಂಜಿ ಪಾದಯಾತ್ರೆ ಮಲ್ಪನೆ ಮಂಡ ಮಂಡ ಜನಕ್ಲೆಗೆ ಹೆಂಗೆ ಏರು ಗೊತ್ತಿ ಜನ ಈತು ಓಟ್ ಮಾಡಿದ್ದಾರೆ ಪೂಜೆ ಮಾಡಿದ್ದಾರೆ. ಥ್ಯಾಂಕ್ಸ್ ಕೊಟ್ಟರೆ ನಾನು ಬರೋದಿಲ್ಲ. ಬೆರಿಕೆ ಕರೆಕ್ಟ್ ಅವು ಬಾರಿ ಸಂಚಲನ ಸೃಷ್ಟಿ ಮಾಡಿತ್ತು ನಮ್ಮ ಜನಕ್ಲೆ ದಾದಾನೆ ಐದು ತುಂಬ ಪನೋದಿತ್ತೇವೆ ಪೋರ ಸಾಧ್ಯನಾ 1 ಕಿಲೋಮೀಟರ್ ಗೇಟ್ ಹಿಡಿದು ಇಲ್ಲಡೆ ಪುಗುಡು ಇವತ್ತೇ ನಾಯಿಲು ಏಪರ್ ಈಚಾಪರ ತಿಕ್ಕುವೇನೆ ಆಯ್ತು ಯಾನೇ ಹೋದ ಆಗ್ಲೇನು ಜಕ್ಕಲ್ಡೆ ಜೆತ್ತೈತೆ ಹೋದು ಅದೇ ಹತ್ರ ಮಾತ್ರ ತೌಲೆ ಜೆತ್ತೀನಿ. ರಾಜ್ಯಕ್ಕೆ ಆದಿತ್ತ 10 ವರ್ಷ ನಾನು ಜೈದಿನಿ ರಾಜಕೀಯ ಜೀವನ ಜೊತೆ ಸ್ವಿಮ್ಮಿಂಗ್ ಪೂಲ್ ಜೈ 10 ವರ್ಷದ ನಿಂಚ. ಪ್ರಕೃತಿಯನ್ನ ನಂಬಿದ್ರೆ ಜೊತೆಗೆ ಮಣ್ಣನ್ನು ನಂಬಿದ್ರೆ ಯಾವತ್ತೂ ಕೂಡ ಅದಕ್ಕೆ ಲಾಸ್ ಇಲ್ಲ ಅಂತ ಹೇಳ್ತಾರೆ. ಅದು ಪಕ್ಕಾ ಫ್ಯಾಕ್ಟ್ ಆಗಿದೆ. ಪ್ರಕೃತಿಯ ಪುನಃ ನಾವು ಏನಾದ್ರೂ ಮಾಡ್ಲಿಲ್ಲ ಅಂದ್ರೆ ಪ್ರಕೃತಿ ಮುನಿಯುತ್ತದೆ ಬೇರೆ 100%. ಏನು ನಾವು ಪ್ರಕೃತಿಯಿಂದ ತೆಗಿತೇವ ಅದು ಪುನಃ ಪ್ರಕೃತಿಗೆ ಹೆಚ್ಚಿನ ಭಾಗ ಹೋಗ್ಬೇಕು. ನಮ್ಮ ಕುಡ್ಲ ರಿಯಲ್ ಹೀರೋಸ್ ನಿಮ್ಮ ನೆಚ್ಚಿನ ನಮ್ಮ ಕುಡ್ಲ ವಾಹಿನಿಯಲ್ಲಿ ಇದೇ ಶುಕ್ರವಾರ ಸಂಜೆ 7 ಗಂಟೆಗೆ, ಮರುಪ್ರಸಾರ ಶನಿವಾರ ಮತ್ತು ಭಾನುವಾರ ಮಧ್ಯಾಹ್ನ 1:30ಕ್ಕೆ. ದಿಸ್ ಪ್ರೋಗ್ರಾಮ್ ಸ್ಪಾನ್ಸರ್ಡ್ ಬೈ ನ್ಯೂ ಮ್ಯಾಂಗ್ಳೂರ್ ಪೋರ್ಟ್ ಅಥಾರಿಟಿ, ಕೋ ಸ್ಪಾನ್ಸರ್ಡ್ ಬೈ ಹೋಟೆಲ್ ತೃಷ್ಣಾ, ಮಲ್ಟಿ ಕ್ಯೂಸಿನ್ ಫ್ಯಾಮಿಲಿ ರೆಸ್ಟೋರೆಂಟ್, ಏರ್ಪೋರ್ಟ್ ರೋಡ್, ಪದವಿನಂಗಡಿ, ಪ್ರೆಸ್ಟೀಜ್ ಎಂಟರ್ಪ್ರೈಸಸ್, RJR ಹರ್ಬಲ್ ಹಾಸ್ಪಿಟಲ್, ರೋಹನ್ ಕಾರ್ಪೊರೇಷನ್. ಜೈ ಜವಾನ್ ಜೈ ಕಿಸಾನ್ ಅನ್ನುವಂತಹ ಮಾತಿದೆ.
ರೈತ ನಮ್ಮ ದೇಶದ ಬೆನ್ನೆಲುಬು ಅನ್ನುವಂತಹ ಮಾತು. ಅದೇ ರೀತಿ ಇವತ್ತು ನಾನು ನಿಮಗೆ ಪರಿಚಯ ಮಾಡಲಿಕ್ಕೆ ಹೋಗ್ತಾ ಇರುವಂಥದ್ದು ನಮ್ಮ ಹೆಮ್ಮೆಯ ಒಬ್ಬ ರೈತನ ಬಗ್ಗೆ. ಅಂದರೆ ಮಂಗಳೂರಿನ ಗಂಜಿ ಮಠದಲ್ಲಿರುವಂತಹ 150 ಎಕರೆ ವಿಶಾಲವಾಗಿರುವಂತಹ ಕೃಷಿ ಪ್ರದೇಶದಲ್ಲಿ ನಾನಿದ್ದೇನೆ. ಆದರೆ ಈ 150 ಎಕರೆ ಕೃಷಿ ಪ್ರದೇಶ ಈ ಹಿಂದೆ ಸಂಪೂರ್ಣವಾಗಿ ಬರಡು ಭೂಮಿಯಾಗಿತ್ತು. ಎಲ್ಲಿ ನೋಡಿದ್ರಲ್ಲಿ ಕಲ್ಲುಗಳು, ಕಲ್ಲುಗಳ ರಾಶಿ, ಎಲ್ಲಿ ಆಗಿದ್ರೂ ಕೂಡ ಅಲ್ಲಿ ಸಿಗುವಂಥದ್ದು ಕೇವಲ ಕಲ್ಲುಗಳು. ಆದರೆ ಒಂದೇ ಒಂದು ತೊಟ್ಟು ಹನಿ ನೀರು ಕೂಡ ಸಿಗದಂತಹ ಈ ಪ್ರದೇಶ ಸಂಪೂರ್ಣವಾಗಿ 150 ಎಕರೆ ಕೃಷಿ ಪ್ರದೇಶವಾಗಿ ಮಾರ್ಪಾಡಾಗಿದೆ ಅಂತ ಬಂದಾಗ ಒಬ್ಬ ವ್ಯಕ್ತಿ ಜೊತೆಗೆ ಚಿಂತನೆ, ಆಲೋಚನೆಗಳು ಎಲ್ಲ ಕ್ರಾಂತಿಯನ್ನು ಮಾಡಿದೆ. ಅಂತಹ ಒಂದು ಅತ್ಯದ್ಭುತವಾಗಿರುವಂತಹ ಮಾದರಿ ಕೃಷಿಕ ಇವತ್ತಿನ ನಮ್ಮ ಕುಳ್ಳ ರಿಯಲ್ ಹೀರೋಸ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ನಾಟ್ ಓನ್ಲಿ ಈ ಒಂದು ವಿಚಾರ, ಕೆಲವು ಹಸುಗಳನ್ನು ಸಾಕಿದಂತಹ ವ್ಯಕ್ತಿ ಇದೀಗ 200ಕ್ಕೂ ಕೂಡ ಅಧಿಕ ಹಸುಗಳನ್ನು ಸಾಕ್ತಾ ಇದ್ದಾರೆ. ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರೋಬ್ಬರಿ 1000 ಲೀಟರ್ ಹಾಲುಗಳನ್ನು ಉತ್ಪಾದಿಸುವಂತಹ ಅತ್ಯದ್ಭುತವಾಗಿರುವಂತಹ ಸಂಸ್ಥೆಗಳಲ್ಲಿ ಈ ಒಂದು ಫಾರ್ಮ್ ಕೂಡ ಸೇರಿದೆ. ಇವೆಲ್ಲದರ ಜೊತೆಗೆ ಇವರು ಗೋಬರ್ ಗ್ಯಾಸನ್ನು ಮಾಡಿದ್ರು, ಇದರಲ್ಲೇ CNG ಅನ್ನು ಮಾಡಿ ನಮ್ಮ ಪ್ರಕೃತಿಗೂ ಕೂಡ ಬಹಳಷ್ಟು ಶಕ್ತಿಯನ್ನು ಕೊಡ್ತಾ ಇರುವಂತಹ ಅತ್ಯದ್ಭುತವಾಗಿರುವಂತಹ ದೂರದೃಷ್ಟಿ ಚಿಂತನೆಯುಳ್ಳಂತಹ ಕೃಷಿಕ ಸಾಧಕರು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿದ್ದಾರೆ. ಬಹುಶಃ 150 ಎಕರೆ ಪ್ರದೇಶವನ್ನು ಬರಡು ಭೂಮಿಯನ್ನು ಕೃಷಿ ಭೂಮಿಯಾಗಿ ಮಾಡಿದಂತಹ ಕರಾವಳಿ ಭಾಗದ ಏಕೈಕ ರೈತ ಅಂತ ಹೇಳಿದ್ರೆ ಅದು ಇವರೊಬ್ಬರು ಮಾತ್ರ. ಅಂತಹ ಹೆಮ್ಮೆಯ ರೈತನನ್ನು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಿಮಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ನೋಡ್ಕೊಂಡು ಬರೋಣ. ನಮಸ್ತೆ ಸರ್. ನಮಸ್ತೆ. ಏನ್ ಚಲ ರೀ? ಫೈನ್. ಓಕೆ. ಎಸ್, ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇರುವಂತಹ ಅತ್ಯದ್ಭುತವಾಗಿರುವಂತಹ ಮಾದರಿ ಕೃಷಿಕ, ಕೃಷಿ ಮಾಂತ್ರಿಕ. ನಾನು ಆಗ್ಲೇ ಹೇಳಿದಾಗೆ ನಮ್ಮ ಕರಾವಳಿ ಭಾಗದಲ್ಲಿ, ನಮ್ಮ ತುಳುನಾಡಿನಲ್ಲಿ 150 ಎಕರೆ ಬರಡು ಭೂಮಿಯನ್ನ ಬಂಗಾರದ ಬೆಳೆ ತೆಗೆದಂತಹ ಅತ್ಯದ್ಭುತವಾಗಿರುವ ಸಾಧಕರು ಅದು ನಮ್ಮ ರಾಜೇಶ್ ನಾಯಕ್ ಅವರು. ಸರ್, ಇವತ್ತು ನಿಮ್ಮ ಜೊತೆ ಭೇಟಿಯಾಗುವಂತಹ ಒಂದು ಅವಕಾಶ, ಭಾಗ್ಯ ಕೂಡ ಸಿಕ್ಕಿದೆ. ಇದರ ಹೆಮ್ಮೆ ಇದೆ. ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಸೊ ಅದನ್ನು ಅಕ್ಷರಶಃ ತಾವು ಮಾಡಿ ತೋರಿಸಿದ್ದೀರಾ. ನಮ್ಮ ಯುವಕರಿಗೆ ಸ್ಫೂರ್ತಿಯಾದಂತಹ ಅತ್ಯದ್ಭುತವಾದ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಸೊ ಹಾಗಿದ್ದಾಗ ಅವರ ಈ ಒಂದು ಕೃಷಿಯಲ್ಲಿ ಮಾಡಿದಂತಹ ಕ್ರಾಂತಿ, ಆ ಒಂದು ಬದಲಾವಣೆ, ಆ ಒಂದು ಚಿಂತನೆಗಳು, ಇದೆಲ್ಲವನ್ನು ಕೂಡ ಇವತ್ತು ನಿಮಗೆ ನಾವು ತೋರಿಸ್ಲಿಕ್ಕಿದ್ದೀವಿ. ನಾನು ಹೇಳೋದಲ್ಲ, ಸ್ವತಃ ರಾಜೇಶ್ ನಾಯಕ್ ಸರ್ ಹೇಳ್ತಾರೆ ಅಲ್ವಾ ಸರ್? ಬರುತ್ತೆ. ಓಕೆ, ರಾಜೇಶ್ ನಾಯಕ್ ಸರ್, ಇನಿ ಆರ್ ಎಂಚ 150 ಎಕರೆ ಈ ಒಂಜಿ ಬಂಜಾರ ಭೂಮಿ ಬನ್ಪೇರು, ಈ ಬರಡು ಭೂಮಿನಿ ಎಂಚಾರು ಬಾರಿ ಮಲ್ಲ ಮಟ್ಟಡು ಬಂಗಾರದ ಬೆಳೆ ಬೆಳೆಯರು ಪಂಪನಂಚನ ಆ ಒಂಜಿ ಸಾಹಸಗಾತೆ, ಆ ಯಶೋಗಾತೆ, ಆ ಒಂಜಿ ಚಾಲೆಂಜಸ್ ದಯಪನಗ ಒಂಜಿ ಕಾಲಘಟ್ಟ ಇತ್ತು ಯಾರೇ ಪನೊಂತೀರಿ ಎಂಚ ಪನ್ನಾಗ ಮಸ್ತ್ ಜನ ಬನ್ನುತ್ತೀರಿ, ಕುಟುಂಬದ ಕುಲಾವಡು, ಇಲ್ಲದ ಕುಲಾವಡು, ಫ್ರೆಂಡ್ಸ್ನ ಕುಲಾವಡು. ಈ ಭೂಮಿಯಿಂದ ತಂದು ಆಲ ಮನ್ಪೇರ ಸಾಧ್ಯ ಜೀ ಪಂಡದು. ಬಟ್ ಅವೆನ್ ಆರು ಮಲ್ತು ತೂಪಾಯಿನಂಚಿನ ವ್ಯಕ್ತಿ. ಸೊ ಅಂಚಾದಪ್ಪ ಪಾತಿರೋಡು ಸರ್. ಓಕೆ ಸರ್. ಎಸ್ ಸರ್, ಬೈದೆ ಇನಿ ಇರ್ನ ಬಾರಿ ಪೊರ್ಲದ ಒಂಜಿ ಒಡ್ಡೂರು ಫಾರ್ಮ್ಸ್ ಕೇಂದಿತ್ತ ನಮ್ಮ ಈ ಫಾರ್ಮ್ದ ಬಗ್ಗೆ ಮಸ್ತ್ ಕೇಂದಿತ್ತ. ಬಟ್ ಇನಿ ಮೇರನ ಒಂಜಿ ಒಡ್ಡೂರು ಫಾರ್ಮ್ ಬರ್ಪುನಂಚಿನ ಯೋಗ ಭಾಗ್ಯ ಎಲ್ಲ ತೆಗೆದನು. ಸೊ ಮಸ್ತ್ ವಿಚಾರ ಉಂಡು ಮುಲ್ಪ ತೆರಿವು ನಂಚಿನ. ಸೊ ತೂವೊಂದು ಬರ್ಕ ರಾಜೇಶ್ ನಾಯಕ್ ಸರ್ ಅವರ ಮನೆಯ ಒಳಗಡೆ ನಾವು ಬಂದಿದ್ದೇವೆ. ಸೊ ಹಾಗಿದ್ದಾಗ ಒಳಗಡೆ ಬಂದಾಗ ನೇರವಾಗಿ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು ಶ್ರೀಕೃಷ್ಣ ಪರಮಾತ್ಮ, ಭಗವಾನ್ ಶ್ರೀಕೃಷ್ಣ ಪರಮಾತ್ಮನ ಅತ್ಯದ್ಭುತವಾಗಿರುವಂತಹ ಒಂದು ಮೂರ್ತಿ, ಜೊತೆಗೆ ದೇವರುಗಳು. ರಾಜೇಶ್ ನಾಯಕ್ ಸರ್, ದಾದಾ ಬನ್ಪಡ್ ಸರ್, ನಮ್ಮ ಸುರುಕಾದ ಬಂದಾಗ ದೇವರು ತೋಜರು ಕೃಷ್ಣ ದೇವರು ಕಾಂಡಲಕ್ಕದ ಡೈಲಿ ಪೂಜೆ ಉಂಡು ಅನ್ನತ್ತೆ. ಡೈಲಿ ಆರಾಧ್ಯ ದೇವರು ಕಾಂಡ ಬೇಗ ಸ್ಟಾರ್ಟ್ ಆಗ್ಬೋದು ಅಲ್ಲಿ ಮಾರ್ನಿಂಗ್. ಎನ್ನ ಇಲ್ಲದಕ್ಕೂ ದೇರ್ ಜಾಸ್ತಿ ಆಧ್ಯಾತ್ಮಿಕ ಚಿಂತನೆ 4 ಗಂಟೆಗೆ ಲಕ್ಕದು ಈ ದೇವರನ ಮಾತ ಸೇವೆ ಮತ್ತೆ ಶುರು ಆಗ್ಬಿಡು. ನಾನು ಒಂಚೂರು ಲೇಟ್ 1 ಗಂಟೆ 5 ಗಂಟೆಗೆ ಎನ್ನ ದಿನಚರಿ ಸ್ಟಾರ್ಟ್ ಆಗ್ಬಿಡು. ಅದಕ್ಕೆ ಲೆಕ್ಕದು ಯೋಗ ಮಾತ ಇತ್ತದು ಐದು ದೈವದ ಎನ್ನ ಕೆಲಸ ನೇನು ಕೊಡಮಣಿತಾ ಇದೆ, ದೈವದ ಆ ಕೆಲಸ ಮಲ್ಪೆ ಇಲ್ಲದ ಅಕ್ಕಲು ಮಾತಂದೇನು ಮಾತ ಕ್ಲೀನ್ ಮಲ್ಪುನ ಬೊಕ್ಕ ಜಪ ತಪ್ಪ ಉಂಡು ಕಾಂಡೆ ಒಂಜಿ 15 ರೌಂಡ್ ಜಪ ಮಾತ ಮಲ್ಪೇರು ಎಂಕುಲು ಎಂಕ್ಲೇರು ಎನ್ನ ಐನನೇ ಒಂಜಿ ಉಂಡು ಇಲ್ಲದಕ್ಲೆ ನಿಕ್ಲೇನ ಫುಲ್ ಆಧ್ಯಾತ್ಮಿಕದ ತನಡಿ ಇಲ್ಲಿ ಒಂಚೂರು ನಡತೊಂದು ನಿತ್ಯ ಎಂಕ್ ಇಲ್ಲದ ಒಂಜಿ ಇನ್ಸ್ಟ್ರಕ್ಷನ್ ಉಂಡು. ಕಾಂಡೆ ಒಂಜಿ ಭಾಗವತಮ್ ಒಂಜಿ 10 ಶ್ಲೋಕ ಓದೋಡು ಐನು ಮಾತ ಮುಗಿತದೆ ಎಂಕುಲು ಇಲ್ಲಿ ಬಿಡೋಡು ಏತು ಕಾಂಡೆ ಪೋಪುಂಡಲ್ಲ ನೇನು ಮಾತ ಮುಗಿತದೆ. ಹನುಮಾನ್ ಚಾಲಿಸೋದು ಓದಿದೆ ಬೊಕ್ಕ ಪಿದೆ ಬೋರ್ಡ್ ಇಲ್ಲ ಓದ್ದು ಪೋಡು ಒಂಜಿ ಕ್ರಮ ಅದೇ ಒಂದು ಪನ್ನ 17 ಇಯರ್ಸ್ ಆಂಡಿ ಇಲ್ಲಾಗ 17 ಇಯರ್ಸ್ ಆಂಡಿ. ಓಕೆ, ಇತ್ತ ಮಸ್ತ್ ಜನ ವಿಐಪಿ ನಕುಲ್ಪುರ ಬರ್ಪೇರತ್ತ ಸರ್. ಎಂಕುಲ್ಪುರ ಎಂಚ ಸೋಷಿಯಲ್ ಮೀಡಿಯಾ ಪೋಸ್ಟ್ ತಗೊಂಡು ಸು ಅಲ್ಪ ಪನ್ನ ಇಡೆಗೆ ಬರ್ಪೇರೆ ಎಂಚ ಇಡೆಗೆ ಬರ್ಪೇರು ಇಡೆಗೆಲ್ಲ ಬರ್ತೀನಿ ನಕುಲು ಎನ್ನ ಗೆಸ್ಟ್ ಹೌಸ್ ತಾಯಿ ಬೊಕ್ಕ
ಗೆಸ್ಟ್ ಹೌಸ್ ಲ ಕಟ್ಟದ ಬುಡಿಯ ಬಾರಿ ಜನಕ್ಕೆ ಇಡೆ ಬಂದಾಗ ಇಲ್ಲಿಂದ ನನಗೆ ಹಾಕ್ಲಿಕ್ಕೆ ಒಂಚೂರು ಕಂಫರ್ಟೇಬಲ್ ಪೂಜೆ ಐಕಾಕ್ಲೆ ಒಂದು ಗೆಸ್ಟ್ ಹೌಸ್ ಲ ಕಟ್ಟದ ಗೆಸ್ಟ್ ಹೌಸ್ ಮತ್ತೆ ಬರ್ತದೆ ಹಾಕ್ಲಿಕ್ಕೆ ಎಂಕಲು ಬಾರಿ ಜನ ಜೋಕುಲು ಶಾಲೆ ಸ್ಕೂಲ್ ಸ್ಟೂಡೆಂಟ್ಸ್ ಸೊಸಾಯ ಮತ್ತೆ ಬರ್ಪೇರು ಹೆಂಗ ಮೂಲ ಉಪ್ಪುನೇ ಖುಷಿ ಮುಲ್ಪ ಒಪ್ಪುಣನೆ ಅದೇ ಬಾರಿ ಪೊರ್ಲುದ ಇಲ್ಲ ಆಯ್ತು ಒಟ್ಟಿಗೆ ನಮ್ಮ ಮನೆಗಿರೋ ದಿನಚರಿ ಸ್ಟಾರ್ಟ್ ಆಪಿನ ಕಾಂಡೆ 4 ಗಂಟೆ 5 ಗಂಟೆಗೆ ಸ್ಟಾರ್ಟ್ ಆಪ 5 ಗಂಟೆಗೆ ಸ್ಟಾರ್ಟ್ ಆದ ಬೊಕ ದೇವರ ಪೂಜೆ ಮನ್ಪುರ ದೈವದಿಂದ ಪೂಜೆ ಮನ್ಪುರ ಎಡ್ದು ಬೊಕ ನಮ್ಮ ಜನಕ್ಕೆ ತೂಪು ನಾಲ್ಕಲ ದಲ ಸಮಸ್ಯೆ ಇತ್ತು ಈಗಲೇ ತೂವೊಂದುಲ್ಲ ಇತ್ತೆಗ್ಲ ಬಂದಾಗ ಮಸ್ತ್ ಜನ ಬರೊಂದುಲ್ಲೇರು ಇನ್ನೊಂಜಿ ನಮ್ಮ ಜನನಾಯಕ ಬಂದಾಗ ಆಕಲ ಒಂಜಿ ಅಹವಾಲು ಕೊರಿಯರ ಮೋಕೆ ಇನ್ವಿಟೇಷನ್ ಕೊರಿಯರ ಆಮಂತ್ರಣ ಕೊರಿಯರ ಬರಸು ಅಂಚ ಅಜದ್ನ ಸರ್ ನಮ್ಮ ಕುಡ್ಲ ರಿಯಲ್ ಹೀರೋಸ್ ಕಾರ್ಯಕ್ರಮ ಸೊ ನಮ್ಮ ಯೂತ್ ನಕ್ಲಿಗೆ ಸ್ಫೂರ್ತಿ ಅವಳು ಬಂದ ಮಲ್ಪನ ಕಾರ್ಯಕ್ರಮ ಸರ್ ಅಂಚದುಪ್ನಾಗ ಈರ್ ನಮ್ಮ ಪೆರ್ಮೆದ ಕೃಷಿಗೆ ಸೊ ಅಂಚದುಪ್ನಾಗ ಇರ್ನ ಒಂಜಿ ಇಡೀ ಒಡ್ಡೂರು ಫಾರ್ಮ್ ತೂಡು ಎಡ್ದು ಬೊಕ ಈರ್ ಕೃಷಿಡ್ ಮಲ್ದಿನ ಅಂಚಿನ ಒಂಜಿ ಕೆಲವು ಸಾಧನೆ ಬೊಕ ಸವಾಲು ಆ ಚಾಲೆಂಜಸ್ ಅವನ ಎಂಕ್ಲಿ ನೀ ತೂವೋಡು ಸರ್ ಎಂಕ್ಲ ವೀಕ್ಷಕರಿಗೆ ತೋಚಿಪಾಡು ಬಂದು ಓಕೆ ಸರ್ ಓಕೆ ಇರ್ನೊಟ್ಟಿಗೆ ಇರ್ನ ಫಾರ್ಮ್ ತೂಪು ಅಂಚಿನ ಒಂಜಿ ಕೃಷಿ ಬಂಡ ಮಾತಿರ್ಲಿಕ್ಕನೆ ಕೃಷಿಗೆ ಅಂದ್ರೆ ವಿಶೇಷವಾದ ಬಣ್ಣ ಮೂಲ ಒಂದು ಬರಡು ಭೂಮಿ ಕೃಷಿಗೆ ಯೋಗ್ಯನ ಭೂಮಿ ಆದಿಜ್ಜಾಡ್ ಐನ ಎಂಕಲು ಕೃಷಿ ಭೂಮಿ ಅದು ಯೂಶ್ವಲಿ ಮಾತೆಲ್ಲ ಕೃಷಿ ಭೂಮಿನ ನಾನ್ ಅಗ್ರಿಕಲ್ಚರ್ ಕನ್ವರ್ಟ್ ಮಾಡ್ಬಿಡಿ ಎಂಕುಲು ನಾನ್ ಅಗ್ರಿಕಲ್ಚರ್ಗೆ ಹಾಗೇನು ಕೃಷಿ ಅದು ಕನ್ವರ್ಟ್ ಮಾಡ್ತದೆ. ಕರೆಕ್ಟ್ ರಾಜೇಶ್ ನಾಯಕ್ ಸರ್ ಅಂತ ಬಂದಾಗ ಎಲ್ರಿಗೂ ಕೂಡ ಗೊತ್ತಿರುವಂತದ್ದು ಒಂದು MLA ರಾಜಕಾರಣಿ ಅಂತೇಳಿ, ಬಟ್ ಅದರ ಹೊರತಾಗಿಯೂ ಕೂಡ ಅತ್ಯದ್ಭುತವಾದ ಕೃಷಿಕ ಅನ್ನೋದು ಬಹಳ ಜನರಿಗೆ ಗೊತ್ತಿಲ್ಲ. ಸೊ ಅದು ಗೊತ್ತಾಗಬೇಕು ಅನ್ನುವಂಥದ್ದು ಸರ್. ಯಾಕಂದ್ರೆ ನಮಗೆ ನಿಮ್ಮ ಬಗ್ಗೆ ಜೀವನ ಬಗ್ಗೆ ಕೇಳುವಾಗಲೇ ಬಹಳಷ್ಟು ಆಶ್ಚರ್ಯ ಜೊತೆ ವಿಚಿತ್ರ ಆಗುತ್ತೆ. ಯಾಕಂದ್ರೆ ಬಂದಾಗ ಆ ಒಂದು ಬರಡು ಭೂಮಿಯನ್ನ 150 ಎಕರೆ ಬರಡು ಭೂಮಿ ಎಲ್ಲಿ ನೋಡಿದ್ರು ಕಲ್ಲು ಅಲ್ವಾ, ಎಲ್ಲಿ ನೋಡಿದ್ರು ಕೂಡ ಎಲ್ಲಾಗಿದ್ರು ಫುಲ್ ಕಲ್ಲು ಅಂತೆ ನಾನು ಕೇಳ್ಪಟ್ಟೆ. ಈಗ ಎಲ್ಲೂ ಕೂಡ ಕಲ್ಲು ಕಾಣ್ತಾ ಇಲ್ಲ ನನಗೆ. ಕಲ್ಲುಗಳನ್ನು ಬಹಳಷ್ಟು 100 ವರ್ಷದಿಂದ ತೆಗಿತಾ ಇದ್ರು, ಅದರ ನಂತರ ಈಗೆಲ್ಲ ಉಳಿದಿದೆ ಅದನ್ನು ನಾವು ತೆಗಿತಾ ಇದ್ದೀವಿ. ಒಂದು ನಂಬಿಕೆ ಏನಂದ್ರೆ ಬಹಳಷ್ಟು ಜನ ಈಗ ಮೈನಿಂಗ್ ಕ್ವಾರಿ ಎಲ್ಲ ಮಾಡ್ತೇವೆ, ನಾವು ಕೇಳ್ತಾ ಇದ್ದೇವೆ, ಮೈನಿಂಗ್ ಮಾಡ್ತಾರೆ, ಬರಡು ಬಿಡ್ತಾರೆ, ಹೋಗ್ತಾರೆ. ನನ್ನ ನಂಬಿಕೆ ಏನಿತ್ತಂದ್ರೆ ಎಲ್ಲಿ ನಾವು ಭೂಮಿಯಿಂದ ಏನು ತೆಗೆದ್ರು ಹೆಚ್ಚಿನ ಭಾಗವನ್ನು ನಾವು ಭೂಮಿಗೆ ಹಾಕಿದ್ದೇವೆ. ಅದರಿಂದ ಭೂಮಿ ಯಾವತ್ತೂ ನಮ್ಗೆ ಆಶೀರ್ವಾದ. ಪ್ರಕೃತಿಯೇ ಆಕ್ಚುಲಿ ನಾವು ನಂಬಿಕೆ, ದೇವರು ಎಲ್ಲ ನಮ್ದು ಪ್ರಕೃತಿಯಲ್ಲಿ ಇರ್ತಾರೆ. ಆ ಪ್ರಕೃತಿಯನ್ನು ಎಷ್ಟು ನಾವು ಚೆನ್ನಾಗಿರ್ತೇವ ಅದು ನಮ್ಗೆ ಖಂಡಿತವಾಗ್ಲೂ ಯಾವತ್ತೂ ನಮ್ಗೆ ಮೋಸ ಮಾಡೋದಿಲ್ಲ ಅಂತ ನಂಬಿಕೆ ನಮ್ಗೆ. 100ಕ್ಕೆ 100 ಸರ್, 100ಕ್ಕೆ 100 ಸತ್ಯ. ಬಹಳಷ್ಟು ಜನ ಅದೇ ಮಾಡ್ತಾರೆ, ಮತ್ತೆ ಅದ್ರಲ್ಲಿ ಮಾಡ್ತಾರೆ. ಮತ್ತು ಕೃಷಿ ಬಗ್ಗೆ ಅದನ್ನು ಗ್ರೀನರಿ ಮಾಡುವ. ನಾವು ಇಲ್ಲಿ ನೋಡಿದ್ರೆ ನೀವು ಇವತ್ತು ನಾವು ಏನಾದ್ರೂ ಕ್ವಾರಿ ಮಾಡಿದ್ರೆ 2 ವರ್ಷ ಬಂದು ನೋಡುವಾಗ ಅದು ಗ್ರೀನರಿ ಆಗಿರ್ತದೆ, ಫುಲ್ ಕಂಪ್ಲೀಟ್ ಗ್ರೀನರಿ. ಸೊ ಹಾಗಿದ್ದಾಗ ಆ ಗ್ರೀನರಿಯನ್ನ ನಾವು ನೋಡಬೇಕು, ಕಣ್ತುಂಬಿಕೊಳ್ಬೇಕು ನಮ್ಮ ವೀಕ್ಷಕರು ಕೂಡ. ಸೊ ಹಾಗಿದ್ದಾಗ ಸರ್ ನಿಮ್ಮ ಜೊತೆ ನೋಡ್ಕೊಂಡ್ ಬರೋಣಲ್ಲ ಸರ್? ಎಸ್ ಸರ್, ಇದು ಕೊಡಮಣಿತ ದೈವದ ಧರ್ಮಚಾವಡಿ. ಎಷ್ಟು ವರ್ಷ ಸರ್ ಸುಂದರವಾಗಿ? ಇದು ಇತ್ತೀಚೆಗೆ ಮಾಡಿದ್ದು. ಆಕ್ಚುಲಿ ಅದರದ್ದು ದೈವಸ್ಥಾನ ಇದೆ. ದೈವಸ್ಥಾನ ಒಂದು 36 ವರ್ಷ. ಇದನ್ನು ನಾನು ಡೆವಲಪ್ ಮಾಡಲು ಸ್ಟಾರ್ಟ್ ಮಾಡುವಾಗ ಬಹಳಷ್ಟು ವರ್ಷ ಹಿಂದೆನೆ ಬಿದ್ದಿದೆ ಅಂತ ಹೇಳ್ತಾ ಇದ್ರು. ಅದರಿಂದ ಅದನ್ನು ನಾನು ಫಸ್ಟ್ ಮಾಡಿದ್ದೆ ದೇವಸ್ಥಾನವನ್ನು. 200 ವರ್ಷದ ಹಿಂದೆ ಅದು ಬಿದ್ದಿತ್ತು, ಅದರ ಜಾತ್ರೆ ನಿಂತಿತ್ತು. ಅಲ್ಲಿಂದ ಅದನ್ನು ನಾವು ಪ್ರಾರಂಭ ಮಾಡಿ ಇಲ್ಲಿಂದಲೇ ಕೊಡಮಣಿತ ನಮ್ಮ ಉಳಿಪಾಡಿ ಗುತ್ತು ಮನೆಗೆ ಮತ್ತು ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋದ ಅದು ಪ್ರತೀಕ. ಇಲ್ಲಿ ನಿಂತು ಈ ಒಡ್ಡೂರು ಗುಡ್ಡೆಯಲ್ಲಿ ನಿಂತು ದೇವರನ ಪಾದಪತ್ತರಕ್ಕೆ ಉಳಿಪಾಡಿ ಗುತ್ತು ಬತ್ತು ಅಂತ ಒಂದು ಪ್ರಾರ್ಥನೆಯಲ್ಲಿ ಬರೋದು. ಡೆವಲಪ್ ಮಾಡುವ ಸಂದರ್ಭದಲ್ಲಿ ಫಸ್ಟಿಗೆ ನಾನು ಮಾಡಿದ ಕೆಲಸ ಅಂದ್ರೆ ಈ ಕೊಡಮಂತಾನದ ದೈವಸ್ಥಾನವನ್ನ ನಾನು ಪುನಃ ಮಾಡಿ ರೀಪ್ರತಿಷ್ಠೆ ಮಾಡಿದ್ದು. ಅಲ್ಲಿಂದ ಶುರುವಾಯಿತು ಈ ಒಡ್ಡೂರಿನ ಎಲ್ಲ ಡೆವಲಪ್ಮೆಂಟ್. ನಿಮ್ಮ ಬಗ್ಗೆ ಖುಷಿ ಆಗೋದು ಅಂತ ಹೇಳಿದ್ರೆ ಯಾವುದು ಆಗಲ್ಲ ಅಂತ ಹೇಳಿದ್ರೆ ಯಾವುದು ತ್ಯಾಜ್ಯ ಅಂತ ಹೇಳ್ತೀವಿ, ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ನೀವು ಕಸದಿಂದ ರಸ ತೆಗೆದಂತ ವ್ಯಕ್ತಿ. ಸೊ ಹಾಗಿದ್ದಾಗ ಇದು ಈ ಮಣ್ಣಿನನೇ ಕಲ್ಲುಗಳು ಅಲ್ವಾ ಸರ್? ಅದೊಂದು ಖುಷಿ. ಪ್ರಕೃತಿ ಎಲ್ಲಾನು ಕೊಟ್ಟಿದೆ ನಮಗೆ, ಅದನ್ನ ನಾವು ಯಾವ ರೀತಿ ಬಳಕೆ ಮಾಡ್ತೀವಿ ಒಳ್ಳೆ ಇದರಲ್ಲಿ ಬಳಕೆ ಮಾಡಿದ್ರೆ ಅದಕ್ಕೆ ಪ್ರಕೃತಿ ಕೂಡ ನಮ್ಗೆ ಆಶೀರ್ವಾದ ಇರ್ತದೆ. ನಿಜ ನಿಜ ನಿಜ. ಬಹಳಷ್ಟು ನಂಬಿಕೆ ಇದೆ ಅಂತ ಸರ್ ದೇವರುಗಳ ಬಗ್ಗೆ ತಮ್ಗೆ ಅಲ್ವಾ? ಹೌದು, ಪ್ರತಿದಿನ ಬೆಳಿಗ್ಗೆ ಇಲ್ಲಿದು ಪೂಜೆ ಎಲ್ಲ ಆದ್ಮೇಲೆ ಹೋಗುವಂತ ಅಲ್ವಾ? ಸರ್ ಒಂದು ಪುಂಗನೂರು ತಳಿ ಐತೆ ಅಂತ ಪೊಂಗನೂರು ತಳಿ ಏತು ವರ್ಷದಿಂದ ಒಂದು 4 ವರ್ಷದಿಂದ ತನಕ 4 ವರ್ಷದಿಂದ ಅದೇ
ಪನ ಪುಂಗನೂರು ತಳಿ ಸಾಂಗೋಡ್ ಬಂದ ಇಂಚಿನ ಆಸೆ ಇತ್ತನೆ ಇಂಚ ಅಂದು ಪೊಂಗನೂರು ತಲಿ ಪಂಡ ಒಂಜಿ ನಮ್ಮ ಮಾತ ಪೆತ್ತಲ್ಲ ಪವಿತ್ರನೇ ಎಟ್ಲ ಪೊಂಗನೂರು ಬಾರಿ ತಿರುಪತಿಗೆ ಒಂಜಿ ಅಲ್ಪ ಅಭಿಷೇಕ ಆಪುನಿ ಅಂಚಿನ ಈ ತಲಿಡ್ದ ಅಭಿಷೇಕ ಆಪುನಿ ನಮ್ಮ ಊರ್ದ ಕರಾವಳಿ ಗಿಡ್ಡ ಮತ್ತೆ ಇತ್ತಿಲೆಕ್ಕನೆ ಅಂಡ ಒಂದು ಐಟ ಆಂಧ್ರದ ಒಂಜೊಂದು ನೆತ್ತ ಕ್ವಾಲಿಟಿ ಆಫ್ ಮಿಲ್ಕ್ ಬಾರಿ ಕಮ್ಮಿ ಕಮ್ಮಿ ಬೇರು ಕೊರನಲ್ಲ ಕ್ವಾಲಿಟಿ ಆಫ್ ಮಿಲ್ಕ್ ಬಾರಿ ಹೈ ಕ್ವಾಲಿಟಿ ಅಂಚೆ ಮಾತ ನಮ್ಮ ಉಡುಪಿ ಮಠೊಟ್ಲ ಪಾಡಂದುಲ್ಲೇರು ಸಾಂಕೊಂದುಲ್ಲೇರು ಒಂದು ಇಂಚ ಒಂದು ಬೋರಿ ಅತೆ ಒಂದು ಒಂಜಿ ಬೋರಿ ಒಂದು ಬೋರಿ ಓಕೆ ಪನ್ನ ಸೈಜ್ ಇಂಚನೆ ಇದೇ ಮಲ್ಲ ಸೈಜ್ ಒಂದು ತಾಡ ಈಗ ಸುಮಾರು ವರ್ಷ ಆಡಿತ್ತೆ ಒಂದು ಒಂದು ಒಂಜಿ ತಾಡುಣ ಅನ್ನತೆ ಒಂದು ತಾಡುಣ ಬಂಡ ಒಂಚೂರು ಪಸತ್ತು ಜನಕ್ಕೆ ಬತ್ತನ ಒಂಚೂರು ಒಂದು ಮುಟ್ಟಲಿದೆ ಮುಟ್ಟಲಿ ದಾಲ ತಿನಿಯರ ಗೊರ್ಪಾರಂದು ಲಾಗಿನಿ ಜಾಸ್ತಿ ಬೋರಿ ಅತೆ ಪನ್ನಗೊಂದು ಸೈಜ್ ಈತೆ ಮಲ್ಲ ನೆಡ್ದು ಮಲ್ಲ ಆಕ್ಚುಲಿ ನ್ಯಾಚುರಲ್ ತಲಿ ಇಂಚನೆ ನಮ್ಮ ಇಂಚ ಗಿಡ್ಡ ಉಪ್ಪುಂಡು ಐದು ಒಂಚೂರು ಕುದ್ಯಂದು ನಮ್ಮಂದು ಮತ್ತೆ ಒಂಜಿ ಬೊಲ್ದು ಕಲ್ಲರ್ಡ್ ಬರ್ಪುಂಡು ಬಾರಿ ಕ್ಯೂಟ್ ಮಾತಾಡ್ತು ಜೋಕುಲ್ಲ ಕೊಂಡು ಬುಡ್ಕೆನ ಅದು ಬೊಲ್ದ ಯಾನ್ಕೆಂದ ಇರಡೆ ಇರ್ನುದು ಪೆತ್ತ ಸಾಂಕೊಂದುಲ್ಲ 200 ಹಸುಗಳಿದೆ ಎಲ್ಲಿದೆ ಅದು ಇದೆ ಅಲ್ಲಿದೆ ನೀವು ಪ್ರಥಮವಾಗಿ ಅಂದ್ರೆ ಶುರು ಮಾಡಿದಾಗ ಹಸುಗಳು ಎಷ್ಟು ಹಸುಗಳನ್ನು ಪ್ರಾರಂಭ ಮಾಡಿದ್ದು ಒಂದು 5-10 ಹಸುಗಳಿಂದ ಪ್ರಾರಂಭ ಮಾಡಿದೆ ಜಾಸ್ತಿ ಆಗ್ತಾ ಬಂತು 200 ಈಗ 200 ಹತ್ತಿರ ಕೆಲವು ಸಲ 200 ಬರ್ತದೆ ಕೆಲವು ಸಲ ನಾವೀಗ ಏನ್ ಮಾಡಿದ್ದೇವೆ ಅಂದ್ರೆ ಎಲ್ಲ ಅದೊಂದು 3ನೇ ಕರು ಎಲ್ಲ ಆಗುವಾಗ ನಾವು ಕೊಡ್ತೇವೆ ಒಳ್ಳೆ ಹಾಲಿರುವಾಗ ನಂದು ಇಲ್ಲಿ ಹಾಲಿದು ಮುಖ್ಯ ಅಲ್ಲ ನಮ್ದು ಗೊಬ್ಬರ ಅದು ಇಂಪಾರ್ಟೆಂಟ್ ಮತ್ತೊಂದು ಸಾಕೋದು ಮುಖ್ಯ ಬರೀ ಹಾಲುದಲ್ಲ ಈಗ ನಾವು ಎಲ್ಲಾ ಹಸುಗಳನ್ನು ಈಗ ಲೋಕಲ್ ಹಸುಗಳು ಗಿರ್ಗಳು ಮತ್ತು ಕಾಂಕ್ರೀಟ್ ಇಂಥ ಹಸುಗಳನ್ನು ಸಾಕಿದ್ರಿಂದ ನಮಗೆ ಮಿಲ್ಕ್ ಜಾಸ್ತಿಗೆ ನಾನೀಗ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ ಅದಕ್ಕೆಲ್ಲ ಔಟ್ಸೋರ್ಸೇ ಮಾಡ್ತೇವೆ ಒಳ್ಳೆ ಮಿಲ್ಕ್ ಸಿಗಬೇಕು ಅಂತ ಒಬ್ರು ಕೊಂಡೋಗಿ ಜನರಿಗೆ ಕೊಡ್ತಾರೆ ಈಗ ಅವರಿಗೆ ನೋಡ್ಲಿಕ್ಕೆ ಬಿಟ್ಟು ಮಿಲ್ಕ್ ಇದೆಲ್ಲ ಅವರಿಗೆ ಗೊಬ್ಬರ ಮಾತ್ರ ಅವರು ಮ್ಯಾನೇಜ್ಮೆಂಟ್ ಮಾಡಿ ಅಂತ ಹೇಳಿದ್ದೇವೆ ನಾವೀಗ ಪ್ರಿಫರೆನ್ಸ್ ನಂದು ಗೊಬ್ಬರ ಅಂದ್ರೆ ತುಂಬಾ ಮಿಲ್ಕ್ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಟೈಮಲ್ಲಿ ನಾನೇ ಹೈಯೆಸ್ಟ್ ಕೊಡಿ 1000 ಲೀಟರ್ ಕೊಡ್ತಾ ಇದ್ದೆ ಲೀಟರ್ ದಿವಸ ಕೊಡ್ತಾ ಇದ್ದೆ ಬಹಳಷ್ಟು ಕಮ್ಮಿ ಆಗಿದೆ ಈಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮನೆಗೆ ಈಗ ಅದೆಲ್ಲ KMF ಅಲ್ಲಿ ಹೋಗಿ ಅದೆಲ್ಲ ಆಗಿ ಬರ್ತದೆ ಪ್ಯಾಸ್ಚರೈಸ್ ಎಲ್ಲ ಮಾಡಿ ಬರ್ತದೆ ಕೆಲವರಿಗೆ ಡೈಲಿ ದಿನದ ಕರೆದಾಗಿ ಹಾಲು ಬೇಕು ಅಂತ ಒಬ್ರು ಅದನ್ನು ಮಾರ್ತಾರೆ ನಮ್ಮ ಬ್ರ್ಯಾಂಡ್ ಅಲ್ಲಿ ತಗೊಂಡೋಗಿ ಕೊಡ್ತಾರೆ ಅವರೇ ನೋಡ್ತಾರೆ ಹಾಲೆಲ್ಲ ನೀವೇ ನೋಡಿ ನಾವು ಗೊಬ್ಬರ ಸಿಕ್ಕಿದ್ರೆ ಸಾಕು ನಿಮ್ಮ ದಿನನಿತ್ಯದ ವೇಸ್ಟ್ಗಳು ತರಕಾರಿ ವೇಸ್ಟ್ಗಳು ಉಳಿದ ಅನ್ನ ಅದನ್ನೆಲ್ಲ ಏನ್ ಮಾಡ್ತೀರಿ ನೀವು ಬಿಸಾಕ್ತೀರಿ ಅದರಿಂದ ಒಂದು ದನಕ್ಕೆ ಕೊಟ್ರೆ ಅದೊಂದು ಇಷ್ಟು ಸೆಗಣಿ ಆಗ್ತದೆ ಇಷ್ಟು ಇರಿನ್ ಕೊಡ್ತದೆ ಅದು ಗೊಬ್ಬರ ಅದೇ ಆ ಮಣ್ಣಿಗೆ ಬಿದ್ದಾಗ ಪುಣ್ಯ ಬೇರೆ ಪುಣ್ಯ ಒಂದು ಕಡೆ ಆದ್ರೆ ಇದೇ ಪುಣ್ಯ ಅದರಿಂದ ಸಿಕ್ಕೋ ಗೊಬ್ಬರ ನೀವು ಭೂಮಿಗೆ ಬೀಳ್ತದೆ ಭೂಮಿಗೆ ಬಿದ್ದಾಗ ಅದು ಒಳ್ಳೆ ಫಲ ಕೊಡ್ತದೆ ಅದು ಒಂದು ಭಾಗದಲ್ಲಿ ಪ್ರಕೃತಿಗೆ ನಾವು ಕೊಡುವಂತ ದೊಡ್ಡ ಕೊಡುಗೆ ಈಗಿನ ಕಾಲದಲ್ಲೆಲ್ಲ ಕೆಮಿಕಲ್ ಎಲ್ಲ ಹಾಕಿ ಮಾಡೋದಕ್ಕಿಂತ ಈ ತರದ್ದು ಅದಕ್ಕೋಸ್ಕರ ನಾನು ಮುಂದೆ ನಿಮ್ಗೆ ತೋರಿಸ್ತೇನೆ ನಮ್ದು ಪ್ಲಾಂಟ್ ಎಲ್ಲ ಕೆರೆ ನೋಡುವ ನಾವು ಕೆರೆ ಇದೆಯಲ್ಲಿ ವಾಟರ್ ಹಾರ್ವೆಸ್ಟ್ ದೊಡ್ಡದಾಗಿರುವಂತಹ ಕೆರೆ ಈ ಜಾಗದಲ್ಲಿ ಹೇಗ್ ಬಂತು ಅಂತ ಬಂದಾಗ ಅದಕ್ಕೆ ಸ್ವಾರಸ್ಯಕರವಾಗಿರುವಂತಹ ಒಂದು ಕಾರಣ ಇದೆ. ಒಂದು ಕಾಲಘಟ್ಟದಲ್ಲಿ ಈ ಭಾಗದಲ್ಲಿ ಎಲ್ಲಿ ನೋಡಿದ್ರು ಕಲ್ಲು ಗೊತ್ತಿದೆಯಲ್ವಾ, ಸೊ ಹಾಗಿದ್ದಾಗ ಒಂಜಿ ಎಲ್ಲಿಯ ನೀರ್ದ ಪನಿಲ ತಿಕ್ಕಂದಿನ ಕಾಲಘಟ್ಟಡ್ ಈ ಒಂಜಿ ಜಾಗಿಡ್ ಬಾರಿ ಮಲ್ಲ ಮಟ್ಟದ ಕೆರೆ ನಿರ್ಮಾಣ ಆತನ ಬಂದಾಗ ಅವು ಇಂಚ ಬಂದಕ್ಕೆ ನೋಡು ಸರ್. ಎಸ್ ಸರ್, ಇದು ಬಹಳಷ್ಟು ಖುಷಿ ತರುತ್ತೆ. ಒಂದು ಕಾಲಘಟ್ಟದಲ್ಲಿ ಇಲ್ಲಿ ನೀರೇ ಇರಲಿಲ್ಲ, ಹಾಗಿದ್ದಾಗ ಇಲ್ಲಿ ಆಗಿರುವಂಥ ಈ ಕೆರೆಯಿಂದಲೇ ನಮ್ಮ ಮಂಗಳೂರಿಗೆ ನೀರು ಕೊಟ್ಟಂತಹ ಘಟನೆಗಳು ಕೂಡ ಇದೆ. ಸೊ ಹಾಗಿದ್ದಾಗ ಸರ್ ಏನು ಹೇಳ್ತೀರಾ ಈ ಒಂದು ಕೆರೆ ಬಗ್ಗೆ? ಆ್ಯಕ್ಚುಲಿ ನಾವು ಇದನ್ನು ಈ ಬರಡು ಭೂಮಿಯನ್ನು ಅಗ್ರಿಕಲ್ಚರ್ ಡೆವಲಪ್ ಮಾಡಬೇಕು ಅಂತ ಚಿಂತನೆ ಮಾಡುವಾಗ ಅದಕ್ಕೆ ಬೇಕಾದದ್ದು ನೀರು. ಹೌದು, ಯಾಕೆಂದರೆ ಮೊದಲು ಒಂದು ಸಣ್ಣ ಕೆರೆ ಮಾಡಿದ್ದೆವು ನಾವು, ಅಲ್ಲಿ ಸ್ವಲ್ಪ ನೀರು ಬಂದಿತ್ತು. ಟಾಪಿಂದ ಕೆಳಗೆ ತನಕ ಹೋದರೆ ಸುಮಾರು ಹತ್ತಿರ 60 ಫೀಟ್ ಡೀಪ್ ಹೋಗಿದ್ದೇವೆ ನಾವು. ಇದನ್ನು ದೊಡ್ಡ ದೊಡ್ಡ ಪೋಕ್ಲೈನ್ ಎಲ್ಲ ಹಾಕಿ ಇದು ಮಾಡಿದಂಥ ಕೆರೆ 60 ಫೀಟ್ ಡೀಪ್. ಅದರಲ್ಲಿ ಏನಾಗ್ತದೆ, ಈ ಲೆವೆಲ್ಗೆ ನಾವು ನಿಂತ ಲೆವೆಲ್ಗೆ ಕೂಡ ಮಳೆಗಾಲದಲ್ಲಿ ಓವರ್ಫ್ಲೋ ಆಗ್ತದೆ. ಇದೆಲ್ಲ ನಿಮ್ಗೆ ಗೊತ್ತಿರ್ಬೋದು, ಲ್ಯಾಟೆಟ್ ಸೆಕ್ಷನ್. ಇದರಲ್ಲಿ ಫೋರಸ್ ಮಳೆಗಾಲ ಬಂತು ಅಂದ ಕೂಡಲೇ ಏಕ್ದಮ್ ನೀರು ಬಂದು ಬಿಡ್ತದೆ. ಈ ಅಲ್ಲಿ ಎಲ್ಲಿ ತನಕ ನೀರಿದೆ ಅಲ್ಲಿ ತನಕ ನೀರು ನಿಂತೇ ಇರ್ತದೆ. ನಾವು ಇಲ್ಲಿ 10 HP ಮತ್ತು ಒಂದು 5 HP, ಒಟ್ಟು ಒಂದು 10 ಕೆಲವೊಮ್ಮೆ 15 HP ಇಂದ ಕಂಟಿನ್ಯೂಸ್ ನೀರು ತೆಗಿತಾ ಇದ್ದೇವೆ. ಈಗ ಅದರ ಔಟ್ಪುಟ್ ಗಂಟೆಗೆ ಒಂದು 50,000 ಲೀಟರ್. ಅಷ್ಟು ತೆಗೆದ್ರೆ ಅಷ್ಟೇ ನೀರಿಗೆ ಇನ್ಫ್ಲೋ ಆಗ್ತಾ ಇದೆ. ಯಾಕೆಂದ್ರೆ ನಾವು ಸುತ್ತಲೂ ಈಗ ಗ್ರೀನರಿ ಮಾಡಿದ್ದೇವೆ, ಎಲ್ಲ ಕಡೆ ತೋಟ ಮಾಡಿದಾಗ ಅದು ಹಾಕಿದ ನೀರು ಕೂಡ ಇದಕ್ಕೆ ಬರ್ತದೆ ಪುನಃ.
ಈ ತೋಟದಲ್ಲಿ. Okay. ಈಗ ಇಂಥ ಕೆರೆಗಳು ಈಗ ಈಗ 2 ಇದೆ. ಇನ್ನೊಂದು ಕೆರೆ ನಾನು ಮಾಡ್ತಾ ಇದ್ದೇನೆ ಕೆಳಗಿನ ಭಾಗದಲ್ಲಿ. ಅಲ್ಲಿ ಕೂಡ ನೀರೀಗ ಬಹಳಷ್ಟು ನಮಗೆ ಬರ್ತಾ ಇದೆ ಬೇಸಿಗೆಯಲ್ಲಿ ಕೂಡ. ಅಲ್ಲಿ ಒಂದು ದೊಡ್ಡ ಕೆರೆ ಈಗ ಮಾಡ್ತಾ ಇದ್ದೇನೆ. ಯಾಕೆಂದ್ರೆ ಬೇಕಾದಷ್ಟು ನೀರು ಮಾಡಿದಾಗ ಮಾತ್ರ ಈ ಬರಡು ಭೂಮಿನ ನಾವು ಕರೆಕ್ಟ್ ಒಂದು ಒಳ್ಳೆ ಹಚ್ಚ ಹಸಿರಾಗಿ ಮಾಡ್ಲಿಕ್ಕೆ ಸಾಧ್ಯ. ಆ ಒಂದು ಹಕ್ಕಿಗಳು ಸ್ವಚ್ಛಂದವಾಗಿ ಹಾಡ್ತಾ ಇದೆ, ಜೊತೆಗೆ ಮೀನನ್ನ ಹಿಡಿತಾ ಇದೆ, ಬದುಕ್ತಾ ಇದೆ ಅಂತ ಬಂದಾಗ ಅದಕ್ಕೂ ಕೂಡ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ಬೆಳಗ್ಗೆ ಎದ್ದು ಹೊರಡಬೇಕು ಅಂತ ಎಷ್ಟೋ ತರದ ಹಕ್ಕಿಗಳನ್ನ ನೋಡೇ ಇರಲಿಲ್ಲ. ಅಂತ ಹಕ್ಕಿಗಳೆಲ್ಲ ನಾವು ಇಲ್ಲಿದೆ. ಯಾಕೆಂದ್ರೆ ಎರಡನೇದು ನಾವು ಇಲ್ಲಿ ಆರ್ಗ್ಯಾನಿಕ್ ನಮ್ಮಲ್ಲಿ ಸಾವಯವ ಇದರಲ್ಲಿ ಬೆಳೆಸ್ತಾ ಇದ್ದಿಲ್ಲ, ಯಾವುದೇ ಕೆಮಿಕಲ್ ಹಾಕುವುದಿಲ್ಲ. ಅದರಿಂದ ಈ ಪಕ್ಷಿಗಳು ಪ್ರಾಣಿಗಳೆಲ್ಲ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಾವು ಯಾವುದೇ ಪ್ರಾಣಿಗಳು ಅಳಿವಿನಂಚಿಗೆ ಹೋದದ್ದು ಏನು ಹಂಟಿಂಗ್ ಮಾಡಿ ಮತ್ತೊಂದು ಅಲ್ವೇ ಅಲ್ಲ. ಬ್ರಿಟಿಷರ ಕಾಲದಲ್ಲಿ ಒಂದಿತ್ತು, ಒಂದು ಹುಲಿ ಹೊಡೆದ್ರೆ ಅವನಿಗೆ ಅವಾರ್ಡ್ ಸಿಗ್ತಿತ್ತು. ಅದರ ನಂತರ ಈಗ ಹುಲಿ ಹೊಡೆದವನಿಗೆ ಜೈಲು ಸಿಗ್ತದೆ. ಆ ಪರಿಸ್ಥಿತಿಗೆ ಬರಬೇಕು ಅಂತಾದರೆ ಇದಕ್ಕೆಲ್ಲ ಕಾರಣ ನಮ್ಮದು ಪೆಸ್ಟಿಸೈಡ್. ನಾವು ಹೇಳ್ತೇವೆ ನಾವು ಶಿಕಾರಿ ಅಲ್ವೇ ಅಲ್ಲ. ಈಗ ಅಲ್ಲಿದನ್ನು ಉಳಿಸ್ಲಿಕ್ಕೆ ಶಿಕಾರಿ ಬ್ಯಾನ್ ಆಗಿರ್ಬೋದು, ಆದರೆ ಅದೆಲ್ಲ ಹಾಳಾದದ್ದು ಹೋದದ್ದು ಈ ಕೆಮಿಕಲಿಂದ. ಇಲ್ಲಿನಷ್ಟೇ ಭೂಮಿಯಲ್ಲಿ ನೀವು ಕೆಮಿಕಲ್ ಹಾಕಿದಷ್ಟು ನಿಮ್ಮ ಪಕ್ಷಿಗಳು ಪ್ರಾಣಿಗಳು ಇಲ್ಲಿಂದ ದೂರ ಆಗ್ತದೆ. ಯಾಕೆಂದರೆ ಅದು ಈ ಮಣ್ಣು ಅದಕ್ಕೆ ಯೋಗ್ಯ ಆಗಿರುವುದಿಲ್ಲ. ಈಗ ಎಲ್ಲ ಪಕ್ಷಿ ಇವತ್ತು ಸಣ್ಣ ಸಣ್ಣ ಇನ್ಸೆಕ್ಟ್ ಕೂಡ ಇಲ್ಲಿ ಉಳಿತದೆ. ಯಾಕೆಂದರೆ ಇಲ್ಲಿ ಆರ್ಗ್ಯಾನಿಕ್ ಇದೆ ಮತ್ತು ಯಾವುದೇ ಕೆಮಿಕಲ್ ಪೆಸ್ಟಿಸೈಡ್ ಏನಂದ್ರೆ ಅಂತ ನಾವು ಅದನ್ನು ಕೊಲ್ಲಿಕ್ಕೆ ಹಾಕೋದು. ಅದನ್ನು ಕೊಲ್ಲಿಕ್ಕೆ ಹಾಕುವಾಗ ಸ್ಲೋಲಿ ನಮಗೂ ಅದನ್ನು ನಮ್ದು ಸ್ವಲ್ಪ ಲಾಂಗ್ ಡ್ಯೂರೇಷನ್ ಅಲ್ಲಿ ನಮಗೆ ಪಾಯ್ಸನ್ ಆಗ್ತದೆ. ಅದಕ್ಕೆ ಇಮಿಡಿಯೇಟ್ ಆಗ್ತದೆ ಅಷ್ಟೇ. ಇಷ್ಟು ದೊಡ್ಡ ಫಾರ್ಮ್ ಮಾಡಿದೀರಿ, 150 ಎಕರೆ ಇದೆ ಅಂತ ಬಂದಾಗ ನೀರು ಇಲ್ಲಿಂದಲೇ ಎಲ್ಲ ಇಲ್ಲಿಂದಲೇ ನಾವೆಲ್ಲ ಗೊಬ್ಬರ ನೀರು ಎಲ್ಲ ಈಗ ಎಲೆಕ್ಟ್ರಿಸಿಟಿ ಎನರ್ಜಿ ಎಲ್ಲನ ಈಗ ಇಲ್ಲೇ ಮಾಡಬೇಕು. ಇಲ್ಲೇ ಮಾಡಿ ಒಂದು ನಾವು ಹೇಗೆ ಹಿಂದೆ ಗಾಂಧೀಜಿಯವರ ಕಲ್ಪನೆ ಸ್ವಾವಲಂಬಿ ವಿಲೇಜ್ ಅಂದ್ರೆ ಅಲ್ಲಿ ಸ್ವಾವಲಂಬಿ ದೇಶ ಆಗಬೇಕು ಅಂತ. ನಾನು ನನ್ನದು ಒಂದು 100-200 ಎಕರೆ ಜಾಗದಲ್ಲಿ ಅದೇ ಥರ ಒಂದು ವಿಲೇಜನ್ನು ಕೂಡ ಈ ಥರ ಮಾಡ್ಬೋದು. ಈ ಥರ ಒಂದು ವಿಲೇಜ್ ಮಾಡಿದರೆ 1,00,000 ವಿಲೇಜನ್ನು ಮಾಡ್ಬೋದು. ಅಲ್ಲಿಂದ ಇಡೀ ಸ್ವಾವಲಂಬಿ ದೇಶ ಮಾಡ್ಬೋದು. ಆ ಥರ ಒಂದು ಕಾನ್ಸೆಪ್ಟ್ ಇಟ್ಟು ನಾನು ಪ್ರಾರಂಭ ಮಾಡಿದೆ. ನಿಜವಾಗ್ಲೂ ಹೆಮ್ಮೆ ಆಗುತ್ತೆ ಸರ್. ಯಾಕಂದ್ರೆ ನಿಮ್ಮ ಕೇಳಿದ್ದೇವೆ, ಆದ್ರೆ ಇವತ್ತು ನೋಡುವಂತ ಭಾಗ್ಯ ಸಿಗಿದೆ. ನಿಜವಾಗ್ಲೂ ಈ ನಮ್ಮ ಬೆಳೀತಾ ಇರುವಂತಹ ಈ ನಮ್ಮ ಜನರೇಷನ್ ಅಲ್ಲಿ, ಈ ನಮ್ಮ ಯುಗದಲ್ಲಿ ಇದೆಲ್ಲ ನೋಡುವಂಥದ್ದು ಅಂಡ್ ಇದು ಸಾಧ್ಯವಾ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಸಾಧ್ಯ ಅಂತ ತೋರಿಸಿದಿರಿ. ಇನ್ನೊಂದು ಕೆರೆ ಕಾಣ್ತಾ ಇದೆ ಅಲ್ಲಿ. ಅಲ್ಲ, ಇದು ಪಕ್ಕದ ಕೆರೆ, ಇದಕ್ಕೆ ಜಾಯಿಂಟ್ ಕೆರೆನೇ ಇದು. ಯಾಕೆಂದ್ರೆ ನಾನು ಇದಕ್ಕೆ ಕಲ್ಲು ಕಟ್ತಾ ಇದ್ದೆ. 50 ಫೀಟ್ ಕೆಳಗೆ ಹೋದಾಗ ಮಣ್ಣು ಸ್ಲೈಡ್ ಆಗಬಾರ್ದು ಅಂತ ನಾನು ಕಲ್ಲಿನ ಗೋಡೆ ಕಟ್ತಾ ಇದ್ದ ಸಂದರ್ಭದಲ್ಲಿ ನನಗೆ ತೋಟಕ್ಕೆ ನೀರು ಬೇಕು. ಎಲ್ಲ ಡ್ರೈ ಮಾಡಿದ ಮೇಲೆ ನನಗೆ ಅದಕ್ಕೆ ನಾನು ಇನ್ನೊಂದು ಪಕ್ಕದಲ್ಲೇ ಒಂದು ಕೆರೆ ಮಾಡಿದೆ. ಈ ನೀರನ್ನು ಅದಕ್ಕೆ ಪಂಪ್ ಮಾಡಿದೆ. ಇಲ್ಲಿ ಕಲ್ಲು ಕಟ್ತಾ ಇದ್ದಂಗೆ ಅಲ್ಲಿಂದ ಗಿಡಗಳಿಗೆ ಇಟ್ಟೆ. ಆ ಕೆರೆ ಕೂಡ ಈಗ ಇದೆ. ಅದು ಕೂಡ ಕೆರೆ ಇದೆ. ಅದರಲ್ಲಿ ಮಳೆಗಾಲದಲ್ಲಿ ಇದು ಒಟ್ಟಿಗೆ ಜಾಯಿನ್ ಆಗ್ತದೆ. ಹೀಗೆ ಇನ್ನೂ ಒಂದಿಷ್ಟು ದೊಡ್ಡ ಏರಿಯಾ ಆಗುವಾಗ ಇನ್ನೊಂದು 5-6 ಕೆರೆಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡಬೇಕು. 5-6 ಕೆರೆಗಳನ್ನು ಜನರು ಹೇಳ್ತಾರೆ ನನಗೆ ಇಷ್ಟು ದೊಡ್ಡ ಕೆರೆ ಹಾಕಿ ಮಾರ ಇಲ್ಲಿ ರೇಟ್ ಜಾಗಕ್ಕೆ ಇಷ್ಟಿರುವಾಗ ಇಷ್ಟು ಜಾಗ ವೇಸ್ಟ್ ಮಾಡ್ತೀಯ ಅಂತ. ಇಷ್ಟು ದೊಡ್ಡ ಕೆರೆ ಇದರಿಂದ ಜಾಗಕ್ಕೆ ಬೆಲೆ ಅಂತ ಜನರಿಗೆ ಗೊತ್ತಿಲ್ಲ. ಅದು ಈ ಕೆರೆ ಮಾಡುವಾಗ ಕಲ್ಲು ಕಟ್ಟಲಿಕ್ಕಿತ್ತು ನನಗೆ. ಆ ಸಂದರ್ಭದಲ್ಲಿ ನೀರು ಸ್ವಲ್ಪ ಸ್ಟಾಕ್ ಆಗಬೇಕು ಅಂತ ಇಲ್ಲೊಂದು ಕೆರೆ ಮಾಡಿದ್ದೇನೆ. ಇದಲ್ಲ ಸರ್, ಅಲ್ಲಿಂದ ಮಾಡಿದ್ದು ಕೆರೆ. ಈ ಪೀಕ್ ಸಮ್ಮರ್ ಅಲ್ಲಿ ಕೂಡ 20 ಫೀಟ್ ನೀರು ನಿಂತಿದೆ. ಈಗ ನೋಡಿ, ಈಗ ಸಮ್ಮರ್ ಈಗಲೂ ನಮ್ಮ ಹತ್ರ 40 ಫೀಟ್ ಮೇಲೆ ನೀರಿದೆ. ಬತ್ತಿ ಹೋಗಲ್ಲ. ಎಷ್ಟು ಗಿಡ ಹಾಕಿದ್ರು ಬತ್ತಿ ಹೋಗಲ್ಲ ಅಲ್ವಾ. ನಾವು 4 ಸುತ್ತಲೂ ಗಿಡಗಳನ್ನು ಹಾಕಿದ್ದೇವೆ. ಈಗ ನೀರು ಪುನಃ ಇಲ್ಲಿಗೆ ಬರ್ತದೆ. ಇಲ್ಲಿ ಕಂಪ್ಲೀಟ್ ಆಗಿ 150 ನೋಡಿ, ಇದೆಲ್ಲ ಈ ತರ ಇದ್ದ ಜಾಗ. ಇದು ಕಲ್ಲು ಮುರಕಲ್ಲು ಅಂತ ಅಲ್ಲ. ಓಕೆ, ಅಂದ್ರೆ ಮನೆ ಕಟ್ಟಲಿಕ್ಕೆ ನಾವು ಯೂಸ್ ಮಾಡೋ ಕಲ್ಲು. ಈಗ ಮನೆ ಕಟ್ಟಿದ್ದು ಯೂಸ್ ಮಾಡ್ತೇವೆ. ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 3-4 ವರ್ಷಗಳಿಂದ ಈಗ ನೀವು ನೋಡಿದ್ರಿ ಟ್ರಕ್ ಹೋಗುದು. ಆಗ ನಾನು ಒಬ್ಬನೇ ಲೈಸೆನ್ಸ್ ಇದ್ದದ್ದು ನನ್ನ ಹತ್ರ. ಎಲ್ಲರೂ ಕಲ್ಲು ತೆಗಿತಾ ಇದ್ರು. ಲೈಸೆನ್ಸ್ ಮಾಡಿ ಲೀಗಲ್ ಅಲ್ಲಿ ನಾನು ಒಬ್ಬನೇ ತೆಗಿತಾ ಇದ್ದೆ. ಆಗ ಅದು ಪೌಡರ್ಗೆ ಡಿಮಾಂಡ್ ಬಂತು. ಈಗ ಬಹಳಷ್ಟು ಜನ ಇದ್ದಾರೆ. ಈಗ ಅದರ ಪೌಡರ್ ಅಲ್ಯೂಮಿನಿಯಂ ಕಂಟೆಂಟ್ ಸ್ವಲ್ಪ ಕಮ್ಮಿ ಇಲ್ಲಿ, ಆದರೂ ಅದು ಸ್ವಲ್ಪ ವೇಸ್ಟ್ ಗೀಟ್ ಅಲ್ಲಿ ನಮಗೆ ಸಿಮೆಂಟ್ ಫ್ಯಾಕ್ಟ್ರಿಗೆ ಹೋಗ್ತದೆ. ಈಗ ಅದೊಂದು ದುಡಿಯುವುದು. ಅದರಲ್ಲೂ ಅಷ್ಟೇ ಬಹಳಷ್ಟು ನಾವು ಸರ್ಕಾರಕ್ಕೆ ಸಂಧಿಸಿ ಒಟ್ಟು ಉಳಿದದ್ರಲ್ಲಿ ನಾವು ಸ್ವಲ್ಪ ಇದೆ, ಅದನ್ನು ಕೂಡ ನಾನು ಭೂಮಿಗೆ ಹಾಕ್ತೇನೆ. ಇದು ಮುರಕಲ್ಲು ಇದ್ದ ಜಾಗದಲ್ಲಿ ಮತ್ತೆ ನೀವು ಕೃಷಿ ಮಾಡಿದ ಹೇಗೆ ಅಂತ ಹೇಳಿದ್ರೆ, ಈ ಮುರಕಲ್ಲು ತೆಗೆದಾಗ ನಿಮ್ಗೆ 15 ಫೀಟ್ ಮಾತ್ರ ತೆಗಿಲಿಕ್ಕೆ ಆಗುದು. ಇಲ್ಲಿಯಾ? ಹೌದು, ಎಲ್ಲಿನೂ ಮುರಕಲ್ಲು ಮ್ಯಾಕ್ಸಿಮಮ್ 15 ಫೀಟ್ ಅಂದ್ರೆ 30 ಪೊಲಿ ಅಂತ ಹೇಳ್ತೇವೆ, 6 ಇಂಚಸ್ ಮೇಲೆ. ಅದಕ್ಕಿಂತ ಹೆಚ್ಚು ಹೋಗ್ಲಿಕ್ಕೆ ಆಗುದಿಲ್ಲ. ಈ ಜಾಗದಲ್ಲೆಲ್ಲ 100 ವರ್ಷದಿಂದ ತೆಗಿತಾ ಇದ್ದಾರೆ. ನಾನು ಬರುವ ಒಂದು
50-60 ವರ್ಷದ ಹಿಂದೆ ಕೂಡ ಕಲ್ಲು ತೆಗಿತಾ ಇದ್ದಾರೆ. ತೆಗ್ದದೆಲ್ಲ ಗೊಂಡಿ ಹೊಂಡ ಇತ್ತು. ಅದಕ್ಕೆ ಈ ಭೂಮಿಯನ್ನು ನಿನಗೆ ನಾನು ಎಲ್ಲರೂ ಹುಚ್ಚ ಅಂತ ತಿಳ್ಕೊಂಡ್ರು ನಾನು ತಗೊಳ್ಳುವಾಗ ಕೃಷಿ ಮಾಡಲಿಕ್ಕೆ. ಅದರಲ್ಲಿ ನಾನು ಅದನ್ನು ಲೆವೆಲ್ ಮಾಡಿ ಎಲ್ಲ ನೀರು ಮಾಡಿ ಇಲ್ಲಿ ಕೃಷಿ ಮಾಡಿ ಈಗ ಈ ಜಾಗಕ್ಕೆ ಬೆಲೆ ಬಂತು. ಪಕ್ಕಕ್ಕೆ EPIP ಬಂತು, ಅದು ಬಂತು, ಇದು ಬಂತು, ಜಾಗಕ್ಕೆ ಬೆಲೆ. 30 ವರ್ಷದ ಹಿಂದೆ ಜಾಗಕ್ಕೆ ಹೇಳಿದ್ದಾರೆ. ಈಗ ಒಂದು ಜಾಗಕ್ಕೆ ಬಂದಿದ್ದೇವೆ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಜಾಗ. ಅಂದರೆ ಜನರಿಗೆ ಇದು ನೋಡಿದಾಗ ಒಮ್ಮೆ ಶಾಕ್ ಆಗುತ್ತೆ. ಇವಾಗ ನನಗೂ ಕೂಡ ಶಾಕ್ ಆಗಿದೆ. ಅಂದರೆ ಬಹಳಷ್ಟು ತ್ಯಾಜ್ಯಗಳು ಇರುವಂತಹ, ವೇಸ್ಟ್ ಇರುವಂತಹ ಸ್ಥಳಕ್ಕೆ ಬಂದಿದ್ದೇವೆ. ಯಾಕೆ ಅನ್ನೋದಕ್ಕೆ ಬಹಳಷ್ಟು ಉತ್ತಮವಾಗಿರುವಂಥ ಒಂದು ರಿಸಲ್ಟ್ ಇದೆ, ರೀಸನ್ ಕೂಡ ಇದೆ. ರಾಜೇಶ್ ನಾಯ್ಕ್ ಸರ್, ಎಸ್ ಸರ್, ಹೇಳಿ ಸರ್. ನಮ್ಮ ಹತ್ರ ಮೇಲ್ಗಡೆ ಎಲ್ಲ ಡೈರಿ ಇದೆ. ಡೈರಿದು ತ್ಯಾಜ್ಯಗಳು ಎಲ್ಲ ಬರ್ತದೆ ಪ್ಲಾಂಟಿಗೆ. ಅಲ್ಲಿಂದ ಪಕ್ಕದ ಮುನ್ಸಿಪಾಲ್ಟಿಗಳು, ಅಂದರೆ ನಮ್ಮ ಬಂಟ್ವಾಳ ಮುನ್ಸಿಪಾಲ್ಟಿ ಇರಲಿ ಮತ್ತು ಇಲ್ಲಿಯ ಪಂಚಾಯತ್ಗಳಿರಲಿ, ಅಲ್ಲಿ ಭಾಳಷ್ಟು ವೆಟ್ ವೇಸ್ಟ್ಗಳು ಬರ್ತದೆ, ತ್ಯಾಜ್ಯಗಳು. ಆ ತ್ಯಾಜ್ಯಗಳನ್ನು ಎಲ್ಲೆಲ್ಲಿ ಬಿಸಾಡೋದಕ್ಕಿಂತ ಅದನ್ನೆಲ್ಲ ಕಲೆಕ್ಟ್ ಮಾಡಿ ನಾವು ಇಲ್ಲಿ ಅವರ ವೆಹಿಕಲಿಂದ ಇಲ್ಲಿ ತರಿಸ್ತೇವೆ. ಎಲ್ಲ ಅದು ವೆಜಿಟೇಬಲ್ ವೇಸ್ಟ್ ಇರಲಿ, ಡೈಲಿ ರೆಗ್ಯುಲರ್ ವೆಟ್ ವೇಸ್ಟ್ ಎಲ್ಲ ನೀವು ಸಪ್ರೇಟ್ ಕಲೆಕ್ಟ್ ಮಾಡ್ತೀರಲ್ಲ, ಡ್ರೈ ವೇಸ್ಟ್, ಆ ವೆಟ್ ವೇಸ್ಟ್ಗಳನ್ನು ಇಲ್ಲಿ ನೋಡಿ ಸ್ವಲ್ಪ ಸ್ಮೆಲ್ ಇದೆ ನಿಮಗೆ, ಸ್ವಲ್ಪ ಸ್ಮೆಲ್ ಇದೆ. ಈ ಸ್ಮೆಲ್ಗಳನ್ನು ದಿನನಿತ್ಯ ತಗೊಂಡು ಬಂದು ಆ ಕ್ರಷರಿಗೆ ಹಾಕ್ತೇವೆ. ಆ ಕ್ರಷಲ್ಲಿ ಅದು ಕ್ರಷರ್ ಆಗಿ ಅಲ್ಲಿಂದ ಸೀದಾ ಇಲ್ಲಿ ಬರ್ತದೆ. ಅದರ ಮೊದಲು ನೀವು ಪರಿಚಯ ಮಾಡ್ತೇನೆ. ಇವರು ರೀಟ್ಯಾಪ್ ಅಂತ ಒಂದು ಕಂಪನಿಯವರು, ಇದನ್ನು ನಮಗೆ ಕನ್ಸಲ್ಟೆನ್ಸಿ ಅವರು. ಈಗ ಮೇಂಟೆನೆನ್ಸ್ ಅವರೇ ಮಾಡಬೇಕು ನಮಗೆ, ಥ್ರೂಔಟ್ ಮೇಂಟೆನೆನ್ಸ್ ಅವರಿಗೆ ಕೊಟ್ಟಿದ್ದೇವೆ. ಇದನ್ನೆಲ್ಲ ಅವರು ಮಾಡ್ತಾರೆ ಆ ಕಂಪನಿ. ಈಗ ಇಲ್ಲಿ ಬಂದ ಮೇಲೆ ಇಲ್ಲಿ ಇದು ಗ್ರೈಂಡ್ ಆಗ್ತದೆ ನೋಡಿ, ಸ್ಲೋಲಿ ಗ್ರೈಂಡ್ ಆಗೋದು ಕಾಣ್ತದೆ, ತಿರುಗ್ತದೆ. ದೊಡ್ಡ 2 ಗ್ರೈಂಡಿಂಗ್ ಇದ್ದಾಗೆ, ದೊಡ್ಡ ಗ್ರೈಂಡ್. ಆ ಕಸಗಳೆಲ್ಲ ಚಾಪ್ ಆಗಿ ಬಂದ ಕಸಗಳನ್ನು ಗ್ರೈಂಡ್ ಮಾಡ್ತದೆ. ನೀವು ನಮ್ಮ ಎಂಚ ಕಡಪಿಗಲ್ಲ ಎಂಚ ಗ್ರೈಂಡ್ ಮಲ್ಪೊಲಿ ದೋಸೆದ ಬಂದದ ಲೆಕ್ಕ ಹಾಕೊಂಡು ಈ ಖಜಾವಲು ಮಾತ ಬಂದಾಗ ನ್ಯಾಚುರಲ್ ಆದ ಇಟ್ಟು ಗ್ಯಾಸ್ ಉತ್ಪನ್ನ ಸ್ಮೆಲ್ ಬಂಡೆಂಜಿ ನಾವು ಮಿತೇನು ಗ್ಯಾಸೇ ದ್ಯಾಟ್ ಗ್ಯಾಸ್ ನೆಟ್ಟೆ ಸ್ಮೆಲ್ ಇಡಾದು ಈ ಮೀಟ್ ಬರ್ತದೆ ನೆಟ್ಟೆ ಇದೆಂಚ ಟ್ಯಾಂಕ್ ಫೀಡ್ ಟ್ಯಾಂಕ್ ನೆಕ್ ಬರ್ತದೆ ಫೀಡ್. ಸ್ವಲ್ಪ ಎತ್ತುಗಡೆ ತೋರಿಸಿ ಯಾವ ಥರ ಇರ್ತದೆ ಕಸ ಅಂತ. ಕಸಗಳು ಹೇಗೆ ಆಗಿದೆ ಇಡೀ ನಿಮ್ಮ ಮುನ್ಸಿಪಾಲಿಟಿ ಕಸಗಳು. ಇಲ್ಲಿ ಬಂದಾಗ ನೀವು ಅಲ್ಲಿ ಬಂದಾಗ ಇದ್ದ ಸ್ಮೆಲ್ ಇಲ್ಲಿ ಬರುವಾಗ ಗ್ಯಾಸ್ ಆಗಿ ಹೋದಾಗ ಸ್ಮೆಲ್ ಇಲ್ಲ, ಕಡಿಮೆ ಆಗುತ್ತೆ. ಇದು ಗ್ಯಾಸ್ಗಳು ಇದರಲ್ಲಿ ಹೋಗಿ ಸ್ವಲ್ಪ ಅಂದ್ರೆ ಸರ್ ಈಗ ಆ ಕಸ ಈಗ ಗ್ರೈಂಡ್ ಆಗಿ ಬಂದು ಈ ರೀತಿ ಹೌದು, ಇದು 2 ಕಡೆ ಗ್ರೈಂಡ್ ಆಗ್ತಾ ಉಂಟು. ಇಲ್ಲಿ ಬಂದು ಫೀಡ್ ಕೊಡ್ತದೆ ಇದಕ್ಕೆ. 2 ಟ್ಯಾಂಕ್ ದೊಡ್ಡದು, ದೊಡ್ಡ ಗ್ರೈಂಡರ್ಸ್ ಹಿಡಿದು ತಿರುಗ್ತಾ ಇರ್ತದೆ. ಇದು ನೋಡಿದ್ರಲ್ಲ ತಿರುಗ್ತಾ ಇದೆ, ದೊಡ್ಡ ಗ್ರೈಂಡ್ ಆಗ್ತಾ ಇದೆ, ದೊಡ್ಡ ಟ್ಯಾಂಕ್ ಇದು 2. ಅಲ್ಲಿಂದ ಕಸಗಳು ಬಂದು ಇದಕ್ಕೆ ಬಂದಾಗ ಇಲ್ಲಿ ಗ್ಯಾಸ್ ಉತ್ಪತ್ತಿ ಆಗ್ತದೆ. ಗ್ಯಾಸ್ 2ರಲ್ಲಿ ಗ್ರೈಂಡ್ ಆಗಿ ಇಲ್ಲಿ ಬಂದು ಇಲ್ಲಿಂದ ಬಂದು ಅಲ್ಲಿ ಹೋಗುದು ಇಲ್ಲಿಗೆ ಬಂದು ಬೀಳ್ತದೆ ಅಲ್ಲ, ಇಲ್ಲಿ ಬರ್ತದೆ. ಇದು ಫೀಡ್ ಟ್ಯಾಂಕ್ ಅಂತ ಹೇಳ್ತೇವೆ. ಇದು ಎಲ್ಲ ಬಂದು ಇಲ್ಲಿ ಗ್ಯಾಸ್ ಪ್ರೊಡಕ್ಷನ್ ಆಗ್ತದೆ. ಗ್ಯಾಸ್ ಬಂದಾಗ ಇದು ದೊಡ್ಡ ಟ್ಯಾಂಕ್, ಇದೊಂದು 7.5 ಮೀಟರ್ ಫೀಟ್ ಕೆಳಗೇನು ಇದೆ ಮೇಲೇನಿದೆ 7.5 ಮೀಟರ್ಗೆ ಅಷ್ಟು. ಇಲ್ಲಿ ಗ್ಯಾಸ್. ಇದರಲ್ಲಿ ನಾವು ಕೆಲವು ಏನು ಮಾಡ್ತೇವೆ, ಕೆಲವೊಂದು ಆರ್ಗ್ಯಾನಿಕ್ ಎನ್ಸೈಮ್ಗಳನ್ನು ಇಲ್ಲಿ ಕೊಡ್ತೇವೆ. ಬನ್ನಿ, ಇಲ್ಲಿ ಆರ್ಗ್ಯಾನಿಕ್ ಎನ್ಸೈಮ್ಗಳನ್ನು ಅದಕ್ಕೆ ಫೀಡ್ ಮಾಡ್ತೇವೆ, ಇಲ್ಲಿ ಇನ್ಪುಟ್ ಮಾಡ್ತೇವೆ ಅದಕ್ಕೆ. ಯಾಕೆಂದರೆ ಡೈಜೆಷನ್ ಫಾಸ್ಟ್ ಆಗಲಿಕ್ಕೆ, ಕೆಲವು ಕರಗಬೇಕು, ಬೇಗ ಕರಗಬೇಕು, ಬೇಗ ಗ್ಯಾಸ್ ಆಗಬೇಕು. ಅದಕ್ಕೆ ಇದು ಆರ್ಗ್ಯಾನಿಕ್ ಎನ್ಸೈಮ್ ಅಂತೇವೆ. ಎನ್ಸೈಮ್ಗಳನ್ನು ಕೊಡ್ತೇವೆ. ಕೆಲವು ಟೆಕ್ನಿಕಲ್ ವರ್ಡ್ ಇವರ ಹತ್ರ ಕೇಳಬೇಕು, ನಾವು ಜನರಲ್ ಆಗಿ ಮಾತಾಡೋದು. ಇದು ಕೊಡ್ತೇವೆ. ಇದರಲ್ಲಿ ನಿಮ್ಮದೆಲ್ಲ ಬೇರೆ ಬೇರೆ ಈ ಗ್ಯಾಸಲ್ಲಿ ಬರುವಾಗ ಕಂಪೌಂಡ್ಗಳು ಇರ್ತದೆ, ಮಾಯಿಶ್ಚರ್ ಇರ್ತದೆ, ಮತ್ತೊಂದು ಇರ್ತದೆ. ಇದನ್ನೆಲ್ಲ ಕಂಟ್ರೋಲ್ ಮಾಡ್ತದೆ, ಇದೆಲ್ಲ ಕಂಟ್ರೋಲ್ ಮಾಡ್ತದೆ. ಮಾಯಿಶ್ಚರನ್ನು ತೆಗಿಬೇಕು, ಮತ್ತೊಂದನ್ನು ತೆಗಿಬೇಕು, ಪ್ಯೂರ್ ಗ್ಯಾಸ್ ಆಗಿ ಹೋಗಬೇಕು. ಇಲ್ಲಿಂದ ಸೀದಾ ಮಿಥೇನ್ ಆಗ್ತದೆ, ಇಲ್ಲಿಗೆ ಬರ್ತದೆ, ಇಲ್ಲಿ ಸ್ಟೋರ್ ಆಗ್ತದೆ ಮಿಥೇನ್ ಗ್ಯಾಸ್. ಮಿಥೇನ್ ಗ್ಯಾಸ್ ಅಂದರೆ ನಾವು ನ್ಯಾಚುರಲ್ ಗ್ಯಾಸ್, ಈಗ ನಾವು ಗೊಬ್ಬರ ಗ್ಯಾಸ್ ಅಂತ ಹೇಳ್ತೇವೆ, ಅದು ಇಲ್ಲಿಗೆ ಬರ್ತದೆ. ಇಲ್ಲಿ ಬಂದು ಈ ಬೆಲೂನಲ್ಲಿ ಸ್ಟಾಕ್ ಆಗ್ತದೆ, ಅಲ್ಲೆಲ್ಲ ಸ್ಟಾಕ್ ಆಗ್ತದೆ. ಈಗ ನಮಗೆ ಇದು ಆ ಗ್ಯಾಸ್ ಫಿಲ್ ಆದ ಇಡೆ ಬರ್ಪುಣು ಮಿಥೇನ್ ಇಲ್ಲಿ ಬರ್ತದೆ. ಇಲ್ಲಿ ಬಂದಾಗೆ ಈ ಬೆಲೂನ್ ದೊಡ್ಡದು ಮೇಲೆ ಹೋಗ್ತದೆ ಸ್ಟೋರು. ಅಲ್ಲಿ ತನಕ ಮುಟ್ಟುವಷ್ಟು ಇಲ್ಲಿದೆ, ಫೋಲ್ಡ್ ಆಗಿ ಕೂತಿದೆ ಡ್ಯಾಸ್ ಆಗಿ ಮೇಲೆ ಹೋಗ್ತದೆ. ಈಗ ನಮ್ದು ಗ್ಯಾಸ್ ಅಲ್ಲಿ ಪ್ರೊಡಕ್ಷನ್ ಆದಾಗಿ ಇದರಲ್ಲಿ ಬರ್ತದೆ. ಇಲ್ಲಿ ಬಂದ ಮೇಲೆ ಇದು ಪ್ಯೂರ್ ಬಯೋಗ್ಯಾಸ್ ಆಗಿ ಬರ್ತದೆ. ಇಲ್ಲಿಂದ ಇನ್ನೂ ಪ್ಯೂರಿಟಿ ಮಾಡಲಿಕ್ಕೆ ಇಲ್ಲ ಮಿಷಿನರಿನೆಲ್ಲ. ಇದು ಗ್ಯಾಸ್, ಇದರೊಳಗೆ ಗ್ಯಾಸೇ ಗ್ಯಾಸ್ ಮಿಥೇನ್ ಬಯೋಗ್ಯಾಸ್, ನ್ಯಾಚುರಲ್ ಬಯೋಗ್ಯಾಸ್. ಇದರೊಳಗಡೆ CNG ಅಂತ ಕೂಡಲೇ ಅದನ್ನು ಕಂಪ್ರೆಸ್ ಮಾಡಿದಾಗ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಆಗ್ತದೆ. ಅದನ್ನ ಈಗ ಫೈನಲ್ ಪ್ರಾಡಕ್ಟ್ ಇದಲ್ಲ ಅಲ್ಲ, ಇನ್ನು ನೀವು ನಿಮ್ದು ಮಿಷಿನರಿಗೆಲ್ಲ ಹೋಗ್ತದೆ ನೋಡಿ. ಇಲ್ಲೆಲ್ಲ ಇದರಲ್ಲೆಲ್ಲ ಅದು ಪ್ಯೂರಿಫೈ ಆಗ್ತದೆ. ಬೇರೆ ಇದರಲ್ಲಿ ಎಲ್ಲ ಕಂಟ್ರೋಲ್ ಇದು ಎಲ್ಲ ಇದರಲ್ಲೆಲ್ಲ ಇದೆ, ಮಾಡ್ತದೆ. ಇದು ಎಷ್ಟು ಪ್ಯೂರಿಫೈ ಆಗ್ತದೆ ಎಂಬುದನ್ನು ಕೂಡ ಪ್ಯಾರಾಮೀಟರ್ ಇದೆ ನಮ್ಮ ಹತ್ರ. ಸೊ ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ಅದು ಪ್ರೊಡಕ್ಷನ್ ಆದಾಗೆ
ಈಗ ಇದು ಮಿಷಿನ್ ಸ್ಟಾರ್ಟ್ ಆದಾಗೆ ಅಲ್ಲಿ ಬರ್ತದೆ ಯಾವ ಮಟ್ಟದಲ್ಲಿ. ಈಗ ನಮ್ಮದು ಈಗ 99 ತನಕ ಪ್ಯೂರಿಟಿಯಲ್ಲಿ ಹೋಗ್ತಾ ಇದೆ CNG. ಯಾರನ್ನಿಲ್ಲ ಈಗ ನೀವು ನಿಮ್ಮ ಗೇಲೆಲ್ಲ ಹೋದರೆ 90 ಅಲ್ವಾ, ಮಾರ್ಕೆಟಲ್ಲಿಗೆ 90% ಇದು ನೀವು ಮಾರ್ಕೆಟ್ ಮಾಡ್ತಾ ಇದ್ದೀರಿ. ನಾವು ವೇಸ್ಟಿಂದ 99% ನಾವು ಕೊಡ್ತಾ ಇದ್ದೇವೆ ರಿಕ್ಷಾದವರಿಗೆ, ಗಾಡಿಗರಿಗೆಲ್ಲ ಕೊಡ್ತಾ ಇದೆ. ತೋರಿಸ್ತೇವೆ ನಾವು. ಎಸ್ ಸರ್. ಇಲ್ಲಿಂದ ನೋಡಿ, ಇದು ಇಲ್ಲಿ ನಿಮ್ಮ ಇದು ಬರ್ತದೆ ಅನಲೈಸರ್ ಎಲ್ಲ. ಇದರಲ್ಲಿ ಕೂತ್ರೆ ನಿಮ್ಮ ಮೊಬೈಲಲ್ಲಿ ಕೂತು ನೀವು ಎಷ್ಟು ಪ್ಯೂರಿಟಿ ಅಂತ ರನ್ ಆಗ್ತಾ ಇದೆ. ಒಂದು ಕಾಮನ್ ಮ್ಯಾನ್ ಒಂದು ಗ್ಯಾಸ್ ಹಾಕ್ತಾನೆ ಅಂತ ಹೇಳಿದರೆ ಅವನಿಗೆ ಗೊತ್ತಾಗಿದೆ ಯಾವ ಪ್ಯೂರಿಟಿ ಗ್ಯಾಸ್ ಅವ ತಗೊಂಡು ಹೋಗ್ತಾನೆ ಅಂತ ಅವನಿಗೆ ಚೆಕ್ ಮಾಡ್ಬೋದು. ಅಷ್ಟು ಇದರಲ್ಲಿ ಹೌದು ಪಾರದರ್ಶಕತೆ ಇಲ್ಲ. ಸುಮ್ಮನೆ ಎಲ್ಲ ತಂದ ಗ್ಯಾಸನ್ನು ಹಾಕೋದಲ್ಲ, ಡೀಸೆಲ್ ಈ ಪ್ಯೂರಿಟಿ ಅಂತ ಇಲ್ಲ. ನಿಮ್ಮ ಎಷ್ಟು ಗ್ಯಾಸ್ ಪ್ಯೂರಿಟಿಯಲ್ಲಿ ಹೋಗ್ತಾ ಇದೆ ಅಂತ CNG ಇಲ್ಲಿಂದ ಗೊತ್ತಾಗ್ತದೆ. ನ್ಯಾಚುರಲ್ ಗ್ಯಾಸ್ ಕಂಪ್ರೆಸ್ ಮಾಡ್ತೇವೆ ನೋಡಿ. ಅದಾದಮೇಲೆ ಅಲ್ಲಿ ಗ್ಯಾಸ್ ಆದಮೇಲೆ ಗಡಿದ ಇದುಂಟಲ್ಲ ಗೊಬ್ಬರ ನೋಡಿ, ಇಲ್ಲಿ ಬರ್ತದೆ. ಇದು ಗೊಬ್ಬರ. ಇದನ್ನು ನೀವು ತೆಗೆದಿಗೆ ನೋಡಿದ್ರು ಸ್ಮೆಲ್ಲೇ ಇಲ್ಲ. ಅಷ್ಟು ಸ್ಮೆಲ್ ಇದ್ದ ಜಾಗ ಅದು ಗೊಬ್ಬರ. ಅಂದ್ರೆ ಎಲ್ಲವೆಲ್ಲ ಆಗಿ ಇಲ್ಲಿ ಬರ್ತದೆ. ಇದೆಲ್ಲ ಮಿಕ್ಸ್ಚರ್ ಇರ್ತದೆ ಇಲ್ಲಿ. ಕೋಳಿ ಗೊಬ್ಬರ ಇರಲಿ, ಎಲ್ಲ ಮಾರ್ಕೆಟಿಂದ ಬರುವ ವೇಸ್ಟ್ಗಳಿರಲಿ, ನಮ್ಮ ದನದ ಎಲ್ಲ ಆಗಿ ಮಿಕ್ಸ್ ಆಗಿ ಅತ್ಯುತ್ತಮ ಮಟ್ಟದ ಗೊಬ್ಬರ ಇಲ್ಲಿ ಬರ್ತದೆ. ಇದರಲ್ಲೂ ಪುನಃ ಅದರಲ್ಲಿ ನೀರಿನಂಶ ಬರ್ತದೆ. ಈ ಕಡೆ ಇದು ನೀರಿನಂಶ ಬರ್ತದೆ. ಈ ನೀರಿನಂಶ ಸ್ಪ್ರೇಗೆ ಅಲ್ಲ, ನೀವು ಮೈಕ್ರೋ ನ್ಯೂಟ್ರಿಯನ್ಸ್ ಆಗಿ ಆ್ಯಕ್ಟ್ ಮಾಡ್ತದೆ, ಪೆಸ್ಟಿಸೈಡ್ಸ್ ಆಗಿ ಆ್ಯಕ್ಟ್ ಮಾಡ್ತದೆ. ಇದನ್ನು ಲಿಕ್ವಿಡ್ ಫರ್ಟಿಲೈಸರ್ ಟ್ಯಾಂಕ್ ಅಂತ ಕರಿತೇವೆ ನಾವು. ಇದನ್ನು ಸ್ಪ್ರೇ ಮಾಡಲಿಕ್ಕೂ ನಾವು ಯೂಸ್ ಮಾಡಿ ಇದೂ ಆಗ್ತದೆ. ಇದು ಒಂದು ಎಷ್ಟಿದೆ, 98.8 ಅಲ್ಲಿ ಈಗ ನಡೀತಾ ಇದೆ ನೋಡಿ. 98.8 ಅಲ್ಲಿ ಅಷ್ಟೇ, 99, 98 ಅಷ್ಟೇ ಬರ್ತದೆ. 98.97 ಮೇಲೆನೆ ನಮ್ದಿದೆ. ಗವರ್ಮೆಂಟ್ ಇದ್ರ ಪ್ರಕಾರ 90 ಮೇಲೆ ಇರಬೇಕು ಅಂತ, ನಮ್ದು 98 ಮೇಲೆ ಇದೆ. ಈಗ ನಾವು ಇವರೊಟ್ಟಿಗೆ ಅಷ್ಟೇ, ಗೇಲ್ನವರು ನಮ್ಮ ಹತ್ರ ಕೇಳಿದ್ದಾರೆ ಎಕ್ಸಸ್ ಆದಾಗ ನಮಗೆ ಕೊಡ್ತೇವೆ ಅಂತ ಹೇಳಿದೆ. ಲೋಕಲ್ನವರಿಗೆ ನಾವು ಒಂದು ಕೊಟ್ಟು ಉಳಿದದ್ದು ನಾವು ಗೇಲ್ಗೆ ಕೊಡ್ತೇವೆ. ನಾವು ಅದಕ್ಕೆ ಪುನಃ ಒಂದು ಟೆಂಪೋ ಮಾಡಬೇಕು, ಪುನಃ ಸಿಲಿಂಡರ್ ಮಾಡಬೇಕು, ಅದನ್ನು ಫಿಲ್ ಮಾಡಿ ಅವ್ರಿಗೆ ಕೊಡು. ಅವ್ರು ಹೇಳಿದ ಪೆಟ್ರೋಲ್ ಪಂಪಲ್ಲಿ ಕೊಂಡೋಗಿ ಇಡಬೇಕು. ನೀವು ಹೇಳಿದ ಹಾಗೆ ಕಸ ಯಾವುದು ನಾವು ಮಾರ್ಗದಲ್ಲಿ ಬಿಸಾಡುವ ಕಸಗಳನ್ನು ತಂದು ಈ ಥರ ಮಾಡೋದ್ರಿಂದ ನಿಮಗೆ ಅದರಿಂದ ಭಾಳಷ್ಟು ದೇಶದ ಇದಲ್ಲ ನೋಡಿ. ಇಲ್ಲಿ ಕಂಪ್ರೆಸ್ ಆಗ್ತದೆ ಆ ಗ್ಯಾಸ್, ಕಂಪ್ರೆಸ್ ಆಗಿ 200 ಬಾರಲ್ಲಿ ಸಿಲಿಂಡರಲ್ಲಿ ಸಿಲಿಂಡರ್ ರೆಡಿ ಆಗ್ತದೆ. ಡೈರೆಕ್ಟ್ ನಾವು ಇಂಥದ್ದೇ ಸಿಲಿಂಡರ್ ಇರುವ ಗಾಡಿಗಳಿಗೂ ಫಿಲ್ ಮಾಡಬಹುದು, ಫುಲ್ ಸಿಲಿಂಡರ್ಗಳಿಗೆ ಉಂಡು ಕನಲೆ. ಇಲ್ಲಿ ಹೊರ ಒಂಚೂರು ಓಪನ್ ಮಾಡ್ತು ಬಿಡಲಿ, ಸ್ಟಾರ್ಟ್ ಮಾಡಿ. ಪ್ರೆಷರ್ ತೋರಿಸುವವರಿಗೆ ಸ್ವಲ್ಪ ನೋಡಿ, ಸ್ಮೆಲ್ ಎಂತ ಇಲ್ಲ. ಬೆಂಕಿ ಬೆದ್ರೆ ಮಾತ್ರ ಮಾಡಿ ಏನಾಗುತ್ತೆ. ಹಾಂ ಬಿಡ್ಲೆ, ಇಲ್ಲಿ ಪಾಡ್ಲೆ, ಅದು 4 ಸೈಡಿಂದ ಬರ್ತದೆ. ಸ್ವಲ್ಪ ಬಿಡ್ತಾರೆ, ಒಳ್ಳು ಬಿಟ್ಟರೆ ಪ್ರೆಷರ್ ಯಾವ ನೋಡಿ. CNG ಗಾಡಿ ಬಂತು. ಹಾಂ ಪಾಡ್ಲೆ, ಪೆಟ್ರೋಲ್ ಒಂದುಂಡು. CNG ಪೆಟ್ರೋಲ್. ಹಾಂ ಕಾರಿಗೆ ಇದು, ರಿಕ್ಷಕ್ಕೆ ಅದು. ಇಲ್ಲ ಒಂದುಂಟು ಅಲ್ಲಿ ಮೀಟ್ರಲ್ಲಿ ನೋಡಿ. ಇಲ್ಲಿ ಮೀಟ್ರಲ್ಲಿ ಎಷ್ಟು kg ಹೋಯ್ತು ಅಂತ ಗೊತ್ತಾಯ್ತದೆ. ಇಲ್ಲಿ 50 ಈಗ 56 ಆಗ್ತದೆ ಒಂದು kg ಆದ ಕೂಡಲೇ. ಹಾಗೆ ಈಗ ನಾನು ರಾಜೇಶ್ ನಾಯಕ್ ಸರ್ ಜೊತೆ ಬಂದಿದ್ದೇನೆ. ಅವರ ಒಡ್ಡೂರು ಫಾರ್ಮ್ ಅಲ್ಲಿ ನಾವು ತಿರುಗಾಡ್ತಾ ಇದ್ದೀವಿ. ಬಹುಶಃ ನಾನು MLA ಅವರ ಮನೆಗೆ ಬಂದಿದ್ದೇನಾ ಅಥವಾ ಕೃಷಿಕರ ಮನೆಗೆ ಬಂದಿದ್ದೇವಾ ಅಥವಾ ದೊಡ್ಡ ಕಾರ್ಖಾನೆ ಒಳಗೆ ಬಂದಿದ್ದೇನೆ ಅನ್ನುವಂತ ಒಂದು ಕನ್ಫ್ಯೂಷನ್. ಯಾಕಂದ್ರೆ ಅಂತ ಒಂದು ಅತ್ಯದ್ಭುತವಾಗಿರುವಂತಹ ಒಡ್ಡೂರು ಎನರ್ಜಿ ನೀವು ನೋಡಿದ್ರೆ ಈಗ ಯಾವ ರೀತಿ ಇತ್ತು ಅನ್ನುವಂಥದ್ದು. ಅಂದ್ರೆ ಊರಿನ ತ್ಯಾಜ್ಯಗಳು, ಈ ಬಂಟ್ವಾಳ ಪುರಸಭೆ ಏನೆಲ್ಲ ಇದೆ, ಗ್ರಾಮಾಂತರ ಎಲ್ಲ ಕಡೆಗಳಲ್ಲಿ ಬರುವಂತಹ ತ್ಯಾಜ್ಯಗಳನ್ನ ಸಂಗ್ರಹ ಮಾಡಿಕೊಂಡು CNG ಗ್ಯಾಸ್ ಅನ್ನ ಯಾವ ರೀತಿ ಉತ್ಪಾದನೆ ಮಾಡ್ತಾರೆ ಅಂತ ಹೇಳಿ ಮಾಡಿ ತೋರಿಸಿಕೊಟ್ಟಿದ್ದಾರೆ. ಅಂಡ್ ನಮ್ಮ ಸಮಾಜಕ್ಕೂ ಕೂಡ ಒಂದು ಯಾವ ರೀತಿ ನಾವುಗಳು ಬದುಕಬೇಕು ಅನ್ನೋ ನಿಟ್ಟಿನಲ್ಲಿ ವಿಷನ್ ಅನ್ನ ತೋರಿಸಿಕೊಟ್ಟಿದ್ದಾರೆ. ದ ಮ್ಯಾನ್ ವಿತ್ ವಿಷನ್ ಅಂತ ಹೇಳ್ತೀನಿ. ಬಹುಶಃ ಬಹಳಷ್ಟು ಹೆಮ್ಮೆ ಆಗುತ್ತೆ ಸರ್. ನಾನು ನಿಮ್ಮ ಒಂದು ಈ ಪ್ಲಾಂಟ್ ಬಗ್ಗೆ ನನಗೆ ಕೇಳಿದ್ದೆ, ಅದೇ ಸ್ವತಃ ಅನುಭವ ಆಯ್ತು. ನನ್ ಕೇಳ್ಬೇಕು ಸರ್,
ಎಂಚ ಸರ್ ಅಂದ್ರೆ ಹೇಗೆ ನಿಮ್ಗೆ ನಾನು ಇದರಲ್ಲಿ ತ್ಯಾಜ್ಯಗಳನ್ನ ಬಳಕೆ ಮಾಡಿಕೊಂಡು CNG ಗ್ಯಾಸ್ ಅನ್ನು ಉತ್ಪಾದನೆ ಮಾಡಬಹುದು, ಜೊತೆಗೆ ಇದನ್ನು ಮಾಡ್ಲೇಬೇಕು ಅನ್ನೋದು ಹೇಗೆ ಅನಿಸ್ತು? ಏನಾದ್ರು ಇದ್ರ ಬಗ್ಗೆ ಹಿಂಟ್ ಇದೆಯಾ? ಅಂದ್ರೆ ಏನಾದ್ರು ಇದ್ರ ಬಗ್ಗೆ ಆಕ್ಚುಲಿ ಒಂದು ದೊಡ್ಡ ಸ್ಟೋರಿ ಇದೆ, ಅಷ್ಟು ಪೇಷನ್ಸ್ ಇದೆ ನಿಮ್ಗೆ ಗೊತ್ತಿಲ್ಲ. ಅದನ್ನ ಹೇಳ್ಬೇಕು ಅಂತ ಹಾಗೆ ನಾನು ಬಂಟ್ವಾಳದ ಶಾಸಕನಾದಾಗ ಅದರ ಹಲವಾರು ವರ್ಷಗಳ ಹಿಂದಿಂದಲೇ ದೊಡ್ಡ ಒಂದು ಗೊಂದಲ ನಡೀತಾ ಇತ್ತು. ಬಂಟ್ವಾಳ ಮುನ್ಸಿಪಾಲಿಟಿಯ ವೇಸ್ಟ್ ಅನ್ನು ಕೊಂಡೋಗಿ ಹಾಕ್ಲಿಕ್ಕೆ ಅದು ತ್ಯಾಜ್ಯ ವಿಲೇವಾರಿ ಕೇಂದ್ರವನ್ನ ಬಂಟ್ವಾಳದ ಇನ್ನೊಂದು ತಾಲೂಕು ಉಳ್ಳಾಲ ಕ್ಷೇತ್ರದ ಜಾಗದಲ್ಲಿ ಮಾಡಿದ್ರು. ಅದಕ್ಕೆ ಅದೇನಾಯ್ತು, ಆಗ ಅವರು ಸ್ವಲ್ಪ ಲಾಟ್ರಿದ್ರು ಮಾಡಿದ್ರು. ಅದ ನಂತರ ಅವರೊಳಗೆ ಒಂದು ಗೊಂದಲ ಎರಡು ಜನಪ್ರತಿನಿಧಿಗಳ ನಡುವೆ ಇತ್ತು. ಅದು ಯಾಕೆ ಇಟ್ಸ್ ಎ ನೋನ್ ಫ್ಯಾಕ್ಟ್, ಎವ್ರಿಬಡಿ ನೋಸ್ ದಟ್. ಅದರಿಂದ ನಾನು ಹೇಳೋದಕ್ಕೆ ಏನಿದಿಲ್ಲ. ಅದರ ಆಯ್ತು. ಅದರ ನಂತರ ಅದನ್ನು ಬಹಳಷ್ಟು ಗಲಾಟೆಯಾಗಿ ಅದು ಹೈಕೋರ್ಟಿಗೆ ಹೋಯ್ತು. ಹೈಕೋರ್ಟಲ್ಲಿ ಅಲ್ಲಿ ಮಾಡಲೇಬೇಕಂತದ್ದು ಒಂದು ವ್ಯವಸ್ಥೆ ಅಂತ ಆಯಿತು. ಅಲ್ಲಿಂದ ಅದು ಸದನ ಸಮಿತಿಗೆ ಹೋಯ್ತು. ಇಲ್ಲೂ ಎರಡು ಬಲಾಢ್ಯ ಶಾಸಕರು ಮಂತ್ರಿಗಳೆಲ್ಲ ಇದ್ದಂಥ ಕ್ಷೇತ್ರಗಳಿದ್ರಿಂದ ಆಗ ಇದೆಲ್ಲ ಆಗಿದ್ದರಿಂದ ಮತ್ತು ಅಲ್ಲಿನೂ ಅದು ಆಗಬೇಕು ಅಂತ ಆಯಿತು. ಮತ್ತು ನಡೀತದ ಸಂದರ್ಭದಲ್ಲಿ ನಾನು MLA ಆಗಿ ಅಲ್ಲಿ ಹೋದೆ. ಆ ಸಂದರ್ಭದಲ್ಲಿ ಖಾದರ್ ಅವರು ಮಂತ್ರಿ ಆದರು. ಆ ಭಾಗದಲ್ಲಿ ಬರಲಿಕ್ಕೆ ಅವರು ಸ್ವಲ್ಪ ರಿಸ್ಟ್ರಿಕ್ಷನ್ ಇತ್ತು. ಅದರಿಂದ ಎಲ್ಲ ತಗೊಂಡು ಬಂದು ನಮ್ಮ ಬಂಟ್ವಾಳದಲ್ಲಿ ಅಲ್ಲಿ ಫ್ಲೈಓವರ್ ಕೆಳಗೆ ಅಲ್ಲಿ ಇಲ್ಲಿ ಬಿಸಾಕ್ತಾ ಇದ್ರು. ಇದೆಲ್ಲ ನೋಡಿ ನಮಗೆ ಭಾಳ ಇದಾಯಿತು. ನಾನು ಆರ್ಡರ್ ಎಲ್ಲ ನೋಡಿಕೊಂಡು ಇದನ್ನು ಹಾಕಲೇಬೇಕಂತ ಹೇಳಿ ಅಲ್ಲಿ ಫೋರ್ಸಿಬಲಿ ನಾನು ಅಟೆ ಮಾಡಿ ಡಿಪಾರ್ಟ್ಮೆಂಟಲ್ಲಿ ಹಾಕಿ. ಅಷ್ಟೊತ್ತಿಗೆ ಅದು ವಿಧಾನಸೌಧದಲ್ಲಿ ಖಾದರ್ ರಾಘವರು ಸ್ಪೀಕರ್ ಅಲ್ಲ, ರಮೇಶ್ ಕುಮಾರ್ ಸ್ಪೀಕರ್. ವಿಧಾನಸೌಧದಲ್ಲಿ ಅವ್ರ ಪ್ರಶ್ನೆಯನ್ನು ಎತ್ತಿದಾಗ ನಾನು ಅದಕ್ಕೆ ಉತ್ತರ ಕೊಟ್ಟೆ. ಆಗ ಖಾದರ್ ಅವರು ಹೇಳಿದ್ರು, ನಾನು ಮತ್ತು ರಾಜೇಶ್ ಏನು ತೊಂದರೆ ಇಲ್ಲ, ನಾವಿಬ್ರು ಕೂತು ಅದನ್ನು ಸಾಲ್ವ್ ಮಾಡ್ತೇವೆ ಅಂತ ಅದನ್ನು ಹಿಂತಗೊಂಡಾಗ ನಾವಿಬ್ಬರಲ್ಲಿ ಕೂತಾಗ ನಾನು ಒಂದು ಹುಚ್ಚು ಧೈರ್ಯ ಮಾಡಿದೆ. ನನ್ನ ತಲೆಯಲ್ಲಿ ಒಂದು ಲಿಮಿಟ್ ಇತ್ತು, ಇಷ್ಟೇ. ಈ ಖಾದ್ಯಗಳನ್ನು ತಗೊಂಡು ಬರ್ಬೋದು, ಎಲ್ಲ ಹುಂಡದಲ್ಲಿ ಹಾಕ್ಬೋದು, ದನದ ಎಂಜಲ್ ಜೊತೆಗೆ ಮಿಕ್ಸ್ ಮಾಡ್ಬೋದು, ಗೊಬ್ಬರ ಆಗ್ಬೋದು ಅಂತ. ನಾನು ಅಲ್ಲಿ ನನ್ನ ತೋಟಕ್ಕೆ ತಗೊಂಡು ಬನ್ನಿ, ಅಲ್ಲಿ ಮಾಡೋ, ಎಲ್ಲೆಲ್ಲಿ ಜನರಿಗೆ ಉಪಾದ್ರೆ ಇಲ್ಲ, ನಿಮಗೆ ಉಪಾದ್ರೆ ಇಲ್ಲ ಅಂತ ಇಲ್ಲಿ ತಗೊಂಡು ಬನ್ನಿ. ಇಲ್ಲಿ ತಗೊಂಡು ಬಂದ ಮೇಲೆ ನನಗೆ ರಿಯಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಯಾಕೆಂದರೆ ಇಲ್ಲಿ ಅಷ್ಟು ಕಸಗಳು ಬಂದಾಗ ಅದರಲ್ಲಿ ಫ್ಲೈಸ್ ಬರೋದು ಮತ್ತು ಸ್ಮೆಲ್, ಇದೆಲ್ಲ ನನ್ನ ತೋಟದ ಅಟ್ಮಾಸ್ಫಿಯರ್ನ ಸ್ವಚ್ಛತೆಯನ್ನು ಹಾಳು ಮಾಡುವಂಥ ಪರಿಸ್ಥಿತಿ ಬರ್ತದ ಅಂತ ಒಂದಿದ್ದ ಸಂದರ್ಭದಲ್ಲಿ ಇವರು ರೀಟ್ಯಾಪ್ನವರು ಇಂಥ ಒಂದು ಪ್ರಾಜೆಕ್ಟ್ ಮಾಡಬಹುದು ಅಂತ ಇವರ ಎಲ್ಲಿದ್ದಾರೆ, ಈಜಿಪ್ತಲ್ಲಿದ್ದಾರೆ. ಇವರೆಲ್ಲ ಅವರದ್ದು ಕಂಪನಿಯವರು ಇಂಥದ್ದೊಂದು ಮಾಡಬಹುದು ಅಂತ. ಅದು ಆಯ್ತು, ಮಾಡೋದಿದ್ರೆ ಮಾಡುವ, ನನಗೂ ಈಗ ಕಸಕ್ಕೆ ಒಂದು ವಿಧಾನ ಆಗ್ಬೇಕು ಅಂತ. ಅಷ್ಟೊತ್ತಿಗೆ ನನ್ನ ಮಗ ಕೂಡ US ಅಲ್ಲಿದ್ದ, ಅವ ಕೂಡ ಇಲ್ಲಿ ಬಂದ. ಸ್ವಲ್ಪ ಅವನಿಗೆ ಜವಾಬ್ದಾರಿ ಕೊಟ್ಟು ಇದನ್ನೊಂದು ನಾವು ಪ್ರಾರಂಭ ಮಾಡಿದೆವು. ಪ್ರಾರಂಭ ಮಾಡಿದ ಮೇಲೆ ನಮ್ಗೆ ಅದ್ರ ಕಷ್ಟ ಗೊತ್ತಾಯ್ತು, ಎಷ್ಟು ಕಷ್ಟ ಉಂಟು ಅಂತ ಅದ್ರ ನಂತರ ಗೊತ್ತಾದದ್ದು. ಕಷ್ಟ ಮಾಡಿ ಈಗ 5 ದಿನಗಳು ಈಗ ನಮ್ಗೆ ಏನಾಗಿದೆ ಅಂದ್ರೆ ಕಸಗಳೇ ನಮ್ಗೆ ಇನ್ನು ಬೇಕು. ಜನಗಳು ಬೇಕಾದ್ರೆ ದಾರಿಯಲ್ಲಿ ಬಿಸಾಕ್ತಾರೆ, ಆದ್ರೆ ನಮ್ಗೆ ಕಸಗಳನ್ನು ತಂದು ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಅಲ್ಲಿ ಇಲ್ಲಿಂದ ಎಲ್ಲ ತಗೊಂಡು ಬಂದು ವೆಜಿಟೇಬಲ್ಸ್ ವೇಸ್ಟ್ ಮಾರ್ಕೆಟಿಗೆ ಹೋಗುದು, ಅಲ್ಲಿಂದ ತಗೊಂಡು ಬರೋದು. ಇವರು ಬೆಳಗ್ಗೆ ಎದ್ದು ಚಿಕನ್ ಅಂದ್ರೆ ಕೋಳಿದು ವೇಸ್ಟ್ ಅನ್ನು ಇಲ್ಲಿ ಅದು ಮಿಕ್ಸಪ್ ಇದ್ರೆ ಆಗುದಿಲ್ಲ, ಪ್ಯೂರ್ ಇರಬೇಕು, ಸಕಲೇಶ್ಪುರದಿಂದ ಇದನ್ನೆಲ್ಲ ಮಾಡಿ 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 ಇದು ಮಾಡ್ತಾ ಇದ್ವಿ. ಇದಕ್ಕೆಲ್ಲ ಅಷ್ಟೊತ್ತಿಗೆ ನಮ್ಗೆ ಸಹಾಯಕ್ಕೆ ನಮ್ಮ ದೇವದಾಸ್ ಶೆಟ್ರು ಅವರು ಸ್ವಲ್ಪ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ರು. ಇದಕ್ಕೆಲ್ಲ ವ್ಯವಸ್ಥೆ ಮಾಡ್ಬೇಕಂದ್ರೆ ಒಂದು ಫುಲ್ ಟೈಮ್ ಕೆಲಸ ಇದೆ ಇದಕ್ಕೆ. ದೇವದಾಸ್ ಶೆಟ್ರು ಹೇಳಿದ್ರು, ಸ್ವಲ್ಪ ನಾನು ಹೇಳಿದ್ ಸ್ವಲ್ಪ ಹೆಲ್ಪ್ ಮಾಡಿ, ಇಲ್ಲಂದ್ರೆ ಇದು ಕಷ್ಟ ಆಗ್ತದೆ. ಯಾಕಂದ್ರೆ ನಮ್ಗೆ ಬೇರೆ ಬೇರೆ ನಮ್ಮ ಮಗ ಅವನಿಗೂ ಸ್ವಲ್ಪ ಅದು ಇದು ವ್ಯಾಪಾರ ಎಲ್ಲ ಆಗುವಾಗ ಅದಕ್ಕೂ ಅವರು ಸ್ವಲ್ಪ ಕೈ ಜೋಡಿಸಿದ್ರು. ಅದರಿಂದ ಈ ಪ್ರೊಡಕ್ಷನ್ ಸ್ಟಾರ್ಟ್ ಆಯ್ತು, ಪ್ಲಸ್ ಲೈಸೆನ್ಸ್ ಆಯ್ತು. ಈಗ ನಾವು ಏನ್ ಮಾಡಿದ್ವಿ, ಪ್ರಾರಂಭದಲ್ಲಿ ನಮ್ಮ ಊರಿನ ವೆಹಿಕಲ್ಗಳಿಗೆ ತುಂಬಿಸುವ ಅಂತ. ಹಾಗೆ ಆಲ್ರೆಡಿ ನಾವೀಗ ಆಟೋ ಮತ್ತು ಕಾರ್ಗಳಿಗೆ ಎಲ್ಲ ಊರಿನವ್ರು ಗೊತ್ತಿದ್ದವರು ಅವರದೇ ಆದ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ. ಅವರಿಗೆ ಬೆಳಿಗ್ಗೆ ಅವೈಲೇಬಲ್ ಅಂತ ಹಾಕ್ತಾರೆ, ಪಟ್ 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 ಖಾಲಿ ಆಗಿಬಿಡ್ತದೆ ಎಲ್ಲ, ಎಲ್ಲಿಂದಲೇ ತುಂಬಿಸ್ಕೊಂಡು ಹೋಗಿ ಬಿಡ್ತಾರೆ. ಅದಕ್ಕೆ ಒಂದು ಸಪರೇಟ್ ಎಂಟ್ರೆನ್ಸ್ ಮಾಡಿದ್ದೇನೆ, ನನ್ನ ತೋಟಕ್ಕೆ ಇದು ಕನೆಕ್ಟ್ ಆಗಬಾರ್ದು ಅಂತ. ಈ ಕಡೆಯಿಂದಲೇ ಅದೆಲ್ಲ ನಮ್ಮದೇ, ಫುಲ್ ನಮ್ಮದೇ ಜಾಗ ಎಲ್ಲ. ಅಲ್ಲಿಂದ ಒಂದು ಜಾಗ ಮಾಡಿ ಆ ಕಡೆಯಿಂದ ಎಲ್ಲರಿಗೂ ಗೊತ್ತುಂಟು, ಅವ್ರದ್ದೇ ಆದ ವಾಟ್ಸಪ್ ಗ್ರೂಪ್ ಉಂಟು. ಅವರು ಬರ್ತಾರೆ, ಮಾರ್ಕೆಟ್ ಇಂದ ಒಂದು 10% ಕಮ್ಮಿ ಕೊಡ್ತಾರೆ. ಇವರೆಲ್ಲ ಹೊಸ ಬೆಲೆ ಇವರದ್ದು ತೆಗೀರಿ, ಇವರದ್ದು ಪಾತ್ರಧಾರಿ, ಇವರು ಮೇನ್ ಬೆಲೆ, ಇವರೆಲ್ಲ ಸ್ಯಾಗ್ರಿಗೇಷನ್ ಮಾಡ್ತಾರೆ. ಬೆಲೆ ಪುರಸಭೆ ಬರ್ತದೆ. ಇವರ ಬಂದದನ್ನ ಇವರೆಲ್ಲ ಎಲ್ಲ ಸ್ಯಾಗ್ರಿಗೇಷನ್ ಮಾಡ್ತಾರೆ. ಬಂದದ್ರಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ ಅದೆಲ್ಲ ಇರ್ತದೆ, ಆ ಪ್ಲಾಸ್ಟಿಕ್ ಅದೆಲ್ಲನ್ನ ಇವರು ಕ್ಲೀನ್ ಮಾಡಿ ಚೆನ್ನಾಗಿ, ಇವರಿಗೆ ಸ್ವಲ್ಪ ಜೋರ್ ಮಾಡ್ತಾ ಇರ್ತಾರೆ. ಇವ್ರ ಅಭ್ಯಾಸ ಫಲದಲ್ಲಿ ಮಾಸ್ಕ್ ಹಾಕುದಿಲ್ಲ, ಗ್ಲೌಸ್ ಹಾಕುದಿಲ್ಲ, ಶೂಸ್ ಎಲ್ಲ ಸ್ವಲ್ಪ 4 ದಿವಸ ಹಾಕ್ತಾರೆ. ನಾನಿಲ್ಲ, ಅದು ಕಂಪಲ್ಸರಿ ಮಾಡಬೇಕು, ಎಲ್ಲ ಹಾಕೊಂಡು ಮಾಡ್ಬೇಕು ಅಂತ ಮಾಡ್ತಾ ಇದ್ದಾರೆ. ಸ್ವಚ್ಛತೆ ಇದರಲ್ಲಿ ಇವರು ದೊಡ್ಡ ಪಾತ್ರ ಇದೆ, ದೊಡ್ಡ ಪಾತ್ರ ಇದೆ. ಅದನ್ನೇ ಹೇಳ್ತಾ ಇದ್ದಾರೆ ಮೋದಿ ಅವರು ಕೂಡ. ಅದರಿಂದ ಇದು ಈಗ ಬಂಟ್ವಾಳದ ಬಂತ
ಬಂಟ್ವಾಳದ ಕಸ ಈಗ ಬಂತು ಟ್ಯಾಂಕ್ ಅಲ್ಲಿ, ಅದನ್ನು ತುಂಬಿಸ್ತಾ ಇರ್ತೇವೆ, ಆಗ್ತಾ ಇದೆ. ದಾರಿಯಲ್ಲಿ ಬಿಸಾಡಬಹುದು. ಈಗ ಸಾಲಿಡ್ ಇದಕ್ಕೆ MRF ನಂತ ಘಟಕಗಳಾಗಿದೆ, ಅಲ್ಲಿ ಡಿಮಾಂಡ್ ಇದೆ ಪ್ಲಾಸ್ಟಿಕ್ ಇಟ್ಕೊಂಡ್ರೆ. ಈ ವೆಟ್ಟನ್ನು ಎಲ್ಲಿ ಕೊಂಡು ಹೋಗಿಬಿಡುದು ಅಂತಿತ್ತು, ಆ ವೆಟ್ಟಿ ಕೂಡ ನಾವು ಇಂಥ ಮಾಡಿದೆ. ನಮ್ದೊಂದು ಕಲ್ಪನೆ ಇತ್ತೆ ಅಂದರೆ ಇಂಥದ್ದೊಂದು ಪ್ರತಿ ಒಂದು ಗ್ರಾಮ ಹಳ್ಳಿಗಳಲ್ಲಿ ಆದರೆ, ಅಥವಾ ಅಟ್ಲೀಸ್ಟ್ ಒಂದೊಂದು ಪಂಚಾಯತ್ ಮಟ್ಟದಲ್ಲಿ ಆದರೆ ಅಂತೂ ಎಲ್ಲ ವೇಸ್ಟ್ಗಳನ್ನು ಹಾಕಿಬಿಟ್ಟು ಮಾಡಿದರೆ ಇದು ಸ್ವಚ್ಛ ಭಾರತಕ್ಕೂ ಒಂದು ದೊಡ್ಡ ಆಗ್ತದೆ, ದೊಡ್ಡ ಇಕಾನಮಿ ಸೇವಿಂಗ್, ನಮ್ಮ ದೇಶಕ್ಕೆ ದೊಡ್ಡ ಫಾರಿನ್ ಎಕ್ಸ್ಚೇಂಜ್ ಸೇವ್ ಮಾಡುವಂತ ಒಂದು ವ್ಯವಸ್ಥೆ ಆಗ್ತದೆ. ಯಾಕಂದ್ರೆ ಇಷ್ಟು ಗಾಡಿಗಳೆಲ್ಲ ಈ ತರ ಆದ್ರೆ, ಎಲ್ಲ ಗಾಡಿಗಳು CNG ಅಲ್ಲಿ ಓಡಿದ್ರೆ ನಮ್ಮ ಹಳ್ಳಿಯಲ್ಲಿ ಇದ್ದದ್ರಲ್ಲಿ ಹಳ್ಳಿ ನಡೀತದೆ ಅಂತ. ಈಗ ಯಾಕಂದ್ರೆ ನಮ್ದೆಲ್ಲ ನೋಡಿರ್ಬೋದು ನೀವು, ಅಲ್ಲೆಲ್ಲ ಸೋಲಾರ್, ಇಲ್ಲಿ ಸೋಲಾರ್ ಹಾಕಿದ್ದೇವೆ. ಒಂದ್ ಕಡೆಯಿಂದ ಸೋಲಾರ್ ಎಲೆಕ್ಟ್ರಿಸಿಟಿಗೆ, ಒಂದು ಕಡೆಯಿಂದ ಎನರ್ಜಿ, ಒಂದು ಕಡೆ ನೀರು ನೋಡಿದ್ರಿ. ಸ್ವಾವಲಂಬಿ ಇದನ್ನ ಇಡೀ ಒಂದು ವಿಲೇಜ್ ಅನ್ನು ನಾವು ಸ್ವಾವಲಂಬಿ ಮಾಡಬೇಕು. ಸ್ವಾವಲಂಬಿ ವಿಲೇಜ್ ಮಾಡೋ ಮುಖಾಂತರ ದೇಶವನ್ನ ಮಾಡ್ಬೇಕು. ಇದು ನಮ್ದು ಸಣ್ಣ ಪ್ರಯತ್ನ, ಇದಕ್ಕೆ ಬಹಳಷ್ಟು ಜನ ಕೈ ಜೋಡಿಸಿದ್ರೆ ಆಗ್ತದೆ. ತಮಗೂ ಕೂಡ ಥ್ಯಾಂಕ್ ಯು, ಧನ್ಯವಾದಗಳು ಎಲ್ರಿಗೂ ಕೂಡ. ಒಳ್ಳೆಯ ಕೆಲಸ ಮಾಡ್ತಾ ಇದ್ರಿ ಅಂಡ್ ಸಮಾಜ ಕಟ್ಟುವ ಕೆಲಸ. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು, ಧನ್ಯವಾದಗಳು. ಸೊ ಹಾಗೆ ಸರ್, ಇದಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಕಲ್ಪನೆ ಸ್ವಚ್ಛ ಭಾರತ, ಬಹುಶಃ ಅದು ಇಲ್ಲಿ ನೆರವೇರ್ತಾ ಇದೆ, ಇಲ್ಲಿ ಸಾಕಾರಗೊಳ್ತಾ ಇದೆ. ಇದರ ಬಗ್ಗೆ ಏನ್ ಹೇಳ್ತಾರೆ ಸರ್? ಬಹಳಷ್ಟು ಖುಷಿ ಇದೆ. ನರೇಂದ್ರ ಮೋದಿ ಅವರು ಏನ್ ಹೇಳಿದ್ದಾರೆ, ಸೊ ಅದೇ ಒಂದು ಪಕ್ಷದಲ್ಲೂ ಕೂಡ ತಾವು ಕೂಡ ಇದ್ದೀರಿ. ಸೊ ಅವರ ಒಂದು ಪರಿಕಲ್ಪನೆಯನ್ನ ತಾವುಗಳು ಅಕ್ಷರಶಃ ಅದನ್ನ ಕಾರ್ಯರೂಪಕ್ಕೆ ತರ್ತಾ ಇದ್ದೀರಿ. ಸೊ ದಟ್ಸ್ ವೈ ಹೆಮ್ಮೆ ಆಗುತ್ತೆ. ನಾನು ಅನ್ಕೊಂಡಿರ್ಲಿಲ್ಲ ಈ ಕಲ್ಪನೆ ಇತ್ತು. ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಜಿ ಅವರು ಈ ದೇಶದ ಚುಕ್ಕಾಣಿ ಹಿಡಿದ ನಂತರ ಬಹಳಷ್ಟು ವ್ಯತ್ಯಾಸಗಳನ್ನು ನಾವು ಕಾಣ್ತಾ ಇದ್ದೇವೆ. ನಾನೀಗ ರಾಜಕೀಯ ಬಿಟ್ಟು ಅದೇ ಅಂಥದ ವಿಷಯಗಳು ಇದು ಕೂಡ ಒಂದು. ನಮ್ಗೆ ಬಹಳ ಸಲ ಬೇಜಾರಾಗ್ತದೆ, ದಾರಿಯಲ್ಲಿ ಎಲ್ಲ ಕಸಗಳನ್ನು ಬಿಸಾಕ್ತಾ ಇರ್ತಾರೆ. ಅದನ್ನು ಸ್ವಲ್ಪ ಸ್ಯಾಗ್ರಿಗೇಷನ್ ಮಾಡಿದ್ರೆ ಇಂಥ ಒಂದು ಮಾಡ್ಬೋದು, ಸಣ್ಣ ಕೆಲಸ ನಾವು ಮನೆಯಲ್ಲೇ ಮಾಡ್ಬೋದು. ಸತ್ಯ ಸರ್, ಮಾಡ್ಬೋದು. ಇದನ್ನ ಮಾಡಿದ್ರೆ ಈ ದೇಶನ ಟೋಟಲ್ ಪರಿವರ್ತನೆ ಮಾಡಬಹುದು. ನನ್ಗೂ ಕೂಡ ಗೊತ್ತಿರಲಿಲ್ಲ ಕಸದಿಂದ ಇಷ್ಟು ನಮ್ಗೆ ಹೆಲ್ಪ್ ಆಗುತ್ತೆ, ಇಷ್ಟು ಯೂಸ್ ಇದೆ. ಅದೇ ನೋಡಿ, ಅಲ್ಲಿ ನಮ್ದು ಗೊಬ್ಬರ ಇಲ್ಲಿ ನೋಡಿ, ಇಲ್ಲಿಗೆ ಬಂದ ಗೊಬ್ಬರನೇ ದಿವಸಕ್ಕೆ 10 ಟನ್ 15 ಟನ್ ಕಸ ಬಂದ್ರೆ 15 ಟನ್ ಗೊಬ್ಬರ ಆಗಿ ಆಗ್ತದೆ. ಅದು ಲಿಕ್ವಿಡ್ ಬರುವಾಗ ಅದು ಇನ್ನೂ ಡಬಲ್ ಆಗ್ತದೆ ನೀರು ಸೇರುವಾಗ. ಅಷ್ಟು ಗೊಬ್ಬರ ಸಿಗ್ತದೆ ದಿವಸಕ್ಕೆ. ಸ್ಲೇರಿ ದಿವಸಕ್ಕೆ 2-3 ಲೋಡ್ ಇದರಲ್ಲೇ ಸಿಗ್ತದೆ ಸ್ಲೇರಿ. ಅದು ಅತ್ಯುತ್ತಮ ದರ್ಜೆಯ ಗೊಬ್ಬರ. ನಿಮ್ಮ ಅದ್ರಲ್ಲಿ ಎಲ್ಲಾ ಮಿಕ್ಸ್ ಇದೆ, ಎಲ್ಲಾ ಕಂಪೌಂಡ್ಗಳು ಸಿಕ್ಕುವಂತ ನ್ಯಾಚುರಲ್ ಗೊಬ್ಬರ ಅಲ್ಲಿ ಸಿಗ್ತಾ ಇದೆ. ನೋಡಿದಿರಿ ಅಲ್ಲಿ ಗೊಬ್ಬರ ಅಲ್ಲಿ ಸಿಗ್ತಾ ಇದೆ. ಅಲ್ಲಿ ನಾನು ಇನ್ನೊಂದು ನಿಮಗೆ, ನಂದು ಹಳತ್ತು ಪ್ಲಾಂಟ್ ಇದೆ. ಇದು ಮಾಡೋ ಮೊದಲು ನಾನು ಒಂದು ನಮ್ಮ ಶೆಡ್ ಬಯೋಗ್ಯಾಸ್ ಮಾಡಿ, ಬಯೋಗ್ಯಾಸಿಂದ ನಮ್ಮದು ಇದು ಯಾವುದು ಎಲೆಕ್ಟ್ರಿಕ್ ಎಲ್ಲ ಬಿಟ್ಟು ಮಾಡ್ತಾ ಇದ್ದೆ, ಜನರೇಟರ್ ರನ್ ಮಾಡ್ತಾ ಇದ್ದೆ. ಅದನ್ನು ಈಗ ತೋರಿಸ್ತೇನೆ. ಇದು ನೀರು ಪಕ್ಕದಲ್ಲಿ ಒಂದು ಭಾರತ್ ಆಗ್ರೋದವ್ರದ್ದು ಫ್ಯಾಕ್ಟ್ರಿ ಇದೆ. ಅಲ್ಲಿ ಅವರೆಲ್ಲ ಚಿಕನ್ಗಳನ್ನು, ಲೈವ್ ಚಿಕನ್ಗಳನ್ನು ಇದು ಮಾಡಿದ ಮೇಲೆ ಅದನ್ನು ಕಟ್ ಮಾಡಿ ಅದನ್ನು ಫ್ರೀಜರಲ್ಲಿ ಹಾಕಿ ಮಾರ್ಕೆಟ್ ಮಾಡುವಂಥ ವ್ಯವಸ್ಥೆ. ಭಾಳಷ್ಟು ದಿವಸಕ್ಕೆ ಸಾವಿರಾರು ಚಿಕನ್ಗಳನ್ನು ಅವರು ಅದನ್ನು ರೆಡಿ ಮಾಡ್ತಾರೆ, ಕೋಳಿಗಳನ್ನ. ಅಲ್ಲಿ ಆಗುವಂಥ ತ್ಯಾಜ್ಯ ವೇಸ್ಟ್, ಅದು ಬ್ಲಡ್ ಇರಲಿ, ವಾಸ್ಟ್ ವಾಟರ್ ಇರಲಿ, ಮತ್ತೊಂದು ಇರಲಿ, ಇದೆಲ್ಲವನ್ನು ಅಲ್ಲಿಂದ ಇಲ್ಲಿಗೆ ನಾವು ಪೈಪ್ಲೈನಲ್ಲೇ ತರ್ತೇವೆ. ತಂದು ಆ ಟ್ಯಾಂಕ್ ಸುಮಾರು 25 ಫೀಟ್ ಟ್ಯಾಂಕ್ ಕೆಳಗಿದೆ, ಅಲ್ಲಿ ಅಡಿಗೆ ಹೋಗ್ತದೆ. ಅಡಿಯಿಂದ ಮೇಲೆ ಬರುವಾಗ ಎಲ್ಲ ಮಿಥೇನ್ ರಿಲೀಸ್ ಮಾಡ್ತದೆ. ಅದರ ಮೇಲೆ ಗೊಬ್ಬರದ ನೀರು ಹೊರಗೆ ಬರ್ತದೆ. ಇದರ ಜೊತೆಗೆ ಪಕ್ಕದಲ್ಲಿ ನಮ್ದು ಏಸ್ ಫುಡ್ ಅಂತಿದೆ, ಅವರದ್ರಲ್ಲಿ ಪೊಟೆಟೊ, ಬಾಳೆಹಣ್ಣು, ಅಲ್ಲಿ ಚಿಪ್ಸ್ ಎಲ್ಲ ಮಾಡೋದು, ಬಹಳಷ್ಟು ಕೊಳೆತ ಇದಿದೆ ನೀರು. ಅದನ್ನು ಇಲ್ಲಿ ತರ್ತೇವೆ. ಪಕ್ಕದಲ್ಲೇ ಯಾವುದೇ ಬಯೋ ವೇಸ್ಟ್ಗಳಿರಲಿ ಅದು ಎಲ್ಲವನ್ನು ನಾನು ರಿಸೀವ್ ಮಾಡಿ ಇದರಿಂದ ಈ ವ್ಯವಸ್ಥೆಯನ್ನು, ಗೊಬ್ಬರದ ನೀರುಗಳನ್ನು ಮಾಡಿ ಯಾವುದೇ, ಈಗ ಇಲ್ಲಿ ನೀರು ತಗೊಂಡ್ರೆ ಒಂದು ಚೂರು ಸ್ಮೆಲ್ ಇರುವುದಿಲ್ಲ. ಆ ಸ್ಮೆಲ್ ಇಂತ ನೀರುಗಳು ಬಂದು ಅದು ಮಿಥೇನ್ ಹೊರಗೆ ಬಂದು, ಅದು ನೋಡಿ ಮಿಥೇನ್ ಬೆಲೂನ್ ಆಗಿದೆ ಈಗ. ಆ ಬೆಲೂನು ಇದು ಮಿಥೇನ್ ಒಳಗೆಲ್ಲ, ಅಡಿಗೆಲ್ಲ ಆ ಲೆವೆಲ್ ಅಲ್ಲಿ ನೀರಿದೆ. ಅದರಲ್ಲಿ 25 ಫೀಟ್ ನೀರಿದೆ. ಅದು ಆಲ್ರೆಡಿ ಫರ್ಮೆಂಟೆಡ್ ನೀರಿದೆ. ಅದು ಅಡಿಯಿಂದ ಇದು ಹೋದ ಕೂಡಲೇ ಫರ್ಮೆಂಟೇಶನ್ ಆಗ್ತದೆ. ಫರ್ಮೆಂಟೇಶನ್ ಆದ ಕೂಡಲೇ ಮಿಥೇನ್ ರಿಲೀಸ್ ಆಗ್ತದೆ. ಮಿಥೇನ್ ಇದರಲ್ಲೆಲ್ಲ ಕಲೆಕ್ಟ್ ಆಗ್ತದೆ. ಬರೀ ನೀರು ಮತ್ತು ಮೇಲಿಂದ ಇಲ್ಲಿ ಬರ್ತದೆ ಗೊಬ್ಬರದ ನೀರು. ಅದರೆಲ್ಲ ತರದಿದೆ, ನಾವು ಇದು ಮಾಡಿದ್ದೇವೆ. ಅದರಲ್ಲಿ ಎಲ್ಲಾ ಕಂಪೌಂಡ್ ಯಾವುದು ಭೂಮಿಗೆ ಬೇಕು ಆ ತರ ಈ ಎಲ್ಲ ನೀರು ಮತ್ತೆ ನಿಮ್ಮ ತೋಟಕ್ಕೆ ಹೋಗುತ್ತೆ, ನಮ್ಮ ತೋಟಕ್ಕೆ ಹೋಗ್ತದೆ. ಓಕೆ, ಅಂದ್ರೆ ಕೃಷಿಗಳಿಗೆ ಇದು ಕೂಡ ನೀರು ಎಲ್ಲ ವೇಸ್ಟ್ ಅನ್ನೋದಿಲ್ಲ, ಏನಿಲ್ಲ, ವೇಸ್ಟ್ ಅಷ್ಟೇ. ಬಹಳ ಜನ ಪಕ್ಕದಲ್ಲಿ ಕೆಲವು ಜನ ಗೊತ್ತಿದ್ದವರು ಕೊಂಡೋಗ್ತಾರೆ, ಕೇಳಿ ಕೇಳಿ. ನಮ್ಮದ್ರ ಈಗ ಆಳ್ವಾಸಿಂದ ಒಳ್ಳೆ ದೊಡ್ಡ ಇದು ಮಾಡುವಾಗಲೂ ಅಲ್ಲಿ ಇಲ್ಲಿಂದಲೇ ತಗೊಂಡು ಹೋಗೋದು. ಇನ್ನೇನು ಟ್ಯಾಂಕರ್ ತಗೊಂಡು ಬಂದು 10,000 ಲೀಟರ್ ತಗೊಂಡು ಹೋಗ್ತಾರೆ. ಈಗ ಪಕ್ಕದ ತೋಟ ಗೊತ್ತಿದ್ದವರೆಲ್ಲ ಕೇಳ್ತಾರೆ, ಕೊಡ್ತೇವೆ. ನಾವೀಗಿರುವಂತದ್ದು ರಾಜೇಶ್ ನಾಯ್ಕ್ ಸರ್ ಅವರ ಒಂದು ಬೃಹದಾಕಾರವಾಗಿರೋ ಗೋಶಾಲೆಯಲ್ಲಿ ಇದ್ದೇವೆ. ಅಂದ್ರೆ ಬರೋಬ್ಬರಿ 200 ಹಸುಗಳು, ಅಂದ್ರೆ 5 ಹಸುಗಳಿಂದ ಶುರುವಾಗಿ ಬರೋಬ್ಬರಿ 200 ಹಸುಗಳು ಈ ಗೋಶಾಲೆಯಲ್ಲಿದೆ.
ತಳಿಗಳಿಂದ ಹಿಡಿದು ಈಗ ಗಿರ್ ತಳಿ ಜೊತೆಗೆ ಸರ್ ಇದು ಕಾಂಕ್ರೀಟ್ ಇದು- ಬೇರೆ ಬೇರೆ ಅಂತ ಬೇರೆ ಬೇರೆ ತಳಿಗಳಿವೆ. ಏನು ಮಾಡೋದಿಲ್ಲ ಸರ್, ಮುಟ್ಬೋದಾ? ಏನು ಮುಟ್ಬೋದು, ಮುಟ್ಬೋದಾ? ಶೂರ್ ಅಲ್ಲ? ಮುಟ್ಬೋದು. ಮುಟ್ತೇನೆ ಆಯ್ತು. ಹೊಸ ಜನ ಆದಾಗ ಸ್ವಲ್ಪ ಅದಕ್ಕೂ ಸ್ವಲ್ಪ ಇದು ಮಾಡ್ತದಲ್ಲ. ಈಗ ನಾವೇ ಸ್ವಲ್ಪ ಹೊಸ ಜನಗಳಾಗಿದ್ದೇವೆ, ಅದಕ್ಕೆ ಓಕೆ. ಬರೋದು ಕಮ್ಮಿ ಆಗಿ. ಎಷ್ಟು ಸರ್ ಎಲ್ಲಿಂದ ಸರ್ ಇದೆಲ್ಲ? ಇದೆಲ್ಲ ರಾಜಸ್ಥಾನದಿಂದ. ಎಷ್ಟು ಹಸುಗಳಿವೆ ಇದು? ಇಂಥ ಬೇರೆ ಬೇರೆ ಎಲ್ಲ ವೆರೈಟಿ ಇದೆ ಅಲ್ಲಿ ನೋಡುವಾಗ. ಎಷ್ಟು ಇಂಥದ್ದು 10 ಇದೆ. ವೆರೈಟಿಗಳಿವೆ ತಮ್ಮಲ್ಲಿ? ವೆರೈಟಿಗಳು ನನಗೆ ಗೊತ್ತಿಲ್ಲ ಸರಿ ಲೆಕ್ಕ, ಆದ್ರೆ ಯಾವ್ದೆಲ್ಲ ಸಿಗ್ತದೆ ಅದನ್ನೆಲ್ಲ ತಗೊಂಡ್ ಬರ್ತೀವಿ. ಏನು ಇದು ಹವ್ಯಾಸವಾ ಅಥವಾ ಏನು ಸಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಏನು ಸರ್? ಒಂದೇನೇ ವಿಷಯ, ಹವ್ಯಾಸಕ್ಕಿಂತಲೂ ನಮಗೆ ಇದು ರಿಕ್ವೈರ್ಮೆಂಟ್. ನಂದು ಗೊಬ್ಬರ ಅಲ್ಲ, ನನಗೆ ಆಗ ಗೊಬ್ಬರ ಇದು ಮಾತ್ರ ಇತ್ತು. ಈಗ ಎಲ್ಲ ನಾವು ಈ ಪ್ಲಾಂಟ್ ಮಾಡಿದೆವು, ಎಲ್ಲ ಮುನ್ಸಿಪಾಲ್ಟಿದು ಅದು ಇದು ಗೊಬ್ಬರ ಎಲ್ಲ ಮಾಡ್ತೇವೆ. ಮೊದಲು ಇದರ ಮೇಲೆ ಡಿಪೆಂಡ್ ಆಗಿದ್ದೆ ನಾನು. ಮತ್ತು ಇವನು ಪ್ಲಾಂಟಿಗೆ ಒಂದು ಗೊತ್ತಿರಬೇಕು, ಇದರಿಂದ ಈ ದನದ ಎಷ್ಟು ಸಗಣಿ ಮತ್ತು ಇದೆಲ್ಲ ಹೋಗ್ತದ ಯೂರಿನ್ ಅಷ್ಟು ಪ್ಯೂರ್ ಆಗ್ತದೆ ನಿಮ್ಮ ಇದು, ಅಷ್ಟು ಡೈಜೆಷನ್ ಫಾಸ್ಟ್ ಆಗ್ತದೆ, ಅಷ್ಟು ನಿಮ್ಮ ಗ್ಯಾಸ್ ಎಲ್ಲ ಪ್ಯೂರ್ ಬರ್ತದೆ. ಖರ್ಚು ಒಂದು ಟೈಮಲ್ಲಿ ನಾವು ಅತ್ಯಂತ ಹೆಚ್ಚು ಪ್ರೊಡ್ಯೂಸರ್ ಮತ್ತೆ ಸಪ್ಲೈಯರ್ ಆಗಿದ್ದೆವು. ಈಗ ನಾವು ಹಾಲಿಕ್ಕಿಂತ ಜಾಸ್ತಿಯಾಗಿ ನಿಮ್ಗೆ ಗೊತ್ತಿರಬೇಕು ಅದರಲ್ಲೇ ಇರುವುದು. ಇದೇ ನಮ್ಮ ಹಿಂದೂ ಮೆಥಾಲಜಿಯಲ್ಲಿ ಎಲ್ಲ 33 ಕೋಟಿಯಷ್ಟು ದೇವತೆ ಇದೆ ಅಂತ ಹೇಳ್ತಾರೆ. ಎಲ್ಲರನ್ನು ನಾವು ದನದಲ್ಲಿ ಕಾಣ್ತೇವೆ. ಅದರಲ್ಲಿ ಲಕ್ಷ್ಮಿನ ಎಲ್ಲಿ ಕೂರಿಸಿದ್ದಾರೆ ಅಂತ ಹೇಳಿದ್ರೆ ಸಗಣಿ ಮತ್ತು ನೆಲ ಬರುವಲ್ಲಿ ಕೂರಿಸಿದ್ದಾರೆ ಲಕ್ಷ್ಮಿನ. ಯಾಕೆಂದ್ರೆ ಜಸ್ಟ್ ಎಜುಕೇಟ್ ಪೀಪಲ್, ಮನಿ ಇಸ್ ದೇರ್ ಅಂತ, ದುಡ್ಡಲ್ಲಿದೆ ಅಂತ, ಹಾಲಲ್ಲಿ ಅಲ್ಲ ಅಂತ. ಹಾಲು ಲಕ್ಷ್ಮಿ ಸರಸ್ವತಿಯನ್ನು ಕೂರಿಸಿದ್ದಾರೆ ಹಾಲು ಬರುವಲ್ಲಿ, ಅಲ್ಲಿ ಜ್ಞಾನಕ್ಕೆ. ಈಗ ಹಾಲು ಎಷ್ಟು ಉತ್ಪಾದನೆ ಆಗುತ್ತೆ ಸರ್? ಹಾಲು ಬಹಳಷ್ಟು ಕಮ್ಮಿ, 100 200 ಲೀಟರ್ ಮಾಡ್ತೇವೆ. ಅದನ್ನು ಈಗ ಅವರೇ ಒಬ್ರು ಕೊಂಡೋಗ್ತಾರೆ. ಕಾಲಘಟ್ಟದಲ್ಲಿ ತಾವು 1000 ಲೀಟರ್ ಪರ್ ಡೇ ಅಲ್ವಾ ದಕ್ಷಿಣ ಕನ್ನಡದಿಂದ ಕೊಡುವಂತ ಒಂದು ಹೈಯೆಸ್ಟ್ ಹಾಲು ಕೊಡುವಂತ ನಿಮ್ಮದೇ. ಸೊ ಹಾಗಿದ್ದಾಗ ವುಡ್ಡರ್ ಫಾರ್ಮ್ ಆ ರೀತಿ ಹೆಸರು ಮಾಡಿತ್ತು. ಯಾಕೆ ಅಂದ್ರೆ ಹಾಲಿನ ವಿಷಯದಲ್ಲಿ ನಾವು, ಯಾಕೆಂದ್ರೆ ನಮ್ಗೆ ಗೊತ್ತಾಯ್ತು ಹಾಗೆ ನಾವು HF ಮೇಲೆ ಡಿಪೆಂಡ್ ಆಗಬೇಕು. ನೋಡಿ, ಈ ದನಗಳು ಇದು ಫಾರಿನ್ ಬ್ರೀಡ್, ಇದು ಜಾಸ್ತಿ ಹಾಲು ಕೊಡುವಂಥದ್ದು. ಇಂಥ ದನಗಳನ್ನು ನಾವು ಸಾಕಿದಾಗ ಇದರಲ್ಲಿ ಒಳ್ಳೆ ಗೊಬ್ಬರಗಳು ಸಿಗ್ತದೆ, ಬಟ್ ಹಾಲು ಎಂತ ಹೆಚ್ಚು ಸಿಗುವುದಿಲ್ಲ. ಇದರಲ್ಲಿ ಕಾಸ್ಟ್ ಜಾಸ್ತಿ. ಅಂದರೆ ಇದಕ್ಕೆ ಕಮ್ಮಿ ತಿನ್ಸಾದ್ರು ಅದಕ್ಕೆ ನಾವು ಕೊಟ್ಟು ಅದನ್ನೇ ಮಾಡಿದರೆ ನಮಗೆ ಜಾಸ್ತಿ ಹಾಲು ಒತ್ತು ಮಾಡ್ಬೋದು. ಒಂದು 10-25 ದನ ತಗೊಂಡ್ರೆ ಇವತ್ತಿಗೆ 1000 ರೀಚ್ ಆಗ್ಬೋದು. ನಾವು ಅದಕ್ಕೆ ಇದನ್ನೇ ತಗೊಂಡ್ಬಿಟ್ಟು ಇದನ್ನೇ ಇಟ್ಕೊಂಡು ಬಿಟ್ಟು ಇದರಲ್ಲಿ ಗೊಬ್ಬರಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೇನೆ. ಬಹುಶಃ ನಾವು ಮಂಗಳೂರಲ್ಲಿ ಎಲ್ಲೂ ಕೂಡ ನೋಡ್ಲಿಕ್ಕೆ ಇಲ್ಲ ನಮ್ಮ ಕರಾವಳಿ ಭಾಗದಲ್ಲಿ ಅಷ್ಟು ದೊಡ್ಡದಾಗಿರುವಂಥ ಬೃಹದಾಕಾರವಾಗಿರುವಂಥ ಒಂದು ಗೋಶಾಲೆ. ವಿವಿಧ ತಳಿಯ ಅಂದ್ರೆ ನಮ್ಮ ದೇಶೀಯ ಹಸುಗಳಿಂದ ಹಿಡಿದು ಫಾರಿನ್ ಹಸುಗಳು ಎಲ್ಲವೂ ಕೂಡ ಇಲ್ಲಿದೆ. ಬಹಳಷ್ಟು ವಿಚಾರಗಳಿವೆ ಇವ್ರ ಬಗ್ಗೆ ನೋಡುವಂಥದ್ದು, ಕೇಳುವಂಥದ್ದು, ಅದು ಇನ್ನೂ ಕೂಡ ಇದೆ. ನೋಡ್ಕೊಂಡು ಬರೋಣ. ನಿಮ್ಮ ಫಾರ್ಮ್ ಹೌಸ್ ಅಲ್ಲಿ ನಾವು ಇದ್ದೇವೆ. ತುಂಬಾ ಚೆನ್ನಾಗಿದೆ ಸರ್ ಫಾರ್ಮ್ ಹೌಸ್. ನೋಡಿದಾಗ ಇಲ್ಲಿ ಶ್ರೀಕೃಷ್ಣ ದೇವರು, ಜೊತೆಗೆ ಮನೆಯ ಒಳಗಡೆ ಹೋದಾಗಲೂ ಕೂಡ ಅಲ್ಲಿ ಶ್ರೀಕೃಷ್ಣ ದೇವರು ಇದ್ರು. ಸೊ ಹಾಗಿದ್ದಾಗ ಈ ಒಂದು ಸುಂದರವಾದ ಫಾರ್ಮ್ ಹೌಸ್ ನಮ್ಮ ವೀಕ್ಷಕರಿಗೆ ತೋರಿಸ್ತಾರೆ ಹೇಗೆ ಅಂತ ಹೇಳಿ ಸರ್. ಇದು ಫಾರ್ಮ್ ಹೌಸ್ ಈ ಮದುವೆ ಟೈಮಲ್ಲಿ ಮಾಡಿದ್ದು, ಒಂದು ಗೆಸ್ಟ್ ಹೌಸ್ ಟೈಪ್ ಇರಲಿ ಅಂತ ಗೆಸ್ಟ್ ಹೌಸ್ ಮಾಡ್ತಾ ಇದೆ. ಪಕ್ಕದಲ್ಲಿ ಕಾಟೇಜ್ ಎಲ್ಲ ಮಾಡಿದ್ದೇವೆ. ಈಗ ಮುಂದಿನ ದಿನಗಳಲ್ಲಿ ಫ್ಯೂಚರಲ್ಲಿ ಒಂದು ಅಗ್ರಿಕಲ್ಚರ್ ಅನ್ನೇ ಒಂದು ಜನರಿಗೆ ತಿಳಿಸ್ಲಿಕ್ಕೋಸ್ಕರ ಒಂದು ಟೂರಿಸಂ, ಇದರಲ್ಲಿ ಅಗ್ರಿ ಟೂರಿಸಂ, ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತ ಟೂರಿಸಂ ಎಲ್ಲ ನೋಡೋಣ. ಬನ್ನಿ ಸರ್. ಇದು ಹಾಲ್ ಅಲ್ಲ? ಇದು ಹಾಲ್. ಇದು ಕೆಳಗೆ 2 ಬೆಡ್ರೂಮ್, ಇಲ್ಲಿ ಒಂದು ಬೆಡ್ರೂಮ್, ಒಟ್ಟು 3 ಬೆಡ್ರೂಮ್. ಇದು ಒಂದು ಸೂಟ್ ರೂಮ್ ಟೈಪ್. ಇಲ್ಲೂ ಕೂಡ ಬೆಡ್ರೂಮ್ ಇದೆ ಅಲ್ಲ? ಇಲ್ಲಿ ಕೂಡ ಬೆಡ್ರೂಮ್, 3 ಬೆಡ್ರೂಮ್. ಇದು ಸೂಟ್ ಬೆಡ್ರೂಮ್, ಯಾರಾದ್ರೂ ಬಂದ್ರೆ ಕೂತ್ಕೊಳ್ಳಿಕ್ಕೆ ಎಲ್ಲ. ಓಕೆ, ಇದಂದ್ರೆ ಯಾರಾದ್ರೂ ಗೆಸ್ಟ್ಗಳು ಬಂದಾಗ ಮಾಡಿ ಬಂದಾಗ ಅದೇ ಟೈಪ್ ಇಲ್ಲಿ ಕೂಡ. ಇಲ್ಲಿ ಒಂದು ಬೆಡ್ರೂಮ್, ಸೂಟ್ ರೂಮ್ ಟೈಪ್. ಇಲ್ಲಿ ಹಾಲ್ ಪುನಃ. ಇದು ಕೂಡ ಸೇಮ್ ಅದೇ ರೀತಿ ಕೆಳಗಡೆ ಹೇಗಿದೆ ಅಲ್ಲಿ 2 ರೂಮ್, ಕೆಳಗೆ ಮೇಲೆ 2 ರೂಮ್, ಅಲ್ಲಿ ಒಂದು ರೂಮ್, ಒಟ್ಟು 6 ರೂಮ್. ಇದು ಹಾಲ್, ಪುನೊಂದು ಹಾಲ್, ಮೇಲ್ಗಡೆ ಇರುವಂತ ಹಾಲ್. ಟಿವಿ ಹಾಕ್ಲಿಲ್ಲ, ಪ್ರೊವಿಷನ್ ಇಟ್ಟಿದ್ದೇವೆ. ಮದುವೆಯ ಸಂದರ್ಭ ಕಟ್ಟಿರುವಂತದಲ್ಲ ಸರ್ ಇದು? ಇದೆಲ್ಲವೂ ಕೂಡ ಅಲ್ಲಿ ಕಾಣ್ತಾ ಇರೋದೆಲ್ಲ ತಮ್ಮದೇ? ಓಕೆ. ಎಲ್ಲಿ ತನಕ ಬರ್ತದೆ ಸರ್ ಅಂದ್ರೆ ಅಲ್ಲಿ? ಈಗ ಅಲ್ಲಿ ಆಕ್ಚುಲಿ ನಮ್ದು ರೋಡ್ ಬರ್ತದೆ ನಡುವಿಗೆ ಒಂದು, ಅಲ್ಲಿ ತನಕ. ಅದರ ನಂತರ ನನ್ನ ಕಸಿನ್ ಇದು ನಾನು ಡೆವಲಪ್ ಮಾಡಿದೆ. ಅಂದ್ರೆ ಇಲ್ಲಿ ಎಂಡ್ ತನಕ ಬರ್ತದೆ ನಮ್ದೇ. ಅಲ್ಲಿ ಎಂಡ್ ತನಕ? ಹೌದು. ಅಲ್ಲಿಂದ ಮತ್ತೆ ಅದು ಕಡಪದವಾಗ್ತದೆ, ಅಲ್ಲಿ ತನಕ ನಮ್ದೇ. ಅದು ಗುಡ್ಡ ಅಲ್ಲಿ ವೇಸ್ಟ್ ಬಿದ್ದಿದೆಯಾ ಅಥವಾ ಏನಾದ್ರು ವರ್ಕ್ ಆಗ್ತಾ ಇದೆ? ಇಲ್ಲ, ಅಲ್ಲಿ ಏನಾದ್ರೂ ಇಲ್ಲ, ಸ್ವಲ್ಪ ಫಾರೆಸ್ಟ್ ಇಟ್ಟಿದೆ. ಇದೊಂದು ನಾವು ಫಾರೆಸ್ಟ್ ಬಿಟ್ಟಿದ್ದೇವೆ.
ಇದೆಲ್ಲ ನಮ್ದೇ ಆದ್ರಿಂದ ಪಕ್ಕಕ್ಕೆ EPIP ಎಕ್ಸ್ಪೋರ್ಟ್ ಪ್ರಮೋಷನ್ಸ್ ಅವರು ನನ್ನ ಕಂಪೌಂಡ್ಗೆ ತಾಗಿ ಮತ್ತು ಪ್ಲಾಸ್ಟಿಕ್ ಪಾರ್ಕ್ ಎಲ್ಲ ಇಂಡಸ್ಟ್ರಿ ಆಗ್ತದೆ. ಕರೆಕ್ಟ್. ಲಕ್ಷ ಲಕ್ಷ ಜನ ಕೆಲಸ, ಈಗ ಆಲ್ರೆಡಿ ಒಂದು 10-20 ಸಾವಿರ ಜನ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಮಸ್ತ್ ಶೋಕತ್ ಆಕ್ಚುಲಿ ಒಂದು ಗ್ಲಾಸ್ ಪಾಡ್ನೆಟ್ ಪಿದಾಯ್ತ ವ್ಯೂ ತಿಕ್ಕೊಂಡು ಕಿಚನ್ ಬೋರ್ಡ್ ದಂಡ ಇದು ಒಂದು ಫ್ಯಾಮಿಲಿ ಬರ್ತೀರ ಒಂದು ವಾರ ಒಪ್ಪಿರ ಅಕ್ಲೇನ ಅಡಿಗೆ ಅಕ್ಲೆಗೆ ಮಲ್ತು ನೋಡಿ ಕೆಲವು ಇದಾಡ ಅಡಿಗೆ ಇತ್ತನಲ್ಲ ಇಲ್ಲಿ ಅಡಿಗೆ ಮಲ್ತು ನೋಡಿದಂಡ ಒಂದು ಇಲ್ಲದಲ್ಲ ಕಣೆ ಮೈಕ್ರೋನ್ ಅಗ್ರಿ ಟೂರಿಸಂ ಫ್ರಿಡ್ಜ್ ಮೈಕ್ರೋನ್ ಮಾತು ಒಪ್ಪುಂಡು ಅಕ್ಲೆಗೆ ಇದೆಲ್ಲ ಒಂದು ಫ್ಯಾಮಿಲಿಗೆ ಉಪ್ಪುಂಡ ಒಂದು 5 ರೂಮ್ ಒಂದು 25 ಜನ ಬರ್ತೀರಿ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಅಕ್ಲೆ ಉಪ್ಪಿರು ನಂಗೆ ಅಂಚ ನಾನೈತೆ ಪ್ಲಾನ್ ಇತ್ತೆ ಕಂಪನಿ ರಿಜಿಸ್ಟರ್ ಮಲ್ತ ಕಂಪನಿ ರಿಜಿಸ್ಟರ್ ಮಲ್ತ ಅಲ್ಪ ಮಿತ್ತಲ ಒಂಜಿ ಜಾಗ ಮತ್ತು ಹೈಟ್ ಉಂಡು ಈ ಕುದುರೆಮುಖ ಮುಟ್ಟ ತೋಜಿನ ಮುಟ್ಟ ನಮ್ಮ ಜಾಗ ಮಿತ್ತು ಎಸ್ ಸರ್ ಒಂದು ಕ್ಯಾಂಟೀನಿಗೆ ಏತಾಯಿ ಮಾಡಿ ಸರ್ ಮಲ್ತದೆ ಅದೇ ನಮ್ಮ ಮಗನ ಮದ್ವೆ 1 ಇಯರ್ ಅನ್ನಾಗ ಅಂತೀರಿ ಪನಗದಲ್ಲ ಪಾರಿ ಪೊರ್ಲುಂಡು ಕ್ಯಾಂಟೀನ್ ತುನಗ ಅಂಚ ಬಂದ್ಪಡ್ತಾರೆ ಮಲ್ತಿಮಕ್ಕ ಫರ್ಲೆ ಮಲ್ಪಡ ಫ್ಯಾಕ್ಟ್ ಅದೇ ಇಲ್ಲೇ ಮಟ್ಟ ಅಪ್ಪ ಮಸ್ತ್ ಗೆಸ್ಟ್ ಮತ್ತ ಇರ್ತಾರೆ. ನನ್ನ ಮಗಕ್ಕೆ ಒಂದು ಡೆಸ್ಟಿನೇಷನ್ ಮ್ಯಾರೇಜ್ ಮಲ್ಪಡೋದು ಒಂದು ಇರ್ತದೆ ಬೇತೆ ರಾಜಸ್ಥಾನ ಏನ್ ಬಿಡ್ತಿ ನಮ್ಮ ಜಾಗೆ ನಮ್ಮ ಇಲ್ಲಲ್ಲಿ ನಮ್ಮ ಅಲ್ಪನೆ ಮಲ್ಪಡೋದು ಇವನು ಮದ್ಮೆ ಕೂಡ ಎನ್ನ ಇಲ್ಲದ ಜಗಲಿಡೆ ಮಲ್ತದೆ ಇಲ್ಲಡೆ ಮಾತ ಫಂಕ್ಷನ್ ಮೂಲೆ ಮಲ್ತದೆ. ಓಕೆ ಅದೇ ಇತ್ತೆ ಇನ್ನೊಂದು ನೆಕ್ಸ್ಟ್ ಒಂದು ಫ್ಯೂಚರ್ ಒಂದು ಆಲೋಚನೆ ಬಂದಾಗ ಅಗ್ರಿ ಟೂರಿಸಂ ಮಲ್ಪಡು ಪಣ್ಣದ ಒಂದು ವಿಚಾರನತೆ ಪನಗ ರೀಸನ್ ನಾಟ್ ಓನ್ಲಿ ಟೂರಿಸಂ ನಮ್ಮ ಕೃಷಿತ ಮಹತ್ವದಾದೊಂಡು ನಮ್ಮ ಜೋಕ್ಲೆಗೂ ಗೊತ್ತಾಗ ನೆಕ್ಸ್ಟ್ ಜನರೇಷನ್ ಕೃಷಿದಾದ ಮತ್ತೆ ಈಗ ಮಾತಾಯ್ತು ನಡ ಕಂಗು ತಾರೆ ರಬ್ಬರ್ ಮಾತಾಡಿತ್ತೆ ರಬ್ಬರ್ ರಬ್ಬರ್ ಉಂಡು ಮಾತ ಉಂಡು ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಮೂಲಕ ಬಂದು ಏನೊಂದು ಮಲ್ತದ್ದು ಪ್ಲಾನ್ ಮಲ್ತದ್ದು ಐಕೊಂದು ಟೀಮ್ ಮಲ್ತದ್ದು ಬಂತದ್ದು ಆಲ್ರೆಡಿ ಇದೆ ಬಿಲ್ಡಿಂಗ್ ನಿಂತು ಮತ್ತೆ ಕಟ್ಟದು ನಮ್ಮ ಪಕ್ಕಡೆ ವೇಸ್ಟ್ ಇರಲ್ಲ ಬಲ್ಲಿ ಕರೆಕ್ಟ್. ಸೊ ಇನ್ನೇನೊಂಚೂರು ಕಮರ್ಷಿಯಲೈಸ್ ಮಲ್ತದ್ದು ನಮ್ಮ ಬೊಕ್ಕ ಮಲ್ಲ ಮಲ್ಲ ಮದ್ಮೇಲೆಗೆ ಮಾತ ಜಾಗೆ ಪುನಃ ಪಾರ್ಕಿಂಗ್ ಇಲ್ಲ ನಾನು ಒಂಜಿ ಮಲ್ಲ ಜಾಗೆ ಉಂಡು ಲೆವೆಲಿಂಗ್ ಅವನುಂಡು ಅಲ್ಪಲಂಚನೆ ಕಟ್ಟಿಂಗ್ ಮತ್ತು ಮಲ್ತಿ ಲೆವೆಲಿಂಗ್ ಮಲ್ದ ಇದು ಹ್ಯೂಜ್ ಒನ್ ಮೋರ್ ದೆನ್ 10 acres ಮೋರ್ ದೆನ್ 10 acres ಕೈತಲ್ಲಿ 4-5 ಲಕ್ಷ ಸ್ಕ್ವೇರ್ ಫೀಟ್ ಮಲಮಲ್ಲ ಫಂಕ್ಷನ್ ಮಲ್ಪೊಲಿ ಅದೇ ಮಲಮಲ್ಲ ಶೋನು ಮಲ್ಪೊಲಿ ಅಂಚೆ ಮಾತ ನಿಯರ್ ಬೈ ಉಂಡೆ ಸರ್ ನಿಯರ್ ಬೈ ಗೇಟ್ ಎಂಟರ್ ಆನಾಗನೆ ರೈಟ್ ಸೈಡ್ ಅಂದ್ರೆ ಎಂಕುಲಿಂದೇನು ಅಗ್ರಿಕಲ್ಚರ್ ಆದ ಗ್ರೀನರಿ ಆದ ನನ್ನ ಒಂದು 2 ಜನರೇಷನ್ ಅಲ್ಲ ದಿಯೋಡು ಒಂದು ಉದ್ದೇಶ నేను ಮತ್ತೆ ಮಲ್ಪೆ ಆಕ್ಟಿವ್ ಮಲ್ಪುಂಡ ವ್ಯಾಲ್ಯೂಷನ್ ಹೌದಾ ಐತೆ ಇಂಟ್ರೆಸ್ಟ್ ನಿಜ ನಮ್ಮ ರಾಜೇಶ್ ನಾಯ್ಕ್ ಸರ್ ನೊಟ್ಟಿಗೆ ಕುಲೊಂದು ಕಾಫಿ ಪರೊಂದುಲ್ಲ ದಯಪನಾಗ ಎಮ್ಮೆಲ್ಲೆರ್ಲ ಜಾಸ್ತಿ ಕೃಷಿ ಮಾಂತ್ರಿಕ ನಮ್ಮ ಕೃಷಿ ಕ್ಷೇತ್ರದ ಮಲ್ದಿನಾಂಚನ ಕ್ರಾಂತಿಕಾರಿ ಬೆಳವಣಿಗೆ ಭಾರಿ ಖುಷಿ ಆಪುಂಡು ಆ್ಯಂಡ್ ಪೆರ್ಮೆ ಆಪುಂಡ್ಲ. ಸೊ ನಲ್ಲಾ ತರನ ಒಂಜಿ ತೋಟ ನಮ್ಮ ತೂವು ನೋಡು. ಎಸ್ ಇರ ಉಂಡು ಪಾಡುವರ ಇಂಚಿಗೆ ಬರ ಬರೋದು ಪರ ಬೇಗ ಬತ್ತಡ ಹೋಗ್ಪೋಪೆ ದುಂಬು ರೆಗ್ಯುಲರ್ ಕಾಣಲ್ಲ ಬಯ್ಯಾನ ನೆಟ್ಟೆ ಗೊಬ್ಬುದು ಮತ್ತು ಫುಲ್ ಜನ ಬರುವಂತೀರು ಟೊಮೆಟೊ ಓಕೆ ಓಕೆ ಟೊಮೆಟೊ ರಾಜೇಶ್ ನಾಯ್ಕ್ ಸರ್ ಅರ್ನ ಒಂಜಿ ಇಲ್ಲಾಡಿದ ತೋಟಡ ಆಯ್ನಂಚಿನ ಟೊಮೆಟೊ ತುಂಬ ಚೆನ್ನಾಗಿದೆ ಆ್ಯಂಡ್ ನೀವು ನೋಡಿರ್ಬೋದು ಈಗ ತಾನೇ ಕೈಯಿಂದ ಕೊಟ್ಟರು. ಸೊ ಆಗಿದಾಗ ಸರ್ ಇದೇನು ದೆಕ್ಕುನಪುರ ಕೆಮಿಕಲ್ ದಾಲ ಪಾಡುಜಿ ದೈಡ್ದು ಪ್ಲಕ್ ಮಾಲ್ತ ತಿನ್ಬಿಡಿ ದೈಡ್ದು ತಿನ್ನಾತ ರುಚಿ ಬಕ್ಕ ಇಟ್ಟು ಭಾರಿ ಇಂಟ್ರೆಸ್ಟ್ ಇದೆ ಸರ್ ಕೃಷಿ ಪಂಡ ದಯವಿಟ್ಟು ಅವಿಟೇ ಬದುಕುಪ್ಪು ಒಂದು ಫೈನಲ್ ಇಂದು ಐತಿ ಸರ್ ಅಂದಪ್ಪ ನೆಟ್ಟಿಪ್ಪು ನಂಚಿನ ನೆಮ್ಮದಿ ಸಂತೃಪ್ತಿಗೆ ವೈಟ್ಲ ಇಜ್ಜಿನ ತೋಜುನು ಬಹುಶಃ ಅತ್ತೆ ಸರ್ ಮತ್ತೆ ಇತ್ತು ನಂಗೆ ಬೋಡಾಪುನದ ಜೀವನ ಮಲ್ಪೆರೆ ನೆಕ್ಸ್ಟ್ ಮಾತಲ್ಲ ಬೆಳೆಯೋಲಿ ಇಂಕ್ ದಾದಾಪುರ ಬೆಳೆಯೊಂದಿಲ್ಲ ಸರ್ ನಮ್ಮ ಈ ತೋಟಡು ಇತ್ತ ಟೊಮೆಟೊ ಬದನೆ ಮತ್ತೆ ಎಂಚಿನ ಸ್ವಲ್ಪ ಪೀರೆ ಲತ್ತನೆ ಮನೋಲಿ ತೂರೆ
ಓಕೆ ಕೆಂಬುಡೆ ಕುಂಬುಡೆ ಮಾತ ಅಂದ್ರೆ ಬೆಂಡೆ ಮಾತು ತರಕಾರಿ ಬೆಂಡೆ ಹಾ ಒಂಜಿ ಜಾನಾಗ ಒಂಜಿ ಮರಿಯಲ್ಲ ಮಸ್ತ್ ಇತ್ತು ಹಾ ಇತ್ತು ಅಂತ ಕಮ್ಮಿ ಎಂಕ್ಲೆ ಹೆಂಗ್ ಬೋಡ ಏನಾಯ್ತು ಬೆಂಡೆ ಮಾತ ತುಲೆಗೆ ಒಂದು ಬೆಂಡೆಕಾಯಿ ಹಾ 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 ಊರದ ಬೆಂಡೆ ಹ್ಮ್ ನೆಂಚೆ ಬರ್ಪುಂಡು ತುಲೆ ಬೆಂಡೆ ಹಾ ಸೈಜ್ ಓ ಸೈಜ್ ತುಲೆ ಬೆಂಡೆಕಾಯಿದ ಒಂದು. ಹಾ 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 ಆಲ್ಮೋಸ್ಟ್ ಒಂಜಿ ಏತ್ ತರಕಾರಿ ಏತ್ ನಮ್ನದ ತರಕಾರಿ ಬೆಳೆಯೋದಿಲ್ಲ ತೋಟಡು ಏತು ನಮ್ಮ ಲೋಕಲ್ ಮಾತ ಬೆಳೆ ಪುಣ ಮಾತ ಮಾತ ಬೆಳೆ ಬೆಳೆ ಒಟ್ಟಿಗೆ ಟೊಮೆಟೊ ಹಾ ಮುಂಚಿ ಹಾ ಅಲ್ಲಿಂಚಿನ ಮಾತ ಹಾ ರೇರ ಏನಂಚಿನಪ್ಪ ನಮ್ಮ ಮೂಲು ಬೆಳೆ ರಾವಂದಿನ ನಮ್ಮ ಕುಡ್ಲಡು ತುಳುನಾಡು ಬೆಳೆ ಬೆಳೆ ರಾಮಂದಿನ ಅಂಚಿನ ದಾರಾಜಿ ಮಾತಲ್ಲ ಬೆಳೆ ಹೊಲಿತು ಟೊಮೆಟೊ ಆಕ್ಚುಲಿ ಮೂಲದಲ್ಲ ಹೆಚ್ಚು ಬೆಳೆ ಆಪುಜಿ ಮನ್ಪೇರ ನಂಗೆ ತಕ್ಕ ಬೆಳೆ ಪೋಲಿ ಹಾ ಮಲ್ಪೊಲಿ ಆತೆ ಹಾ ಅಲ್ಪ ಮತ್ತೆ ಪೀರೆ ಉಂಡು ಆಮೇಟ್ ಹಾ ಲತ್ತನೆ ಉಂಡು ಮುಂಚಿ ಉಂಡು ಒಂದು ತುರೆ ಎಲ್ಯ ತುರೆ ಹಾ ತುರೆ ಮಾತ ಎಲ್ಲಿಯ ತುರೆ ಇಲ್ಲೆ ತುರೆ ಹಾ ಅಲ್ಪ 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 ಇತ್ತು ತೇಮಲ್ಲ ತುರೆ ಹಾ ತೆಂಚಿನ ತುರೆ ದೇವಣ್ಣ ಒಂಜಿ ಕಜುಪು ಒಂಜಿ ತುರೆ ಕರೆಕ್ಟ್ ಆಗ್ಬಿಡು ವೇಸ್ಟ್ ಆಗ್ಬಿಡತ್ತ ಜೋಕ್ಲಿಗೆ ದೊಜಿ ಪರಿಡೆ ಲೆತ ಬರೋಡೈತೆ ಅದರ್ವೈಸ್ ಮರಿಯಲ್ದ ಟೈಮಣ್ಣ ಫುಲ್ ಇತ್ತು ನಿತ್ತು ಹೊರ ಖಾಲಿ ಅದು ಪಿರಾಯ್ತ ಸೆಕೆಂಡ್ ಕ್ರಾಪ್ ಆಡ್ನಿ ಹಾ 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 ತೆಂದು ಉಪ್ಪುಂಡು ಇದೊಂದು ಉದ್ದ ತುರೆ ಹಾ ಮರಿಯಲ್ದ ಟೈಮ್ ನಲ್ಲಾತ್ ಗ್ರೀನರಿ ತೋಜು ನಾನು ನಲ್ಲ ಅದು ದೈಕುಲಿ ಮುಲ್ಪ ಬುರ ಫುಲ್ ಪಾಡ ಹಾ ಮತ್ತೆ ಒಂಚೂರು ಅವೇ ನೆಟ್ಟೆ ಇತ್ತುಂಡ ಹಾ ಬೇತೇನೆ ಲೈಫ್ ಆತೆ ಕಾಡ ಲೆಕ್ಕದ ನಂಗೆ ನೆತ್ತ ಪಿರೋಡಿ ಏತಲ ಪಾಡ್ಬೋದು ಇತ್ತು ಎಂಗ್ಲೆ ದಾದ ಅಪ್ಪನು ಬೇಲೆ ದಕ್ಲ ಮಿತ್ತು ಡಿಪೆಂಡ್ ಹಾ ಆತೆ ಕರೆಕ್ಟ್ 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 ದುಂಬಿ ಈರೇ ಮಲ್ತೊಂತಾರೆ ಈ ಬೇಲೆನ ಬನ್ನಗ ರಾಜಕೀಯ ರಹಿತವಾದ ಉಪ್ಪನಾಗ ಏನು ಬರೋದು ಯಾರು ಇಂಚಿನ ಪಾಡ್ಲೆ ಮೂಲ ಅವು ಪಾಡ್ಲೆ ಮೂಲ ಒಂದು ಪಾಡ್ಲೆ ಅಂತ ಪನೊಂದಿತ್ತೆ ಹಾ ಹಾ ಅಪ್ಪ ಜನಕ್ಕಲ್ಲ ಜಾಸ್ತಿ ಪತ್ತೊಂದೇರು ಎಂಗ್ಲೆಗೆ ಅವಂತು ನಿತ್ತೆ ಪೂಜೆ ಇರತ್ತೆ ಬೇಲೆ ದಕ್ಲಿನ ಪತ್ತೊಂದು ಮತ್ತ ಕಂಚಲ ಹಾ ಒಂದು ಪುರ ಕಂಚಲ ಎತ್ತನೆ ಎಂಚಲವನು ಅಲ್ಲಿ ಹಾ ಒಂದು ಕಂಚಲ ಅದೇ ಎಂಚಲವನಲ್ಲಿ ಹಾ ದುಂಬು ಪನಂತಿನ ಡೈಲಾಗ್ ಕಂಚಲ ಇತ್ತು ಎಂಚಲವಲ್ಲಿ ಇತ್ತಾಂಡಿತ್ತ ಜೋಕ್ಲೆ ಕಂಚಲ ಬಣ್ಣದ ಅದೊಂದು ಗೊತ್ತು ಕಂಚಲ ವರೆ ಕೈತಲ್ಲ ಅಂದಪ್ಪ ಅಂದು ಮುರಾಣಿ ಮೂಲು ಒಂಜಿ ಪಟ್ಲ ಫೌಂಡೇಶನ್ ದಕ್ಲನ ಪ್ರೋಗ್ರಾಮ್ ಇತ್ತಂಡು ಹಾ ತನೆ ಬೋರ್ಡ್ ಮಾತ ಉಯ್ಟ್ ನೆಟೆ ಗ್ರೌಂಡ್ ಮುಲ್ಪನೆ ಅಲ್ಪ ಅಲ್ಪ 1,000 ಜೋಕುಲು ಒಂಜೇ ದಿನ ಗೆಜ್ಜೆ ಕಟ್ಟಿಯರು ಮೂಲು ಓ ಅಲ್ಪ ಸ್ಟೇಜ್ ಮಾತ ಓ ಒಂಜೇ ದಿನ ರಂಗ ಪ್ರವೇಶ ಅಂದ ಹಾ ಅಕುಲ್ರ ಕಲ್ತದು ಹಾ ಇಡೀ ಗೌರ್ಮೆಂಟ್ ಸ್ಕೂಲ್ ಗೊತ್ತಾಂಡ್ ಗೊತ್ತಾಂಡ್ ಅಂದೆ ಹಾ ಮಂಗಳೂರದಲ್ಲ ಬಂಟ್ವಾಳ ತಾಲೂಕದಲ್ಲ ಮತ್ತೆ ಗೌರ್ಮೆಂಟ್ ಸ್ಕೂಲ್ ಅಕುಲು ಟ್ರೈನಿಂಗ್ ಕೊರಂತೀರಿ ಹಾ ಯಕ್ಷಗಾನ ಟ್ರೈನಿಂಗ್ ಅಂದು ಗೊತ್ತಾಂಡ ಉಂಡು ಆರ್ಗ್ಯಾನಿಕ್ ಸ್ಪ್ರೇ ಉಂಡು ಬೊಕ್ಕ ಹಿಂಗ ನೀಮು ಮಾತ ಪಾಡುವ ಬಟ್ ವೈ ಅಂಚನ ಕೆಮಿಕಲ್ ಯೂಸ್ ಮಾಡ್ಪೇರು ಕೆಮಿಕಲ್ ಯೂಸ್ ಮಲ್ಪುನಿ ಮಂಡ ಅವು ಒಂಜಿ ಸೈಜ್ ದಾಲ ಪೂರಿ ಲಕಲ್ ಬರ್ರೆ ಬಲ್ಲಿಂದು ಇದು ಹೆಂಗೆ ಇರಲ್ಲ ಇಲ್ಲಿ ಬತ್ತುಂಡಲ್ಲ ಮೈಂಡ್ ಮಲ್ಪುಜ ಈಗ ನೀಮ್ ಆಯಿಲ್ ಮಾತ ಪಾಡುವ ಸೈಜ್ಲ ಮಾತ ಇಂಚು ಇಂಚು ಅಂಚಿ ಇಂಚು ಬತ್ತಿಜಿಂಡಲ್ಲ ಒಂದು ಅಂಡು ಇಜಿನ ಒಂಜೊಂಜು ನಿಕ್ಲೆ ಮಲ್ಲ ಸೈಜ್ ಒಂಚ ಮಾತ ಬರ್ಪುಂಡು ಕೆಮಿಕಲ್ ಪಾಂಡ ಇರೋ ತೋಜುನತಿ ಬಟ್ ಒಂದು ಎಂಗ್ಲು ದಾಲ ಪಾಡಂದೇನೆ ಬಟ್ ಕೆಮಿಕಲ್ ಪಾಡ್ ಅಂದ್ರೆ ಪಲ್ಲಗನೆ ಇರಗ್ ನಿಕ್ಲೆ ಪುರ ಲಾಸ್ ಆಬ್ಜ ಮಾಲ್ತಿ ನಕ್ಲೆ ಪುರ ಆಯ್ತು ಲಾಸ್ ಪಂಡ ನೆಕ್ ಬೇ ಇಂದು ನಂಗೆ ಎಡ್ಡೆ ಆಯ್ತಾ ವಿದೌಟ್ ಕೆಮಿಕಲ್ ನಂಗೆ ಇಂದು ಎಂಕುಲಿತ ಸ್ವಂತ ಯೂಸ್ಗೆ ಹೆಚ್ಚು ಮಲ್ಪುನಿ ಎಂಕ್ಲೆಲ್ಲ ಮೆಲ್ದಕ್ಲೆಲ್ಲ ಮಾತ ಅಂಚ ಹೆಚ್ಚು ಯೂಸ್ ನೆಕ್ಕೆ ಪೋಪುನಿ ಎಂಕ್ಲೆ ತುಂಬ ಚೆನ್ನಾಗಿದೆ ರಾಜೇಶ್ ನಾಯ್ಕ್ ಸರ್ ಕೊಟ್ಟ ಟೊಮೆಟೊ ಮತ್ತೊಂದಿದೆ ಇದನ್ನು ಕೂಡ ನಾನು ತಿಂತೇನೆ ಅಂದರೆ ವಿದೌಟ್ ಈ ಕೆಮಿಕಲ್ ಯೂಸ್ ಮಾಡದೆ ತುಂಬ ಕ್ಲೀನಾಗಿ ಆ್ಯಂಡ್ ಪ್ಯೂರಾಗಿ ರಾಜೇಶ್ ನಾಯ್ಕ್ ಅವರ ತೋಟದಲ್ಲಿ ಪ್ರತಿಯೊಂದು ತರಕಾರಿಗಳು ಸಿಗ್ತದೆ ನೋಡಿ ಇದು ಬದನೆ ಬದನೆಲ್ಲ ಇದ್ರಲ್ಲಿ ಇದೆಂತ ಸರ್ ಟೊಮೆಟೊ ಓ ಬದನೆ ಇದು ಆ ರೀತಿ ಸಾರಿ ಪರಂದರೆ ಉಂಡು ಓಕೆ ಇದು ಟೊಮೆಟೊ ಅಲ್ಲ ಸರ್ ತಿನ್ನಲಿ ಇದೆಲ್ಲ ಓ ಅದಲ್ಲ ತಿನ್ನದೆ ಒಂತೆ ಕಾಯಿ ಉಂಡು ಅಂಡ್ ಅದಲ್ಲ ಟೇಸ್ಟ್ ಬರ್ಪುಂಡು ಟೇಸ್ಟ್ ಬರ್ಪುಣೆ ನೆಕ್ಕಲ್ಲ ಒಂದು ಒಂಜಿ ಬೇತೆ ನಮ್ನೆದ ಟೊಮೆಟೊ ಬೇತೆ ಬೇತೆ ಎಂಗ್ಲು ಬೇತೆ ಬೇತೆ ನಮ್ನೆ ಶೇಪ್ ಪನ್ನಗ ಕಲ್ಲರೇ ಈ ಟೊಮೆಟೊದ ಗ್ರೀನ್ ಉಪ್ಪುಣೆ ಆಯ್ತಾಯ್ತು ಎಲ್ಲ ಆಪುಂಡಲ್ಲೇ ಕೊಂಚ ಉದ್ದದ ತಿನ್ನಲಿ ಡೈರೆಕ್ಟ್ ಆತೆ ಹೆಂಗೆ ಕೊಂಚ ಕೊರಲ್ಲ ಸರ್ ಎಲ್ಲಿ ಅದ ಒಂಚೂರು ಬಂಡ ಫುಲ್ ವೆರಿ ನೈಸ್ ಅಂಚೆ ಕೈ ಪೆಂಡು ಅಂತೆ ಚೂರು ಹಿರ್ಪನ್ನಗ ಮುಪ್ಪ ತೋಟ ಬೆಲೆ ಮಾಡ್ನಕ್ಲೆ ಪನ್ಪಾರು ಒವೇ ರೀತಿಯ ಕೆಮಿಕಲ್ ಯೂಸ್ ಮಾಡ್ತಾರೆ ಹೆಜ್ಜೆ ಅತ್ತ ಕೆಂಪು ಎಲ್ಲ ಅಂಚೆ ಕನಪುನ ಹೆಜ್ಜೆ ಅಂಕುಲ್ ಕನಪುನ ಹೆಜ್ಜೆ ಅದೇ ಅಂದ್ ಬೊಕ ಅವು ಕೆಮಿಕಲ್ ಯೂಸ್ ಮಂತನ ಬೆಳೆಯುಲಿ ಪಂದವು ನಮ್ಮ ಮೈಂಡ್ ಸೆಟ್ ಪನ್ಪಾರು ಬಹುಶಃ
ಪಾದಯಾತ್ರೆ ಮೂಜಿ ಮಲ್ತೆ ಮೂಜಿ ಪಾದಯಾತ್ರೆ ಬಂದಿತ್ತಾರೆ ಅವು ಬಹುಶಃ ಇರ್ನ ರಾಜಕೀಯ ಗೊಂಜಿ ಬೂಸ್ಟ್ಕೊಂಡು ಪಾಸಿಟಿವ್ ಅಂದಪ್ಪ ಅವಲ ಸೋತಿನ ಇಮಿಡಿಯೇಟ್ ಮಲ್ತೆ ಹಾ ಅದೇ ಪಾರ್ಟಿಗೆ ಬತ್ತಿರ್ಬೊಕ್ಕ ನಮ್ಮ KJP ಬಿಡ್ತಿರ BJP ಅಪ್ಪಗಾರ ಪಾದಯಾತ್ರೆ ಲಾಸ್ಟಿನ ಮತ್ತೆ ಜಾಯ್ನ್ ಆಯ್ರು ಅಂದ್ ಐನೇ ಬಂದಿರಿ ಯಾರು ಮಸ್ತ್ ಪಾದಯಾತ್ರೆ ಮಲ್ತೆ ಮಸ್ತ್ ಪಾರ್ಟಿ ಕಟ್ಟಿ ಮಾತ ಮಲ್ತದೆ ಅಣ್ಣ ಸೋತು ಪಾದಯಾತ್ರೆ ಮಲ್ಪಣೆ ಹೆಂಚಿನ ಬಂಡ ಜನಕ್ಲೆಗೆ ಹೆಂಗೆ ಏರನ್ ಗೊತ್ತಿದ್ದ ಅಂದ್ರೆ ಈತು ಓಟು ಪಾಡ್ದಾರು ನಿಜ ಪಾಡ್ದಾರು ಅಂಚೆ ನಿಕ್ಲಿಗೆ ಒಂದು ಥ್ಯಾಂಕ್ಸ್ ಕೊಟ್ರೆ ನಾನು ಬರೋದಿಲ್ಲ ಸೋತಿನ ಬೆರಿಕೆ ಕರೆಕ್ಟ್ ಅವು ಭಾರಿ ಸಂಚಲನ ಸೃಷ್ಟಿ ಮಾಡಿತ್ತು ನಮ್ಮ ಅವ್ರು ಜನಕ್ಲೆ ದಾದಾಂಡು ಐದು ತುಂಬ ಹಾಕಲು ಪನೊಂದಿತ್ತೇರು ನಾಪನೇಂಟ್ ఆయన పోయర సాధ్యాన 1 ಕಿಲೋಮೀಟರ್ ಗೇಟ್ ಹಿಡಿದು ಇಲ್ಲಡೆ ಪೋಡು ಇವತ್ತೇ ನಾಯಿಲು ನಿಕುಲ್ ಏಪ ರೀಚ್ ಆಪಾರ ಅನ್ನು ತಿಕ್ಕುವೇನೆ ಮಂಡು ಫೋನ್ ಅಂತಾರೆ ಕರೆಕ್ಟ್ ಆಯ್ತು ಯಾನೇ ಹೋದ ಆಗ್ಲೇನೆ ಜಕಲ್ಡೆ ಜೆತ್ತೈತೆ ಹೋದು ಅದೇ ಹತ್ರ ಮಾತ್ರ ತೌಲೆ ಜೆತ್ತೀನಿ ಆಗ್ಲಿಲ್ಲ ಜಕಲ್ಡೆ ಜೆತ್ತಿ 15-20 ರಾಜ್ಯ ಹೊಲ್ತಾತ ಅವು ಫುಲ್ ಚೇಂಜ್ ಆಂಡ್ ರಾಜೇಶ್ ನಾಯಕ್ ಸರ್ ನೊಟ್ಟಿಗೆ ನಾನು ಒಡ್ಡೂರು ಫಾರ್ಮ್ಸ್ ಪಾದಯಾತ್ರೆ ಮಂತೊಂದಿಲ್ಲ ಸೊ ಅಂಚಾದುಪ್ನಾಗ ಇತ್ತ ಸರ್ ಡ್ರ್ಯಾಗನ್ ಫ್ರೂಟ್ ತೋಜೊಂದುಂಡು ಬೇತೆ ಮುಲ್ಪ ದಾದ ಬೆಳಿತಾರೆ ಸರ್ ಮತ್ತೆ ಫ್ರೂಟ್ಸ್ ಮಾತಾಡು ಪೈನಾಪಲ್ ಉಂಟು ರಂಬುಟಾನ್ ಮ್ಯಾಂಗೋಸ್ಟೀನ್ ಬೇತೆ ಮಸ್ತ್ ವೆರೈಟಿ ಉಂಟು ಕೆಲವು ಏತೋ ಹೆಂಗೆ ಗೊತ್ತಿದ್ಯಾ ಇತ್ತಿನ ಊರ್ದ ದೈಕ್ಲೇನು ಮಾತ ಕಣದ್ ಪಾಡ್ದೆ ಫ್ರೂಟ್ ಅನಾಗ ಗೊತ್ತಾಗ್ಬಿಡು ಪನಗೆ ಹೇಳಲ್ಲ ತಗೊಂಡ್ರೆ ಉಲ್ಲೇರೆ ಪನಗೆ ತೋಟದ ವ್ಯವಸ್ಥೆ ಪ್ರಮಾಣ ಉಲ್ಲೇರೆ ಸೂಪರ್ ಬಟ್ ನಂಗೆ ನಮನೆ ತುಂಡ ಅಂದಪ್ಪ ಒಂದು ಗಾದೆ ಉಂಡತ್ತೆ ನಾನು ಮಾಡಿದ್ದು ಹಾಲು ಅಂದಪ್ಪ ಮಗ ಮಾಡಿದ್ದು ಮಧ್ಯಮ ನಾನು ಮಾಡಿದ್ದು ಉತ್ತಮ ನಮ್ಮ ಮಲ್ತನ ಬೆಸ್ಟ್ ನಮ್ಮ ಆಯ್ಜಿಂಡ ಬಗ್ಗೆ ಮಾತಾಡೋದು ನಮ್ಮ ಡಿಪೆಂಡ್ ಅಪ್ಪ ಒಂದು ಗಂಧ ಒಂದು ಗಂಧ ಬಣ್ಣ ನಮ್ಮ ಶ್ರೀಗಂಧ ಮರ ಶ್ರೀಗಂಧ ಮರ ನ್ಯಾಚುರಲ್ ಬರ್ಪುಂಡೆ ಎಂಗುಲ್ ಪನ್ನಕ ಶ್ರೀಗಂಧ ಮರ ಅಂತ ತೂತುಜ ತೂತ್ಯ ಬಣ್ಣ ಬೇತೆ ಕಾಡಿಡು ಮಾತ್ರ ಶ್ರೀಗಂಧ ಮರಲ್ಲ ಉಂಡು ಮೂಲು ಇಂಚಾತೆ ಒಂಜೆ ಮರನೇ ಸರ್ ಶ್ರೀಗಂಧದ ಸುಮಾರುಂಡು ಅಂದೆ ಸ್ವಲ್ಪ ಮರಕ್ಕೆ ಐತಾತಿಗೆ ಪುಟ್ಟು ನಾನು ನಡ್ಪುನೆ ಓಹೋ ಶ್ರೀಗಂಧ ಒಂಜಿ ಐತಾತಿಗೆ ಬರ್ಪುನಿ ಒಂದು ಕಂಗಲುಂಡು ಅಡಿಕೆ ತೋಟ ಅವು ಎತ್ತುಂಡು ಸರ್ ಅಡಿಕೆ ತೋಟ ಒಂದು 10,000 ಮುಟ್ಟ ಉಂಡಿತ್ತೆ ಫ್ರೆಶ್ ಬೊಕ್ಕ 10,000 ಅಡಿಕೆ ತೋಟ ಫ್ರೆಶ್ ಮುಟ್ಟ ಅಡಿಕೆ ಉಂಡು ಅಡಿಕೆ ಮರ 10,000 ಅಂದ್ ಮರ ಬೊಕ್ಕೊಂದು ನಮ್ಮ ತಾರೆ 2,000 ಉಂಡು ಅಲ್ಲೇ ತೋಜಿನತೆ ಅವಳು ಓಕೆ ತಾರೆನೆ 2,000 ತಾರೆ ನಂದು ಕಂಗುಪುರ ಈ ಸೈಡ್ ಬೆಳಿತಾರೆ ಕಂಗಡಿ ಈ ಸೈಡ್ ಐತ ಪಿರೌಡು ಐತ ಇಲ್ಲದಲ್ಪ ಹೇಳ್ತಾರೆ ಜಾಗತಿನಲ್ಲ ಒಂದು ಪೂರ ರೇರ್ ಸಂಪತ್ತು ಟು ಬಿ ಫ್ರಾಂಕ್ಲಿ ನೆಕ್ಸ್ಟ್ಗೆ ಎಂಗುಲೆಗೆ ನೆಕ್ಕಂದ್ರೆ ಒಂದು 20 ವರ್ಷ ನೀನು ಬೆಳೆಪಾಯರೆ ನೀನು ನಡಿಯರೆ ಮತ್ತೆ ನಾನು ತಾಗಿದ್ದೀನಿ ನಿಜ ನೋದಕ್ಕೆ ನೋಡಿ ಹಂಗೆ ಇತ್ತು ಇರಂಗ್ಲಿ ವೆರಿ ಬಾರಿ ಶೋಕು ಒಂದು ತೋಜು ಬಟ್ ನಿಕ್ಕಲ್ನ ಸ್ಟ್ರಗಲ್ ಆಯ್ತು ಆಯ್ತಾ ಪಿರೋಡು ಆನಿ ಪಾಡ್ನೆಟ್ ಇಲ್ಲ ದುಂಬು ಇತ್ತೆ ಅಟ್ಲೀಸ್ಟ್ ಒಂಜಿ ದೈ ಪಾಡ್ಯರು ಒಂಜಿ 3 ವರ್ಷ ಫಲ ಕೊರ್ಪುಂಡು ಇತ್ತದ ಮಾತ ಲೇಟೆಸ್ಟ್ ಗ್ರಾಫ್ಟೆಡ್ ದೈಕುಲ್ ಮಾತ ದುಂಬು ಜನರೇಷನ್ ಅಕ್ಲೆಗೆ ತಿಕ್ಕೊಂದು ಜಾಂಡ್ ಒಂದು ದೈ ಪಾಡ್ಯ 10 ವರ್ಷದ 15 ವರ್ಷದ ಬೊಕ್ಕ ಫಲ ಬಿಡುವಂತನು ಕರೆಕ್ಟ್ ಅವ ನೆಕ್ಸ್ಟ್ ಜನರೇಷನ್ಗೆ ಆತನ 5 ನೆಕ್ಸ್ಟ್ ಜನರೇಷನ್ಗೆ ತಿಕ್ಕೊಂತನು ಆಯ್ ಒಂಜಿ ಊರು ಜನ ಬೋಡು ಪಕ್ಕಿ ಪ್ರಾಣಿ ಪಕ್ಷಿಲೆಗೆ ಮರ ಬೋಡು ನಡಂತಿ 5 ಜನರೇಷನ್ ತಾದಂಡು ಎಂಕೆ ತಿಕ್ಕೊಡು ಎಂಗೆ ತಿನ್ನಡ ತಿಕ್ಕಂಡ ಮಾತ್ರ ಲಾಭ ರಾಜೇಶ್ ನಾಯ್ಕ್ ಸರ್ ಪಾತ್ರೊಂದು ಇಲ್ಲಾರನ ದುಂಬುದ ಯೋಜನೆ ದಾದ ಮುಂದಿನ ಯೋಜನೆ ಏನು ಅಂತ ಕೇಳಿದಾಗ ಅವರಿಗೆ ಒಂದು ಯೋಚನೆ ಇರುವಂತದ್ದು ಇಲ್ಲಿ 10-12 ಎಕರೆ ಜಾಗ ಇದೆ ಜೊತೆಗೆ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಬೇಕು ಅನ್ನುವಂತ ಒಂದು ಆಸೆ ಇದೆ ಸೊ ಹಾಗಿದ್ದಾಗ ಆ ಒಂದು ಜಾಗದಲ್ಲಿ ನಾವು ಹೋಗ್ತಾ ಇದ್ವಿ ಅದೇ ಸರ್ ಇದು ಸಪರೇಟ್ ಒಂದು ದೊಡ್ಡ ಮೈದಾನ ಮಾಡಬೇಕು ಇದೊಂದು 10 ಎಕರೆ ಅಂದ್ರೆ ಸುಮಾರು 4 ಲಕ್ಷ 5 ಲಕ್ಷ ಸ್ಕ್ವೇರ್ ಫೀಟ್ ಇದ್ದು ಜಾಗ ಇದನ್ನೆಲ್ಲ ಅನಿವಾರ್ಯ ಇತ್ತು ದುಡ್ಡಾಯ್ತು ಇದನ್ನ ನಾವು ಈಗ ಇದೆಲ್ಲ ಕಟ್ಟಿಂಗ್ ಮಾಡಿ ಈಗ ನಾವು ಕೆಲಸ ಮಾಡ್ತಾ ಇದ್ದೇವೆ ಇನ್ನೊಂದು 2-3 ತಿಂಗಳಲ್ಲಿ ಇದು ರೆಡಿ ಆಗ್ತದೆ ಇಷ್ಟು ದೊಡ್ಡ ಜಾಗ ಈಗ ಒಂದು 5 ಲಕ್ಷ ಸ್ಕ್ವೇರ್ ಫೀಟ್ ಜಾಗ ಇದನ್ನ ಲೆವೆಲ್ ಮಾಡಿ ಈಗ ಕಟ್ಟಿಂಗ್ ಅಂಡ್ ಲೆವೆಲಿಂಗ್ ಆಗ್ತಾ ಇದೆ ಸುಂದರವಾದ ಅಪ್ರೋಚ್ ಇದು ಕೂಡ ಎಲ್ಲವೂ ಎಲ್ಲ ಅಲ್ಲಿ ತನಕ ಗೇಟ್ ತನಕ ಬರ್ತದೆ ಅದರಿಂದ ಎಲ್ಲ EPIP ಅದು ಬಿಗ್ ಬ್ಯಾಗ್ ಬಿಗ್ ಬ್ಯಾಗ್ ಕಂಪನಿ ಅದು ಈಗ ಇಲ್ಲೆಲ್ಲ ಇನ್ನು ಸ್ವಲ್ಪ ಕಟಿಂಗ್ ಇದೆ ಈ ಮಣ್ಣುಗಳನ್ನೆಲ್ಲ ತಂದು ಇಲ್ಲಿ ಹಾಕಿ ಇದನ್ನ ಫುಲ್ ನಾವು ಲೆವೆಲ್ ಮಾಡಿ ಬಾರಿ ದೊಡ್ಡ ಗ್ರೌಂಡ್ ಮಾಡ್ತೇವೆ ಒಂದೇ ತರ ಗ್ರೇಡಿಂಗ್ ಕೊಟ್ಟು ಇದನ್ನೆಲ್ಲ ಮಾಡುವಾಗ ಇದೊಂದು ಅದ್ಭುತವಾದ ಗ್ರೌಂಡ್ ಆಗ್ತದೆ ಪಬ್ಲಿಕ್ ಫಂಕ್ಷನ್ ಮಾಡೋದಾದ್ರೆ 1 ಲಕ್ಷ ಜನ ಅಕಾಮಡೇಟ್ ಮಾಡುವಂತ ಕೆಪಾಸಿಟಿ ಮಾಡಬೇಕು ಅಂತ ಜಾಗ ಈಗ ನಮ್ಮಲ್ಲಿ ಇಲ್ಲ ಎಲ್ಲ ನೆಹರು ಮೈದಾನ ಮಾಡಲಿದ್ರು ಅಲ್ಲಿ ಟ್ರಾಫಿಕ್ ಇದಕ್ಕೆಲ್ಲ ತೊಂದರೆ ಆಗ್ತದೆ ಇಲ್ಲಿ ಬೇಕಾದಷ್ಟು ನೋಡಿ ಅಲ್ಲಿ ತನಕ ಇದೆ ನಮ್ಮ ಹಾಕಿದ್ದಾರೆ ಇದೊಂದ್ರೆ ಅಲ್ಲಿ ತನಕ ಬರುತ್ತೆ ಅಲ್ಲಿ ತನಕ ಬರ್ತದೆ ಅಲ್ಲಿ ತನಕ ಈಗ ಕಟಿಂಗ್ ಆಗ್ತಾ ಇದೆ
ಅದನ್ನು ಫುಲ್ ಇಲ್ಲಿ ತನಕ ಬೌಂಡರಿ ತನಕ ಫಿಲ್ ಮಾಡ್ತೇವೆ. ಹಾಂ ಈ ಲೆವೆಲ್ಗೆ ಫಿಲ್ ಮಾಡೋಣ ಅಂತ ಇದ್ದೇನೆ. ಹಾಂ ಸುತ್ತ ಇಂಡಸ್ಟ್ರಿಗಳಲ್ಲ ಸರ್. ಏನು ಬೇಕಾದರೂ ಇಲ್ಲಿ ಮಾಡ್ಬೋದು. ಪ್ರಕೃತಿಯನ್ನು ನಂಬಿದ್ರೆ ಜೊತೆಗೆ ಮಣ್ಣನ್ನು ನಂಬಿದ್ರೆ ಯಾವತ್ತೂ ಕೂಡ ಅದಕ್ಕೆ ಲಾಸ್ ಇಲ್ಲ ಅಂತ ಹೇಳ್ತಾರೆ. ಅದು ಪಕ್ಕಾ ಫ್ಯಾಕ್ಟ್ ಆಗಿದೆ. ಯಾವುದಕ್ಕೂ ನಿಜ. ಇದು ನಾವು ಬರೀ ಮಣ್ಣಂತ ನಾವು ಇದಕ್ಕೆ ವ್ಯಾಪಾರ ಮಾಡ್ತೇವೆ, ಕಲ್ಲು ಗಿಲ್ಲಿದ ಅದನ್ನೇ ತಿಂದು ಪ್ರಕೃತಿ ಪುನಃ ನಾವು ಏನಾದರೂ ಮಾಡಲಿಲ್ಲ ಅಂದ್ರೆ ಪ್ರಕೃತಿ ಮುನಿಯುತ್ತದೆ ಬೇರೆ. 100%. ಏನು ನಾವು ಪ್ರಕೃತಿಯಿಂದ ತೆಗಿತೇವ ಅದು ಪುನಃ ಪ್ರಕೃತಿಗೆ ಹೆಚ್ಚಿನ ಭಾಗ ಕೊಡ್ಬೇಕು. ಹೌದು ಫ್ಯಾಕ್ಟ್. ಅದನ್ನು ಸುಂದರ ಮಾಡಬೇಕು, ಪ್ರಕೃತಿಯನ್ನು ಚೆನ್ನಾಗಿ ಮಾಡಿ. ಭೂಮಿಯನ್ನು ಈಗ ಇದೆಲ್ಲ ಗುಡ್ಡ ಗಿಡ್ಡ ಇತ್ತು ಅನ್ನಿವನ್ನ ಮೇಲೆ ಇದನ್ನು ಲೆವೆಲ್ ಮಾಡಿ ಒಂದು ಗ್ರೀನರಿ ಮಾಡಿ ಒಂದು ಏನಾದರೂ ಮಾಡಿದರೆ ಅದಕ್ಕೆ ಒಂದು ಬ್ಯೂಟಿ ಬರ್ತದೆ. ಕರೆಕ್ಟ್. ಹೌದಪ್ಪ, ನಿಜ, 100ಕ್ಕೆ 100. ನಮ್ಮ ಬಂಟ್ವಾಳದ ಶಾಸಕರು ರಾಜೇಶ್ ನಾಯಕ್ ಸರ್ ಅವ್ರನ್ನೊಟ್ಟಿಗೆ ಒಡ್ಡೂರು ಫಾರ್ಮ್ಸ್ ತಿರ್ಗೊಂದುಲ್ಲ ಆಯ್ತೊಟ್ಟಿಗಿತ್ತೆ ರಾತ್ರಿ 7:09 ಬಟ್ ಸ್ಟಿಲ್ ಲೈಕ್ ಒಡ್ಡೂರು ಫಾರ್ಮ್ ನಲ್ಲಾತು ಬಾರಿ ಪೊರ್ಲುಡ್ ತೋಜೊಂದುಂಡು ತೂವೊಂದುಲ್ಲ ದಯಪನಾಗ ಲೈಟಿಂಗ್ಸ್ ಉಂಡು ಅಲ್ಪ ಅಲ್ಪ ಸರ್. ಒಂದು ಎಂಕ್ ಸ್ವಿಮ್ಮಿಂಗ್ ಪೂಲ್ ಮಸ್ತ್ ಇಷ್ಟ ಅಂಡ್ ಸರ್. ನೆಪನಾಗ ಆ ಲೈಟ್ ಬರುವಾಗ ನಲ್ಲಾತು ಪೊರ್ಲು ತೋಜೊಂದುಂಡು ಎಕಡೆ ಕಾಂಡೆ ಬನ್ನಾಗ ತುಯ್ಯೆ ಅಂಡ್ ಇತ್ತ ರಾತ್ರಿ ನಲ್ಲಾತು ಪೊರ್ಲು ತೋಜೊಂದುಂಡು. ಸ್ವಿಮ್ಮಿಂಗ್ ಪೂಲ್ ಇರ್ನ ಒಂಜಿ ಸ್ವಿಮ್ ಅಲ್ಪೋರ ನೆಟ್ಟು ಮಿನಿ ಎಂಚ ಮಲ್ತೊಂತೆ ಮಲ್ತೊಂತಾರ ರೆಗ್ಯುಲರ್ ಮಲ್ತೊಂತೆ ಇತ್ತೆ ರಾಜ್ಯಕ್ಕೆ ಆದಿತ್ತ 10 ವರ್ಷ ಐಕ್ ಜೈದಿನಿ ಜೈದಿ ಜರ್ ದೇವಡ ರಾಜಕೀಯ ಜೀವನ ಜತಿ ಬಕ ಸ್ವಿಮ್ಮಿಂಗ್ ಪೂಲ್ ಜೈ ಜೈ 10 ವರ್ಷದ ದಿಂಚ 10 ವರ್ಷದ ಜೈದಿನಿ ಹೆಜ್ಜೆ ಅಂಚನೆ ನೀರು ಓಕೆ ಅಂಚನೆ ನೀರು ಇತ್ತೆ ಆ ನೀರು ಮುಟ್ಟೋಡು ಸರ್ ನೀರು ಮುಟ್ಟುದು ಜಪ್ಪರಿ ಎಂಚ ನಮ್ಮ ಆಪಲ್ ಹೆಜ್ಜೆ ಕಾಣೆ ಜನ ಬರ್ಪೇರು ಬೊಕ್ಕ ಜನಗಳು ಬರೋದು ಉಪ್ಪೇರು ನಮ್ಮ ಪೂಲ್ ಉಪ್ಪನೆಲ್ಲ ಸರಿ ತೋಜ್ಜಿ ಕರೆಕ್ಟ್ ನಂಗೆ ಅಂಚೊಂಜಿ ಇತ್ತೆ ಎಂಕಲೆ 10 ವರ್ಷದ ಜೈಜರ್ ಇನ್ನೊಂಜಿ ನಮ್ಮ ವೀಕ್ಷಕರ ಎದುರು ಇರೊಂಜಿ ಸ್ವಿಮ್ ಅಲ್ ಪೋರ ಎಂಚ ಅಂಚನದಲ್ಲ ಜಿ ಮಲ್ಪೊಲಿಯಪ್ಪಲ್ಲ ಬಟ್ ಡ್ಯಾನ್ಸ್ ತಿಕ್ಕುಜಿ ಬಟ್ ಬಾರಿ ಪೊರ್ಲು ತೋಜುಂಡು ಸರ್ ನನ್ನ ಮತ್ತೆ ಏಜ್ ಅವನ್ ಬರ್ಪುನತೆ ಆಕ್ಟಿವಿಟೀಸ್ ಕಮ್ಮಿ ಅವನ್ ಬೋಪುಂಡು ಅದೇ ಬಟ್ ಬಾರಿ ಪೊರ್ಲು ತೋಜುಂಡು ಸರ್ ಅವು ಮೇಂಟೈನ್ ಮಲ್ತೆ 13 ಶೂಡ್ ಇಂಚಿಲ್ಲ ಐನ್ ಅಂಚನೆ ಒಂದು ಇಲ್ಲು ಓಪನ್ ಆನಗನೆ ಅವಲ ಆಯ್ತದೆ ಅಂಚನೆ ಮೇಂಟೈನ್ ಮಲ್ತೊಂದಿಲ್ಲ ಇಲ್ಲ ಆನಗನೆ ಸ್ವಿಮ್ಮಿಂಗ್ ಪೂಲ್ ಮಲ್ಪಡೋನ್ನ ಕಾನ್ಸೆಪ್ಟ್ ಇತ್ತು ನಂದು ನಮ್ಮ ಒಂಜಿ ಫಾರ್ಮ್ ಹೌಸ್ ವಿತ್ ಪೂಲ್ ಒಂದು ಆಪುನ ಮತ್ತೆ ಒಂಚೂರು ಅದು ಹೋಗ್ಬಿಟ್ಟು ರಿಟೈರ್ ಆಪುನ ಬರ್ತೀನಿ ಮಕ್ಕ ರಿಟೈರ್ಡ್ ಆಪುನ ಹಿಡಿದು ಜಾಸ್ತಿ ಪೊಲಿಟಿಕ್ಸ್ ಪೋಯಿನೇ ಆಕ್ಟಿವಿಟಿ ಜಾಸ್ತಿ ಆಡ್ ನಮ್ಮ ಸರಿ ನಮ್ಮ ನೆನೆತಿಲ್ಲ ಏನು ಪಂಡೈತೆ ಆ ಕಡೆ ನಮ್ಮ ಒಂಜಿ ನೆನೆತಿಂದ ದೈವ ಒಂಜಿ ಬಗ್ಗೆ ಕರೆಕ್ಟ್ 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 ಸರಿ ಸರ್ ಅದಕ್ಕ ದೂರಡ್ ಕುಡಂಜಿ ಬಾರಿ ಅಟ್ರಾಕ್ಷನ್ ಪನ್ನಾಗ ದೂರಡ್ ರಡ್ಡ್ ನಾಯಿ ತೋಜೊಂದುಂಡು ಸರ್ ಬಾರಿ ಪೊರ್ಲುಂಡು ಅವು ಇರೆನೇ ತೂವೊಂದುಂಡು ದಯ ಪನ್ನಾಗ ಈರು ಸಾಂಕದಿನ ಮೋಕೆದ ನಾಯಿ ಅಂಚ ಅದಪ್ಪನಾಗ ಐತ ಪುದರ್ದ ಅದೇ ಎಂಚ ಒಂಜಿ ಕಿಯಾ ಒಂಜಿ ಪೋಲೋ ನಾಯಿ ಕಾರದ ಪುದರುಂಡು ಕಿಯಲ್ಲ ಪೋಲೋ ಆ ನಾಯಿ ಬತ್ತಿ ಬೊಕ್ಕ ಕಿಯಾ ಕಾರ್ ಬೈದಿನಿ ಅಂದೆ ಸುರುಗಿಗೆ ನಾಯಿ ಬೈದಿನಿ ಪೋಲೋ ಮಾತ್ರ ಇತ್ತು ಅಪ್ಪೆಲ್ಲ ಮಗೆಲ್ಲ ಐನ್ ಕಿನ್ನಿದಿತ್ತಂಡು ಒಂದು ಐನ್ ಕಿನ್ನಿತ್ತೆ ಬೆತ್ತೆ ಬೆತ್ತೆ ಕೊಡ್ಡುಂಡು ಕಿಯಲ್ಲ ಪೋಲೋ ಪುಲೆ ಎಪ್ಪಡು ಕಿಯಾ ಬೊಕ್ಕ ಪೋಲೋ ಅತೆ వాళ్ళ ఫిరోడ్ ఎస్కోట్ బరుందుందలి ದೇರೆ ಕಿಯಾ ಬೊಕ್ಕ ಪೋಲೋ ಒಂದು ಕಿಯಾ ಒಂದು ಅಪ್ಪೆ ಬೊಕ್ಕರಿ ಮಗೆ ಪೋಲೋ ಬಲ ಇಂಜಿ ಬಲ ಬಲ ಫೋಟೋ ಹೊಡಿಚೋ ದಾಲಜ್ಜಿ ಅವ ಬಾರಿ ಫೋಟಿಗೆ ಅಂದೆ ಐಕ ಐಕ ಅಪ್ಪೆ ಹೇಗೆ ಕ್ಯಾರಿಜಿ ದಾದಾ ಫೋಟೋ ತೆಪ್ಪು ನಿನ್ನ ಅವ ಬಲ ಬಲ ಇದು ಕಿಯಾತೆ ಮುಟ್ಟಲಿದೆ ಸರ್ ದಾಲ ಅಲ್ಪಜು ಓಕೆ ವಾವ್ ಇರ್ ಮುಟ್ಟಿನಾತಿ ನೆ ಮೋಕೆ ಅಲ್ಮ ಅದೇ ಐಕಿತೆ ಆಗು ದಾದನ ಪತೊಂದುಲ್ಲೆ ರತ್ತು ಅಂಚ ಪೋಡಿಗೆ ಆಪುಂಡು ಕಿಯಾ ಅಲೆ ಅಲೆ ಪೋಡಿನ ಪಾಪ ಅಂದಪ್ಪ
ತಳಿ ಅದೇ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡುವಾಗ ಎಷ್ಟೊಂದು ಥರದ ಹಕ್ಕಿಗಳು ನೋಡೇ ಇರಲಿಲ್ಲ. ನಮ್ಮ ಕುಡ್ಲ ರಿಯಲ್ ಹೀರೋಸ್ ನಿಮ್ಮ ನೆಚ್ಚಿನ ನಮ್ಮ ಕುಡ್ಲ ವಾಹಿನಿಯಲ್ಲಿ ಇದೇ ಶುಕ್ರವಾರ ಸಂಜೆ 7 ಗಂಟೆಗೆ, ಮರುಪ್ರಸಾರ ಶನಿವಾರ ಮತ್ತು ಭಾನುವಾರ ಮಧ್ಯಾಹ್ನ 1:30ಕ್ಕೆ. This program sponsored by New Mangalore Port Authority, co-sponsored by Hotel Krishna, Multi-Cuisine Family Restaurant, Airport Road, Paduvinangadi, Prestige Enterprises, RJR Herbal Hospital, Rohan Corporation.